ಜವಾಬ್ದಾರಿ ಉಂಟು ನಿಮಗೆ, ಹೊಣೆಗಾರಿಕೆ ನಮಗುಂಟು. ಹಾಗಂತ ಕೆಲವೊಂದು ಸಾರಿ ನಮ್ಮದಂತಹ ಸ್ವಂತಿಕೆಯ ಜವಾಬ್ದಾರಿಯನ್ನು ನಾವು ಮರೆಯಬಾರದು ನೋಡಿ. ಸ್ವಂತಿಗೆ ಎನ್ನುವುದು ಪ್ರತ್ಯೇಕ ಉಂಟೆ? ನಿಮ್ಮದಾದಂತು ಏನು ಸ್ವಾಮಿ? ಮೋಕ್ಷ ಸಿಗ್ತದೆ, ಕೈವಲ್ಯ ಸಿಗ್ತದೆ ಎಂಬುದಾಗಿ ಸಾಮ್ರಾಜ್ಯವನ್ನು ಸೂರೆಗೊಳ್ಳುವುದಕ್ಕೆ ಅಡಿಯ ಮುಂದೆ ಸ್ವರ್ಗ, ಅಡಿಯ ಹಿಂದಿಗೆ ನರಕ, ಅಡಿಗಡಿಗೆ ಅಷ್ಟಮಯ ಪ್ರಭು. ಋಣಾತ್ರಯಗಳು ಎಂಬುದುಂಟು. ದೇವಋಣ, ಗುರುಋಣ, ಪಿತೃಋಣ. ಈ ಮೂರರಲ್ಲಿ ದೇವಋಣ ಮತ್ತೆ ಗುರುಋಣ, ಇದನ್ನು ದೇವತಾ ಕಾರ್ಯಗಳನ್ನು ಮಾಡಿ ಪೂರೈಸುವ ಮೂಲಕವಾಗಿ ಆದ್ರೆ ಋಣವನ್ನು ತೀರಿಸಬಹುದು. ಪಿತೃಋಣ, ಈ ಋಣವನ್ನು ತೀರಿಸಬೇಕಾಗಿದ್ರೆ ವಂಶೋದ್ಧಾರಕ್ಕಾಗಬೇಕು, ವಂಶೋದ್ಧಾರಕನಿಗೆ ಜನ್ಮವನ್ನು ನೀಡುವಂತವನಾಗಬೇಕು. ಸ್ವಾಮಿ, ಸುತ ಈನರಿಗೆ ಸಿಗುವುದೇ ಕೈವಲ್ಯ, ಈನರಿಗೆ ಲಭಿಸುವುದೇ ಕೈವಲ್ಯ. ಅಲ್ವೇ? ಅಪುತ್ರಸ್ಯಂ ಗತಿರ್ನಾಸ್ತಿ. ಹಾಗಾದ್ರೆ ಪುತ್ರ ಸಂತಾನ ಇಲ್ಲದವರಿಗೆ ಗತಿ ಇಲ್ಲ ಅಂದ್ರೆ ಗತಿ ಯಾವುದು? ನಡೆ ಎನ್ನುವುದಲ್ಲ, ಮತ್ತೆ ಮೋಕ್ಷ ಎನ್ನುವುದು ಇಲ್ಲ. ಸ್ವಾಮಿ, ಬೇಸರ ಮಾಡಬಾರ್ದು. ನೋಡಿ, ಇಂದು ನನಗೆ 16ನೇ ದಿನ. ನಿನಗೂ 16ನೇ ದಿನ? ಹೌದು ಸ್ವಾಮಿ. ಪ್ರಭಾವತಿ, ಪುತ್ರ ವಿಹೀನರಿಗೆ ಕೈವಲ್ಯ ಉದಿಸುವುದೇ ಮಾತು. ನಮ್ಮ ಮಾತಿಗೆ ಅರ್ಥ ಹೇಳ್ತೇನೆ ಅಂತ ಹೇಳಬೇಡ. ನೀನು ಆಚಾರ್ಯ ಭೀಷ್ಮರ ಹೆಸರನ್ನು ಕೇಳಿರಬಹುದು. ಖಂಡಿತವಾಗಿಯೂ ಕೇಳಿದ್ದೀನಿ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಹುಟ್ಟುವುದಕ್ಕೆ ಎಷ್ಟೋ ವರ್ಷದ ಮುಂಚೆಯೇ ಅವನ ಪ್ರತಿಮೆಯನ್ನು ಮಾಡಿ ಪೂಜಿಸಿದ್ದವರು. ಅವರು ಮದುವೆ ಆಗ್ಲಿಲ್ಲ. ಹಾಗಾದ್ರೆ ನಿನ್ನ ಲೆಕ್ಕಾಚಾರದಲ್ಲಿ ಅವರಿಗೆ ಕೈವಲ್ಯ ಇಲ್ಲ ಅಂತ ಸ್ವಾಮಿ. ಹಾಗಾದ್ರೆ ಪುತ್ರ ಸಂತಾನ ಇಲ್ಲದವರಿಗೆ ಕೈವಲ್ಯ ಎನ್ನುವುದಿಲ್ಲವೇ? ಸದಾಚರಣ ತತ್ಪರರು ಕ್ಷತ್ರಿಯರು ರಣಾಂಗಣದಲ್ಲಿ ಮಡಿದರು ಎಲ್ಲರಿಗೂ ಸ್ವರ್ಗವೇ ಪ್ರಾಪ್ತಿ. ಅಪುತ್ರಸ್ಯಂ ಗತಿರ್ನಾಸ್ತಿ. ಗತಿ ಎನ್ನುವುದು ಏನು? ಗಮಿಸುವಿಕೆ ಮಾತ್ರ. ಎಲ್ಲಿಗೆ? ಯಾರಿಗೆ ಗತಿ? ಅಪುತ್ರಸ್ಯಂ ಗತಿರ್ನಾಸ್ತಿ ಅಂತ ಹೇಳುವುದು ಸತ್ತವನಿಗಾಗ ಎಲ್ಲ. ಇದ್ದವರಿಗೆ ಒಂದು ಪುತ್ರ ಸಂತಾನ ಇದ್ರೆ ಅವರಿಗೆ ಒಂದು ಗತಿ ಆಗ್ತದೆ, ನಡೆಯುವುದು ಒಂದು ದಾರಿ ಆಗ್ತದೆ, ಬದುಕಿಗೆ ಒಂದು ದಾರಿ ಕಾಣುತ್ತದೆ ಎನ್ನುವುದಾಗಿ ಅಪುತ್ರಸ್ಯಂ. ಇದ್ದವರಿಗೆ ಗತಿರ್ನಾಸ್ತಿ, ಸತ್ತವರಿಗೆ. ಆ ಬಗ್ಗೆ ನೀವು ಚಿಂತಿಸುವುದು ಬೇಡ. ನಾವು ಎಷ್ಟೋ ಸಲ ಪ್ರಯತ್ನಿಸಿದ್ದೇವೆ, ಯುದ್ಧ ಮಾಡಿ ಬರುತ್ತೇನೆ, ಮತ್ತೆ ಪ್ರಯತ್ನ ಮಾಡ್ತೇನೆ. ಎಲ್ಲ ಅರಮನೆ ಬಾಗಿಲನ್ನೆಲ್ಲ ಮುಚ್ಚಿಕೊಂಡಿದ್ದೇವೆ. ಎಲ್ಲ ದ್ವಾರಗಳನ್ನು ಮುಚ್ಚಿಸಿ, ಎಲ್ಲ ದ್ವಾರಗಳಿಂದ ಮುಚ್ಚಿದ್ದೇವೆ. ಅಗ್ನಿಯನ್ನು ಹಾಕಿದ್ದೇವೆ. ಹೌದು. ನೀವು ಹೊರಗೆ ಹೋಗ್ಬಾರ್ದಲ್ಲ? ನಾನು ಹೊರಗೆ ಹೋಗಬಾರದು. ಹೋಗಲೇಬಾರದು. ನೀವು ಎಲ್ಲಿ ಹೋಗ್ತೀರಿ ನೋಡ್ತೀರಿ. ಈ ಪ್ರಭಾವತಿಯನ್ನು ಬಿಟ್ಟು ಇವತ್ತು ನೀವು ಎಲ್ಲಿ ಹೋಗ್ತೀರಿ? ನನಗೆ ನಿನ್ನ ಮನಸ್ಸಿನ ಆಸೆ ಏನು ಸಾಧುವಾಗಿದೆ. ಒಬ್ಬ ಅಕ್ಕಿಗೆ ತನ್ನ ಮಡಿಲಲ್ಲಿ ಒಂದು ಕೂಸಬೇಕು, ಅದನ್ನು ಬೆಳೆಸಬೇಕು, ಅದರ ಲಾಭನ ಕಾಲದಲ್ಲಿ ಇದ್ದು ದಿನವನ್ನು ಕಳೆಯಬೇಕು, ಸಂತೋಷ ಪಡಬೇಕೆಂಬುದಾಗಿ ಅದಕ್ಕೆ ಸಮಯ ಎಂದು ಅದಕ್ಕೆ ಸೂಕ್ತ ಸಮಯವಲ್ಲ. ಪಿತನಾಜ್ಞೆ ಇರುವುದು ಎನಗೆ ಬಂದಂತ ಅವರಲ್ಲಿ ಕಾಳಗವನ್ನು ಕೊಡಬೇಕು ಎಂಬುದಾಗಿ. ಒಂದು ವೇಳೆ ಹಿಂದುಳಿದರೆ ಶಿಕ್ಷೆಗೆ ಅನಕು ತಪ್ಪಿದ್ದಲ್ಲ. ಇಂದಿನ ನುಡಿದು ನಾಳೆ ನೋಡಿಕೊಂಬ.
ಶೀಘ್ರದಲ್ಲಿ ಬರಬೇಕು ಎಂಬುದಾಗಿ ತಿಳಿತಾರೆ ಅಪ್ಪಯ್ಯ. ಸ್ವಾಮಿ ಅಂತಃಪುರದ ಬಾಗಿಲಿನ ಆಜ್ಞೆ ತಕ್ಷಣ ನೀವೆನಿಸಿರಬಹುದು ಏನಿದು ಪ್ರಭಾವದ ವಿಚಿತ್ರವಾದಂತಹ ವರ್ತನೆ ಎಂಬುದಾಗಿ. ಸ್ವಾಮಿ ಅವರು ಮನೆಯಿಂದ ಮದುವೆಯಾಗಿ ಬರುವಂತಹ ಸಮಯದಲ್ಲಿ ಅದೆಷ್ಟೋ ಕನಸುಗಳನ್ನು ಕಟ್ಟಿಕೊಂಡು ಬಂದವಳು ಈ ಪ್ರಭಾವತಿ. ಸ್ವಾಮಿ ತಾಮ ವಿಷಯ ತಿಳಿಸಿಕೊಳ್ಳುವಂತಹ ಆಸೆಗಾಗಿ ನಿಲ್ಲಿ ಎಂಬುದಾಗಿ ಹೇಳಿದ್ದಲ್ಲೇ ಅಲ್ಲ, ಅಂತವಳು ಸುಗನ್ಮನ ಮಡದಿ ಅಲ್ಲ ಸ್ವಾಮಿ. ಈ ಲೋಕದಲ್ಲಿ ಪ್ರತಿಯೊಂದು ನಾರಿಯು ತನ್ನ ಜೀವನದಲ್ಲಿ ಏನನ್ನು ಬಯಸುವುದು, ನಾರಿತನವೆಂಬುದು ಯಾವಾಗ ಸಾರ್ಥಕವಾಗುವುದು, ತನ್ನ ಮಡಿಲಿನಲ್ಲಿ ಮಗುವಾದರೆ ತಾನೇ ಅಂತಹ ಒಂದು ಭಾಗ್ಯ ಈ ಪ್ರಭಾವತಿಯ ಪಾಲಿಗೆ ಇಲ್ಲದಾಗಿತ್ತು ಎನ್ನುವಂತಹ ಬೇಸರೆಯಿಂದ ನಿಮ್ಮನ್ನು ಕರೆಯುತ್ತಿದ್ದೆ ಸ್ವಾಮಿ. ಈ ಚಂಪಕಾವತಿಯ ಯುವರಾಜ ನೀವು, ನಿಮ್ಮದೇ ಪಡೆಯುವ ಅಚ್ಚು ಈ ಚಂಪಕಾಪುರದಲ್ಲಿ ಇರಬೇಕೆನ್ನುವುದೇ ನನ್ನ ಆಸೆ ಸ್ವಾಮಿ. ಅದನ್ನು ತುಂಬ ನಾನು ದಿನನಿತ್ಯವೂ ನೋಡಬೇಕು. ಒಂದು ವೇಳೆ ಈ ಪ್ರಭಾವತಿ ಇದೇ ರೀತಿ ಇದ್ದರೆ ಈ ಲೋಕದಲ್ಲಿರುವಂತಹ ಹೆಂಗಸರು ನನ್ನನ್ನು ಯಾವ ರೀತಿ ಕರೆಯಲಿಕ್ಕಿಲ್ಲ. ಪ್ರಭು, ನನ್ನ ಒಂದೇ ಒಂದು ಆಸೆ, ಇವತ್ತು ಒಂದೇ ಒಂದು ದಿನ ಇದ್ದು ನಾಳೆ ಹೋಗಿ ಸ್ವಾಮಿ, ನಾಳೆ ಎಂಬುದಾಗಿ ತೋಳುಗಳಿಂದ ಬಿಡಿದ ಪ್ರಕ್ರಿಯೆಯನ್ನು ನನಗೂ ಒಂದು ಸಂದಿಗ್ಧತೆ ಬಂದಿದೆ. ಅದಕ್ಕೆ ಕರ್ತವ್ಯ ಮತವಲ್ಲದ ಚಂದವ ತಿಳಿದನಾಗ ಸತಿಗೆ ಜೋಡ ಸರ್ವ ಸಮಯ ಬೇಕಾದ ನಿರುತಮಾನಂತೆ ಪ್ರತಿಸಂದವಿದೊಂದು ದಿನವೇ ಸಂಗತ ಮಾದರನ್ನು ಕರ್ತವ್ಯವಿನ ಪತ್ರಗಳ ಶೇಷನ್ನ ಮಾತಡಿಸೆ ಪಿತಪೂಜ ಮಾನವನು ನಡುವೆ ಏನದ ಹೊಡಿತೆಯಾಗ ಗುಣಗೂಡ ಭೂದರಿಂದ ಧರ್ಮದ ಪದ್ದತಿಯ ನೀತಿಗಳ ಅವಲೆಂದು ಮೀರುವುದು ಮನವಲ್ಲವೆಂದವನು ತಿಳಿದನು. ಎಂತಹ ಸಂದಿಗ್ಧ ಪರಿಸ್ಥಿತಿ ಸುಧನ್ವನ ಜೀವನದಲ್ಲಿ ಇಂದು ಪ್ರಭಾವಕ್ಕೆ ಹತ್ತಮಗಳಲ್ಲಿ ಬಂದದಾಗಿದೆ. ಪಿತನ ಆಜ್ಞೆ ಎನ್ನುವುದು ಇದೆ, ನನ್ನ ಏಕಾದೃಷ್ಟಿ ಎನ್ನುವುದು ಇದೆ, ಇವಳ ಆಶೆಯೂ ಇದೆ. ಇದು ಮೂರು ಒಂದೇ ದಿನ ಸಂಗತ ಮಾತೊಡೆ ಹೇಗೆ ಇದನ್ನು ಪೂರೈಸು? ಹೌದು ಹೌದು, ಸತಿಯು ಮಿಂದಾರು ದಿನವಾದ ಬಳಿಕ ಅವಳನ್ನು ಒಡಗೂಡಿದರೆ ಸಂತತಿಯು ಜನ್ಮಿಸುವುದು, ಇದು ಶಾಸ್ತ್ರ ಸಮ್ಮತ. ಅದೇ ದಿನ ಏಕಾದಶಿ ಬಂದರೆ ಸತಿಯನ್ನು ಕೂಡುವುದಕ್ಕೆ ಖಂಡಿತವಾಗಿ
ಸಾಧ್ಯ. ಏಕಾದಶಿ ಬಂದ ದಿವಸ ಪಿತೃಶ್ರಾದ್ದ ಬಂದರೆ ಶ್ರಾದ್ದವನ್ನು ಆಚರಿಸುವುದಕ್ಕೆ ಸಾಧ್ಯ. ಒಂದಕ್ಕೊಂದು ಅತ್ಯುತ್ತಮವಲ್ಲ. ಹೇಗೆ ಆಚರಿಸುವುದು ಎಂಬುದಾಗಿ ಯೋಚಿಸಿದಾಗ ಪ್ರಾಜ್ಞರು ಶಾಸ್ತ್ರ ಕೋರಿದರು. ಅದಕ್ಕೊಂದು ಅನುಕೂಲ ಶಾಸ್ತ್ರವನ್ನು ಸತಿಯನ್ನು ಕೂಡುವುದು ಯಾವ ಶ್ರಾದ್ದವನ್ನು ಆಚರಿಸಿದ ಬಳಿಕ ಶೇಷಾನ್ನವನ್ನು ಗುಂಜಿಸಲೇಬೇಕು. ಗುಂಜಿಸಿದರೆ ಏಕಾದಶಿ ಅದಕ್ಕೆ ಏಕಾದಶಿ ವ್ರತವನ್ನು ಆಚರಿಸಬೇಕು. ಅದರೊಟ್ಟಿಗೆ ಪಿತೃಶ್ರಾದ್ದವನ್ನು ಮಾಡಬೇಕು. ಪಿತೃಶ್ರಾದ್ದಕ್ಕೆ ಇಟ್ಟಂತಹ ಶೇಷಾನ್ನ ಅಂತ ನಾವು ಹಿರಿಯರಿಗೆ ಬಡಿಸಿದ್ದನ್ನು ನಾವು ಉಣ್ಣುವುದು ಎನ್ನುವುದನ್ನು ಅದನ್ನು ಉಂಡರೆ ನಮ್ಮವರಿಗೆ ತೃಪ್ತಿ ಎನ್ನುವುದನ್ನು ಏಕಾದಶಿ ಇರುವುದರಿಂದ ಉಣ್ಣಲಿಕ್ಕಾಗುವುದಿಲ್ಲ. ಅದಕ್ಕಾಗಿ ಆ ಶೇಷಾನ್ನವನ್ನು ಆಘ್ರಾಣಿಸಿದರೆ ಬುದ್ಧಿಸಿದ ಫಲವನ್ನು ಅತ್ತ ಏಕಾದಶಿ ವ್ರತವನ್ನು ಆಚರಿಸಿದ ಹಾಗೆ ಆಗ್ತದೆ, ಇತ್ತ ಶ್ರಾದ್ದವನ್ನು ಮಾಡಿದ ಹಾಗೆ. ಆದರೆ ಎರಡೂ ಬಂದ ದಿವಸ ಸತಿಯನ್ನು ಒಡಗೂಡುವುದಕ್ಕೆ ಸಾಧ್ಯ ಉಂಟು, ಖಂಡಿತವಾಗಿಯೂ ನಿಷಿದ್ಧ. ಅದಕ್ಕಾಗಿ ನಡುವಿರಲು ಕಳೆದ ಬಳಿಕ ವನಿತೆಯನ್ನು ಒಡಗೂಡಬಹುದು, ಅದು ಶಾಸ್ತ್ರ ಸಮ್ಮತ. ಹೌದು, ಶ್ರೀಹರಿಯನ್ನು ಕಾಣುವಂತಹ ಏಕಾದಶಿ ವ್ರತ ಎಂದರೆ ಪಿತೃ ಶ್ರಾದ್ದವೆಂದರೆ ಪಿತೃ ತಂದೆಯ ಆಜ್ಞೆ, ಅದು ಶ್ರದ್ಧೆಯಿಂದ ಪೂರೈಸಬೇಕು. ಅದರ ಮಧ್ಯೆ ವನಿತೆಯ ಆಶೆ. ಹೌದು ಹೌದು ಹೌದು, ನಡುವಿರುಳು ಕಳೆದ ಬಳಿಕ ವನಿತೆಯನ್ನು ಒಡಗೂಡುವುದು ಪ್ರಭಾವತಿ. ಏನು ಶಿಕ್ಷೆ? ಕಾಲ ಕೊಪ್ಪರಿಗೆ ಎಣ್ಣೆಯನ್ನು ಬಿಸಾಕಿ ಬಿಟ್ಟರು. ಶ್ರೀಹರಿಯ ಕರುಣೆಯಿಂದ ಎಲ್ಲವೂ ಸಂಪನ್ನಗೊಂಡಿತು. ಕುದಿಯುತ್ತಿರುವಂತಹ ಎಣ್ಣೆಯ ಕೊಪ್ಪರಿಗೆ ನನ್ನನ್ನು ಹಾಕಿದಾಗ ಅದನ್ನು ಶೀತಲವಾಗಿ ತಂಪನ್ನೀಯಿತು ಎನ್ನುವಲ್ಲಿ ಶ್ರೀಹರಿಯ ಕರುಣೆ ನನ್ನ ಮೇಲೆ ಆಗಿದೆ ಎಂಬುದಾಗಿ ಸಂತೋಷಗೊಂಡಂತಹ ಶಂಕರಿಕಿತರು ಹಾಗೂ ತಂದೆಯರು ಎತ್ತಿ ಮುದದಿಂದ ಅಪ್ಪಿ ಸರ್ವಾರಂಕರಣ ಭೂಷಿತನಾಗಿ ನನ್ನನ್ನು ರಣಾಂಗಣಕ್ಕೆ ಹರಸಿ ಕಳಿಸಿದ್ದಾರೆ. ರಣಾಂಗಣಕ್ಕೆ ಬಂದಿದ್ದೇನೆ, ಸುತ್ತ ಪದ್ಮವ್ಯೂಹವನ್ನು ರಚಿಸಿದ್ದೇನೆ, ಮಧ್ಯೆ ನರನ ಉತ್ತಮ ಹೃದಯವಾಗಿರಿಸಿದ್ದೇನೆ, ಶತ್ರುಗಳಿಗೆ ಹೇಳಿ ಕಳುಹಿಸಿದ್ದೇನೆ, ಯುದ್ಧಕ್ಕೆ ಸಿದ್ಧರಾಗಿ ಎಂಬುದಾಗಿ ನೋಡೋಣ ಯಾರು ಅಂತಾರೆ.
ಪ್ರದ್ಯುಮ್ನಂ ಕರೆದು ಮತ್ತೆ ಬಂದರು ವಿಘ್ನವಿರುತ್ತಿದ್ದು ಉಪಾಯವುಂಟೆ ಎಂದು ಒಡವಣಿ ನಿಂತೆಂದನಾಗ ಆ ಅರ್ಜುನೇಶ್ವರ ಪ್ರದ್ಯುಮ್ನ ವಿಷಯಕ್ಕೆ ಚಿಕ್ಕಪ್ಪ ಅನುಸಾರವಾದಿಗಳೆಲ್ಲ ಕೇಳಿ ನಮ್ಮ ಅಣ್ಣನಾದಂತ ಧರ್ಮಜ ಯಜ್ಞದೀಕ್ಷಿತನಾಗಿದ್ದಾನೆ. ತುರಗಕ್ಕೆ ತುರಗದ ಬೆಂಗಾವಲಿಗಾಗಿ ಮೂಲಕಾಲದ ವಿಜಯಾದಂತಹ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಇದೀಗ ಚಂಪಕಾವತಿಗೆ ಬರುವಾಗ ನಮ್ಮ ಕುದುರೆಯನ್ನು ಇಲ್ಲಿನ ದೊರೆಯಾದಂತ ಹಂಸಧ್ವಜ ಕಟ್ಟಿದ್ದಾನೆ. ಅವನ ಮಗಳಾದಂತಹ ಸುಧರ್ಮ ಮಹಾಸೇನಾನಿಯಾಗಿ ಪದ್ಮವ್ಯೂಹವನ್ನು ರಚಿಸಿ ನನ್ನ ತುರಗವನ್ನು ಮಧ್ಯದಲ್ಲಿ ಪ್ರತಿಬಂಧಿಸಿದ್ದಾನೆ. ಇದನ್ನು ಬಿಡಿಸಿಕೊಳ್ಳದೆ ಮುಂದೆ ನಾವು ಹೋಗುವ ಹಾಗಿಲ್ಲ. ಆದ್ರೆ ಈಗ ಮತ್ತೆ ನಮಗೆ ವಿಘ್ನ ಬಂದು ಅಂದ್ರೆ ನಮಗೆ ಅವಕಾಶ ಕಡಿಮೆ, ಕೇವಲ 1 ವರ್ಷದ ಅವಕಾಶ ಮಾತ್ರ. ಯುದ್ಧ ನಡೆದರೆ ಅದೆಷ್ಟೋ ಕಾಲ ಸಂದು ಹೋಗ್ತದೋ ಎಂಬ ಹಾಗೆ ತ್ರಾಸವಾಗುತ್ತಾ ಉಂಟು. ಸಣ್ಣ ರಾಜ್ಯವಾದರೂ ಕೂಡ ಇಲ್ಲಿನ ಪ್ರತಿಯೊಬ್ಬರೂ ಕೂಡ ವೀರರು ವೀರರಾಗಿದ್ದಾರೆ. ಬಲದ ಖಂಡದ ನಕ್ಷೆಯಲ್ಲಿ ಬಿಂದು ಮಾತ್ರ ಗೋಚರಿಸಿರುವಂತಹ ಈ ಚಂಪಕಾವತಿಯಲ್ಲಿ ನಾನು ಇದನ್ನು ನಿರೀಕ್ಷೆ ಮಾಡಿದವನೇ ಅಲ್ಲ. ಆದ್ದರಿಂದ ಹೇಳಿತು ಮತ್ತೊಂದು ಕಂಟಕ ಒದಗಿ ಬಂತು. ಅವರಿಗೆ ಹಾಗಲ್ಲ, ಎಷ್ಟು ಸಮಯ ಬೇಕಾದರೂ ಯುದ್ಧ ಮಾಡಬಹುದು. ನಮಗೆ ಹಾಗಲ್ಲ, 1 ವರ್ಷದ ಸೀಮಿತ ಉಂಟು. ಅದರ ಒಳಗೆ ಹೋಗಿ ಕುದುರೆಯನ್ನು ತಳಿಸಬೇಕು. ಈಗ ಕಟ್ಟಿದಂತಹ ಕುದುರೆಯನ್ನು ಬಿಡಿಸುವಲ್ಲಿ ಏನು ನೋಡಿದ್ದಾರೆ. ಅದೆಷ್ಟೋ ರಾಜ್ಯವನ್ನು ನಾವು ಸೋಲಿಸಿ ತತ್ವವನ್ನು ಪಡೆದುಕೊಂಡವರು. ಸರಿ, ಒಂದು ಚಿಕ್ಕ ರಾಜ್ಯ ಅದು ಬಂದವ ಯಾರು? ಸುಧನ್ವ ಹುಡುಗ. ಯಾಕಿದ್ರೆ ಏನಾಯ್ತಂತೆ, ಅದೊಂದಷ್ಟು ಮಹತ್ವದಿಲ್ಲ. ಮರಿಯನ್ನು ಕಡೆಗಣಿಸಿದರೆ ಕಾಲಾಂತರದಲ್ಲಿ ಕಾಲಮೃತ್ಯವಾಗಿದೆ. ಯಾವಾಗಲೂ ಸಣ್ಣ ರಾಜ್ಯವಿರುವಂತಹ ತಾತ್ಸಾರ ಬಿಟ್ಟು ಯಾವ ಕಾಲದಲ್ಲೂ ಕೂಡ ವಿರೋಧಿಯನ್ನು ದುರ್ಬಲನೆಯನ್ನು ತಿಳಿಯಬಾರದು. ಆದರೂ ನಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ತಿಳಿದಿಲ್ಲವೇ? ನಾನು ಎದುರಿಸಿ ಕಪ್ಪವನ್ನು ತಮ್ಮಲ್ಲಿಗೆ ಒಪ್ಪಿಸುವಂತಹ ಕೆಲಸವನ್ನು ನಾವು ಮಾಡೋಣ. ಶಾಬಾಷ್.
ಹೆಚ್ಚಿನ ನುಡಿಯನ್ನು ನಾನು ಮೆಚ್ಚಿದ್ದೇನೆ. ನಿಮ್ಮಲ್ಲಿರುವಂತಹ ಆತ್ಮಸ್ಥೈರ್ಯ ಹೇಗಿದೆ ಎಂಬುದನ್ನು ತಿಳಿದಕ್ಕಾಗಿ ಪ್ರಶ್ನಿಸಿದ್ದೇನೆ ಹೊರತು ಶ್ರೀಕೃಷ್ಣನ ಯೋಚನೆಯಂತೆ ನಡೆಯುವಂತಹ ಈ 17 ಅಕ್ಷರ ಅವನ ಕಲ್ಪನೆಯಂತೆ ಅವನ ಸಂಕಲ್ಪದಂತೆ ನಡೀತಾರೆ. ನಮ್ಮ ಪುರುಷ ಪ್ರಯತ್ನವನ್ನು ಮಾಡಬೇಕಾಗಿದೆ. ಹೋಗೋಣ ಅಶ್ವ ಯಾವುದು? ಯಜ್ಞಾಶ್ವ. ಅದರ ರಕ್ಷಣೆಗಾಗಿ ಬಂದವನು ನಾನು ಕೂಡ ಒಬ್ಬನಾಗಿದ್ದೇನೆ. ಹೆಸರೇನಯ್ಯ? ಸೋಮದೇಶದ ರಸ ಸಾಲೋಪತಿ ಎಂದರೆ ನಾನೇ. ಧರ್ಮದ ಕಾರ್ಯವನ್ನು ಮಾಡುತ್ತಾನೆ ಎಂಬ ಉದ್ದೇಶದಿಂದ ಅವನ ಬೆಂಬಲ ನೀನು ಅನುಸಾರನ ನಿನಗೆ ಸಾಲ ಮಾಡ್ಕೊಡ್ತೇನೆ. ನಡೆದಂತಹ ಭಾರತ ಹಾವದಲ್ಲಿ ನಿನ್ನ ಅಪ್ಪನನ್ನು ಅರ್ಜುನ ಕೊಂದಿದ್ದ. ನೀನನ್ನು ಸಾಯುವುದಕ್ಕೆ ನನ್ನೆದುರು ಕಳಿಸಿದ್ದಾನೆ. ಅದೆಷ್ಟೋ ಕಾಲವನ್ನು ಮಾಡಿ ಕಪ್ಪವನ್ನೆಲ್ಲ ನಾವು ಸಂಗ್ರಹಿಸಿದವರು ನಾವು. ಆದ್ರೆ ಬೇಡ, ಯುದ್ಧ ಮಾಡಿ ಸಾಕಾಗಿ ಹೋಯ್ತು. ನಮ್ಗೆ ಹಾಗಾದ್ರೆ ಹಿಂದೆ ಬೇಡ ಅಂತ ನಮ್ಮ ಮನಸ್ಸಲ್ಲಿ ಬೇಡ ಅಂತ ನಿಮ್ಗೆ ಕಪ್ಪ ಕೊಟ್ಟು ಶರಣಾಗುವುದಂತ ಆದ್ರೆ ಬೇಡ ಅಂತ ನಾವು ಅನಿಸಿದ್ದು. ನೀವು ದೇವರ ಮಗ ಅಲ್ವಾ? ದೇವರ ಮಗ ಅಲ್ವಾ? ಗೊತ್ತಾಯ್ತಾ?
ಬಣ್ಣದಲ್ಲಿ ಗೊತ್ತಾಗಿದೆ. ಹೋ 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 ಹೋ. ದೇವರ ಮಗನೂ ಕೂಡ ಯುದ್ಧಕ್ಕೆ ಬಂದು ಹೀಗೆ ಹೇಳಿದ್ರೆ ಹೇಗೆ? ಯುದ್ಧ ಬೇಡ ಅಂತ ಯಾಕೆ ಹೇಳುವುದು? ಯಾಕೆ? ಯಾಕೆಂದ್ರೆ ಯುದ್ಧ ಮಾಡಿ ಎಲ್ಲರೂ ನಿಮ್ಗೆ ಮಾತ್ರ ಅಲ್ಲ ಬಾಕಿಯವರಿಗೆ ಕೂಡ ನೋವಾಗ್ತದೆ. ಎಲ್ಲ ನೋವಾಗಿ ಸತ್ತು ಅದು ಕುದುರೆಯನ್ನು ಪೂಜಿಸಿ ಬಿಡುವಾಗ ಆಲೋಚನೆ ಮಾಡ್ಬೇಕು, ಯುದ್ಧ ಆಗ್ತದೆ, ಘಟಿಸಿದರೆ ಎಷ್ಟು ಮಂದಿ ಸಾಯುತ್ತಾರೆ ಎಂಬುದಾಗಿ. ಕುದುರೆ ಪೂಜಿಸಿ ಬಿಟ್ಟದ್ದು ನಮ್ಮಲ್ಲಿ ಶಕ್ತಿ ಉಂಟು ಅಂತ ಲೋಕಕ್ಕೆ ತೋರಿಸಿಕೊಡುವುದಕ್ಕಾಗಿ. ಆ ಶಕ್ತಿಯ ಪ್ರತಿಶಕ್ತಿಯಾಗಿ ಪ್ರತಿಗಾಮಿಗೆ ನಾವಿದ್ದೇವೆ ಎಂಬುದನ್ನು ತೋರಿಸ್ತಾ ಇದ್ದೀವಿ. ಹಾಗಾದರೆ ಮಾತಲ್ಲ. ಬಾ ಬಾ. ಯಾರು ಅವಸರ ಮಾಡುವುದು ಬೇಡ. ಆ ಸುಧರ್ಮ ಮಾಡುವಂತ ಯುದ್ಧದ ವೈಖರಿಯನ್ನು ಕಂಡಾಗ ಕೇವಲ ಜಯವನ್ನು ಸಂಪಾದಿಸುವ ನೆಲೆಯಲ್ಲಿ ಯುದ್ಧ ಮಾಡುವುದಲ್ಲ, ಪ್ರಾಣದ ಹಂಗನ್ನೇ ತೊರೆದು ನಮ್ಮ ಬಲವನ್ನೆಲ್ಲ ಕಂಗೆಡಿಸಿದ್ದಾನೆ. ಹಾಗಾದ್ರೆ ಯಾವುದೋ ಒಂದು ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ಈತ ಹೋರಾಡುತ್ತಾನೆ ಎಂಬುದೇ ಸ್ಪಷ್ಟ. ಅದಕ್ಕಾಗಿ ನೀಲದೊರೆಯಾದ್ರೆ ನೀವೆಲ್ಲ ಬದಿಗೆ ಸರಿ. ಅವನ ಮನಸ್ಸಲ್ಲಿ ಹುದುಗಿದಂತ ಯಾವ ವಿಷಯವನ್ನು ಹೊರ ಕೆಡಬೇಕಾದ್ರೆ ನಾನೇ ಹೋಗಬೇಕಾಗಿದೆ. ಹಾಗೆ ಆದ್ರೆ ಈ ಮೂಲೋಕದಲ್ಲಿಯಾದಂತಹ ಪಾತ್ರ ಹೋಗುವಂತ ದೇವಿಗೆ ಪ್ರತಿಪಕ್ಷದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಒಮ್ಮೆ ನಡುಗಬೇಕು. ಅದಕ್ಕಾಗಿ ಹೊಗಳು ಭಟರ ಸಂದೋಹದೊಂದಿಗೆ ನನ್ನ ದಿವ್ಯ ವರುತವನ್ನು ಆತನ ಸಮ್ಮುಖದಲ್ಲಿ ಇದನ್ನೆಲ್ಲ ನೋಡುವಾಗ ನಿನ್ನ ವರೂತವನ್ನು ಕಾಣುವಾಗ ನೀನು ಪ್ರಾರ್ಥನೆಯಲ್ಲಿದ್ದಿ ಎನ್ನುವುದು ಸ್ಪಷ್ಟವಾಯಿತು. ವೀರಾ, ಈ ಸೃಷ್ಟಿಯಲ್ಲಿ ಅರ್ಜುನ ನಾಮಕರು ಎಷ್ಟೋ ಮಂದಿ, ಆದರೆ ಸೃಷ್ಟಿಯಲ್ಲಿ ಹೊಸ ಸೃಷ್ಟಿಯನ್ನು ಮಾಡಿದವರು ನೀನು. ಯಾವುದೆಲ್ಲ ನಿನ್ನ ತಾಯಿಯು ಮಾಡಿದಂತಹ ಗಜಗೌರಿ ವ್ರತಕ್ಕೆ ಸಾಮಾನ್ಯ ಈ ಭೂಮಿಯಲ್ಲಿ ಹುಟ್ಟಿದಂತ ಆನೆ ಅಲ್ಲ,
ಸುರಲೋಕದ ಐರಾವತವನ್ನೇ ಬಾಣಮುಖೇನವಾಗಿ ಕುಂಬಿನಿಗೆ ಇಳಿಸಿದವ ನೀನು. ಹೌದು ಅದರಿಂದಲಾಗಿ ನೀನು ಹೊಸ ಸೃಷ್ಟಿ. ಹೌದು ಜೀವಂತ ಇರುವಾಗಲೇ ಹಾ. ಸಣ್ಣ ಪ್ರಾಯದಲ್ಲಿ ಸುರಲೋಕವನ್ನು ಪ್ರವೇಶ ಮಾಡಿ ನಿವಾತ ಕವಚ ಮುಂತಾದವನ್ನು ವಧಿಸಿದವನು ನೀನು. ಶಬ್ದವೇದಿಯನ್ನು ಕಲಿತು ಹಾ. ಚಾಕ್ಷುಷ ವಿದ್ಯೆಯಲ್ಲಿ ಪರಿಣಿತನಾದವನು ನೀನು. ಹ್ಮ್. ಅಂತಹ ಮಹಾನ್ ಕಾರ್ಯಗಳನ್ನು ಮಾಡಿದಂತಹ ನೀನು ಭೂಮಿಯಲ್ಲಿ ಹೊಸ ಸೃಷ್ಟಿಯನ್ನು ಹಾರಿಸಿದವ ನೀನು. ಹಾ. 18 ದಿನಗಳ ಭಾರತ ಹೌದಲ್ಲಿ ಹ್ಮ್. ಅರ್ಜುನ ಯಾವನಂತಹ ಹ್ಮ್. ಎಂಬುದಾಗಿ ಉಭಯಕುಲ ವಿಯೋಜನಾದಂತಹ ಆಚಾರ್ಯ ದ್ರೋಣರು ಹೊಗಳಿದಂತಹ ಸೃಷ್ಟಿ ನಿನ್ನದು. ಹಾ. ಭೂವ್ಯೂಮ ಪಾತಾಳ ಯುಗದಲ್ಲಿ ಕೀರ್ತಿರುವಂತಹ ಭರತಘಟ್ಟದ ಅಗ್ರಸ್ಥಾನವನ್ನು ಪಡೆದಂತಹ ಅರ್ಜುನ ಹಾ. ಹರಿತಿವಿನ ಮಾರ್ತಾಂಡ ಭೂರಿರಾಷ್ಟ್ರನ ಭಿಂಡ ಸೋದಂಡವೇ ದಂಡ ಹಾ. ಎಂಬುದಾಗಿ ನೆಗಳತೆಯನ್ನು ಪಡೆದಂತಹ ನೀನು ಇಂದು ಕುದುರೆಯ ಬೆಂಗಾವಲಿಗಾಗಿ ಬಂದಿದ್ದಿ. ಹೌದು ನಿಮ್ಮ ಅಶ್ವವನ್ನು ಕಟ್ಟಿಕೊಂಡಿಹೇವು ನಾವು. ಹಾ. ಗೊತ್ತಾಯ್ತು ಗೊತ್ತಾಯ್ತಲ್ಲ. ಬಿಟ್ಟು ಕೋಪೆಯು ಹಾ. ಬೆಳೆಸುವೆನೆಂಬ ಬಿಂಕವು ನನ್ನಲ್ಲೇ ಮಾತಾಡ್ತಾ ಸದ್ಯಕ್ಕೆ ನಿನ್ನಲ್ಲಿ. ಹುಡುಗನೇನು ಇನ್ನಾವುದೆಯ ತಟ್ಟಿ ದೊಡಪ್ಪ ಹಯವನ್ನು ಬಿಡು ಕಟ್ಟಿ ದೊಡಪ್ಪ ಹಯವನ್ನು ಬಿಡು ಬಯಲನ್ನು ಕೊಂಡು ನಮ್ಮೊಡನೆ ತೆರಳು ತೆರಳು ಅಯ್ಯೋ ಸುಧರ್ಮ ಸ್ವಾರ್ಥ. ನನ್ನ ಬಗ್ಗೆ ಬಹಳಷ್ಟು ಅರ್ಥವಿಸಿಕೊಂಡವ ನೀನು. ಹ್ಮ್. ಕಟ್ಟ ಕಡೆಗೆ ನೀನು ಹೇಳಿದೇನು ಹಾ. ನಿನ್ನ ಅಶ್ವವ ಕಟ್ಟಿಕೊಂಡಿದ್ದೇನೆ ಹ್ಮ್. ಬಿಟ್ಟು ಕೋಪೆಯೋ ಬಿಡಿಸುವೆನೆಂಬ ಬಿಂಕವು. ಹ್ಮ್. ಅದಕ್ಕೆ ಕೇಳು ನನ್ನನ್ನೇ ಕೇಳುದ ಅಂತ ಹಾ, 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 ಹಾ. ಪಾರ್ಥನ ಮುಂದೆ ಹಾ. ಹೀಗೆ ಕೇಳಬೇಕಿದ್ರೆ ಹ್ಮ್. ಅವನ ಆತ್ಮಸ್ಥೈರ್ಯವೋ ಹ್ಮ್. ಅಲ್ಲ ಒಂದು ರೀತಿಯ ಹುಮ್ಮುತನವೋ ಅಂತ ಹೇಳಿ ಹಾ, ಹಾ. ನಿನ್ನನ್ನು ಹುಮ್ಮರ ಸಾಲಿಗೆ ನಾನು ಸೇರಿಸುತ್ತೇನೆ. ಹಾ. ಯಾಕಂತ ಹೇಳಿದ್ರೆ ನೀನ್ ಎಷ್ಟೆಲ್ಲ ಮಾತಾಡಿದೀಯೋ ಹ್ಮ್. ನನಗೆ ಸಂತೋಷವನ್ನು ತಂದುಕೊಡ್ತು. ಆ ಕೊನೆಯ ಒಂದು ಶಬ್ದವನ್ನು ಬಿಟ್ಟು ಹಾಗಾದ್ರೆ ಆ ಶಬ್ದ ಪ್ರಯೋಗ ಯಾಕಾಯ್ತು? ಯಾಕೆ? ಎಲ್ಲವನ್ನೂ ಒಳ್ಳೆ ರೀತಿಯಾಗಿ ಸರಿಸಮಾನವಾಗಿ ನನ್ನ ಯೋಗ್ಯತೆಯನ್ನು ಅರಿತು ಆಡಿದವ ಹಾ. ಕಟ್ಟ ಕಡೆಗೆ ಹ್ಮ್. ಪರಾಕ್ರಮದ ಪ್ರತಿಮೂರ್ತಿ ಎನಿಸಿಕೊಂಡಂತಹ ಪಾರ್ಥನ ಮುಂದೆ ಹಾಗೆ ಹೇಳಬೇಕಾದ್ರೆ ಹ್ಮ್. ಇದು ಹುಮ್ಮತನಲ್ಲ ಹುಡುಗತನ ಅಂತ. ಹಾ, ಹಾ, ಹಾ. ಈ ಹುಡುಗ ಬುದ್ಧಿ ನೆಗೆಟಿವ್ ಬುದ್ಧಿ ಅಂತ ಹೇಳ್ತಾ ಇದ್ದ. ಹ್ಮ್. ಈ ಹಿರಿಯರು ಊರುವುದಕ್ಕೂ ಹಾ. ಕಿರಿಯರು ಹಾರುವುದಕ್ಕೂ ತುಂಬಾ ವ್ಯತ್ಯಾಸ ಉಂಟು. ಅವರು ಎಷ್ಟು ಹಾರಿದರೂ ಕೂಡ ಹಾ. ಮುದುಕರು ಊರಿದರೆ ಚೆನ್ನಾಗ್ತಾರೆ. ಹಾಗೆ ಎಷ್ಟೇ ಅನುಭವ ಇದ್ರೆ ಜೀವನ ಅನುಭವ ಎಂಬುವುದೇ ಇಲ್ಲ. ಅಲ್ಲ ನಿನ್ನ ಪ್ರಾಯವೇ ಹಾಗೆ. ಹಾ. ಏಳೆ ಮೀಸೆ ಹ್ಮ್. ಬಿಸಿ ರಕ್ತದ ತರುಣ ಹ್ಮ್. ರಣಾಂಗಣದಲ್ಲಿ ಹೇಳಬೇಕಾದ ಮಾತನ್ನೇ ಹೇಳಿ. ಹ್ಮ್. ಆದ್ರೆ ಯಾರಲ್ಲಿ ಹೇಳಲಿಕ್ಕೆ ಉಂಟು ಹಾ. ಅವರಲ್ಲಿ ಹೇಳಬೇಕು. ಸತ್ಯ ನೀನೇ ಇದ್ದಿ, ನಿನ್ನಲ್ಲೇ ಹೇಳುದು. ಹಾಗಲ್ಲ ಹ್ಮ್. ಪಾರ್ಥನ ಬಗ್ಗೆ ಈ ರೀತಿಯಾಗಿ ನೀನು ಹೇಳುವಾಗ ಹ್ಮ್. ನನಗೆ ಅರ್ಥವಾಯ್ತು ಏನು. ಏನು? ಯುದ್ಧ ಮಾಡುವಂತ ತವಕ ನಿನ್ನಲ್ಲಿ ಉಂಟು. ಹ್ಮ್. ಕ್ಷತ್ರಿಯ ಯೋಧನಿಗೆ ಸರಿಯಾದಂತಹ ಸ್ವಭಾವ ಇಲ್ಲ. ತಥಾಚ ರಣತತ್ಪರ. ಹೌದು. ಹಾಗಿರುವಾಗ ನಿನಗೆ ಒಂದು ಯುದ್ಧದ ಅವಕಾಶ ಕೊಡುವ. ಹಾ. ನಮ್ಮ ತಲೆಗಟ್ಟಿದೆ ಎಂದು ಬಂಡೆಕಲ್ಲಿಗೆ ಹೇಳಿದಲ್ಲ. ಅದು ಹುಮ್ಮತನವಾದಿ. ನಿನ್ನಲ್ಲಿ ಪರಾಕ್ರಮ ಒಂದು ಸ್ಫುರಿಸ್ತದೆ ಎಂಬ ಮಾತ್ರಕ್ಕೆ ಹಾ. ವರ್ತಮಾನ ಕಾಲದಲ್ಲಿ ಕಾಲನಿಗೆ
ಗೆಲ್ಲಿದಂತಹ ಪರಾಕ್ರಮಿಯಾದಂತ ನನ್ನ ಮುಂದೆ ಸಾಮರ್ಥ್ಯ ತೋರಿಸುವುದಕ್ಕೆ ವೇದಿಕೆ ನಿನ್ನನ್ನು ಕಂಡಾಗ ನಿನ್ನಂತ ಹುಡುಗರು ನನ್ನ ಜೊತೆ ಇರಬೇಕೆಂಬಂತ ಬಯಕೆ ಬಂತು. ಆದ್ದರಿಂದ ಹೇಗೂ ಕುದುರೆ ಕಟ್ಟಿದೆ, ಶಕ್ತಿಯೋಚಿತವಾದಂತಹ ಧರ್ಮವನ್ನು ಅನುಸರಿಸಿದ್ದೇನೆ. ಯುದ್ಧವನ್ನು ನೋಡಿದ್ದೇನೆ. ಕೇವಲ ಗೆದ್ದ ಮಾತ್ರಕ್ಕೆ ವಿಜಯ ಅಂತ ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಪರಿಪೂರ್ಣವಾದಂತಹ ಫಲಿತಾಂಶ ಬಂದಾಗ ಮಾತ್ರ ಅವರು ವಿಜಯಿ ಅಂತ ಘೋಷಿಸಲ್ಪಡ್ತಾರೆ. ಆಗಿರುವಾಗ ಮಗು, ನೀನು ದುಡುಕಬೇಡ. ನಿನಗೆ ಯುದ್ಧದ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಯೋಜನೆಯನ್ನು ಮಾಡಿದ್ದೇವೆ. ಆದ್ರೆ ನೀವು ಮೊದಲು ಮಾಡಿದಂತಹ ತಪ್ಪಿಗಾಗಿ ನಮ್ಮ ಕುದುರೆ ಬಿಡು. ಅಷ್ಟೋ ಇಷ್ಟೇ ಅಂತ ನಾನು ಕೇಳಿದ್ದೇನೆ. ನಿನ್ನ ಮನಸ್ಸಿಗೆ ಎಷ್ಟು ಕೊಡುವಂತ ಆಗ್ತದೆ ಅಷ್ಟು ಧನವನ್ನು ಕೊಟ್ಟ ಸಾಕು. ಕಡಿಮೆ ಬೀಳದಿದ್ರೆ ಸಾಕು. ಹೌದು, ಅಲ್ಲ ಕಡಿಮೆ ಬೀಳದಿದ್ರೆ ಅಲ್ಲ ನನಗೆ ಬೈಕ್ ಇರ್ಬೋದು, ಬೇಕಾದಷ್ಟು ಕಲಿತೇನೆ. ಆದ್ರೆ ಕೊಡುವ ನಿನಗೂ ಸಾಮರ್ಥ್ಯ ಬೇಡ. ಯಾಕಂತ ಹೇಳಿದ್ರೆ ನಮ್ಮ ಸೇನೆ ಸರಿಯಾಗಿ ನಿಂತರೆ ಅಂತಲ್ಲ ಈ ರಾಜ್ಯಕ್ಕೆ ಜಾಗ ಸಾಲಕ್ಕಾಗ್ತದೆ. ಈ ಯುದ್ಧದಲ್ಲಿ ನಾನು ಬೆವರಿಸಿದಷ್ಟು ನೀನು ನೀರು ಕುಡಿಯಲಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ಅಷ್ಟು ಎಷ್ಟು ಕಪ್ಪವನ್ನು ಕೊಡು, ನಾನು ಮನ್ನಿಸ್ತೇನೆ. ನಮ್ಮ ಪಡೆಯೋಣನೆ ಮುಂದೆ ನೋಡಿ, ನಿನಗೆ ಮೊದಲ ಅವಕಾಶ ನಿಮಗೆ ಹೋರಾಡಬೇಕು. ದಶನಾಮಗಳನ್ನು ಹೊತ್ತಂತಹ ಸವ್ಯಸಾಚಿ, ಧನುರ್ಧರ, ಧನಂಜಯ, ಕುಂತಿಸೂರು, ಹೀಗೆಲ್ಲ ಹೆಸರನ್ನು ಪಡೆದವನು. ಪ್ರಕಟನೆಯೋ ಪಾರ್ಥ, ಪಾರ್ಥಿವೋ ವಿಜವಿಕ್ರಮಿ, ಇದನ್ನು ಹೆಸರನ್ನು ಕೇಳಿ ನಿನ್ನದಾದಂತಹ ಪರಾಕ್ರಮದ ಏರಿದ ಎತ್ತರವನ್ನು ಕಂಡು ಮನಸ್ಸಲ್ಲಿ ಹೆಮ್ಮೆ ಪಟ್ಟುಕೊಂಡವರು. ಬೆಳೆಯಬೇಕು ವಿಜಯನ ಹಾಗೆ, ಏರಿದರೆ ಏರಬೇಕು ಧನಂಜಯನ ಹಾಗೆ, ಮಾಡಿದರೆ ಮಾಡಬೇಕು ಪಾರ್ಥನ ಹಾಗೆ. ಹೀಗೆ ಮನಸ್ಸಲ್ಲಿ ನಾವು ಸಂತೋಷ ಪಟ್ಟುಕೊಂಡವರು. ನಿನ್ನನ್ನು ಕಂಡು ಆನಂದವಾದರೂ ಕೂಡ ನಿನ್ನ ಮಾತನ್ನು ಕೇಳುವಾಗ ಯಾಕೋ ಮೂಲೆಯಲ್ಲಿ ಚುಚ್ಚಿದ ಅನುಭವ. ಅಂದ್ರೆ ನಿಮ್ಮದಾದಂತಹ ಕುದುರೆಯನ್ನು ಕಟ್ಟಿದ್ದೇವೆ ನಾವು, ಕಾಳಗಕ್ಕೆ ಸಿದ್ಧವಾಗಿ ಕಾಲ್ಯದಲ್ಲಿ ನಿಂತಿದ್ದೇವೆ. ಸಾರಿ, ಅದನ್ನು ಮಾಡುವುದನ್ನು ಬಿಟ್ಟು ಷಟ್ಕರ್ಮಗಳಿಗೆ ಬಲಿಯಾದೆ. 6 ಕರ್ಮಗಳು ಬ್ರಾಹ್ಮಣರಿಗೆ ಮಾತ್ರ. ದಾನವನ್ನು ಕೊಡುವುದು, ಪಡೆಯುವುದು, ವಿದ್ಯೆಯನ್ನು ಕಲಿಸುವುದು, ಕಲಿಯುವುದು, ಯಜ್ಞವನ್ನು ಮಾಡುವುದು, ಮಾಡಿಸುವುದು, ಅದು ಬ್ರಾಹ್ಮಣರಿಗೆ ಮಾತ್ರ. ಯಜನ, ಯಾಜನ, ದಾನ, ವಿಗ್ರಹ ಅಲ್ವೇ, ಅಧ್ಯಯನ, ಅಧ್ಯಾಪನ, ಅದರಲ್ಲಿ 3 ಮಾತ್ರ ಕ್ಷತ್ರಿಯರಿಗೆ ಪೂಷಣೆ. ಯಜ್ಞ ಮಾಡಿಸುವುದು, ದಾನ ಕೊಡುವುದು ಅಲ್ವೇ, ಅಧ್ಯಯನ ಮಾಡುವುದು.
ಅದು ಮೂರನ್ನು ಬಿಟ್ಟು ಆರನ್ನು ಸೇರಿಸಿ ಕುದುರೆಯನ್ನು ಬಿಡು, ಕಪ್ಪವನ್ನು ಕೊಡು, ನಮ್ಮ ಪಡೆಯನ್ನು ಸೇರು ಸೇರು ಹಾ. ಹೀಗೆಲ್ಲ ಹೇಳ್ತಾ ಇದ್ವಿ. ಹೌದು ಮೂಢ ನೆಂಬೇನೆ ನಿನ್ನ ಆ, ಮೂಢ ಅಂತ ಹೇಳಿದ್ರೆ ಆ, ಇಷ್ಟೆಲ್ಲ ಪ್ರತಿಗಾಮಿಯಾಗಿ ಬೆಳೆದಕ್ಕೆ ಪ್ರತಿರೋಧವಾಗುವುದಿಲ್ವೇ? ಹ್ಮ್. ಹಾಗೆ ಹೇಳಲಾರೆ. ಆ. ಹಾಗಂತ ನೀವು ಬೇಡುವ ನಿಜ? ಅಲ್ಲ ರೂಢಿಯ ಮಠ ಅಂತಲೇ ಹೌದು, ಆ, ರೂಢಿಯ ಮಠ ಆ, ನೀನಾಗಿದ್ದರೂ ಕೂಡ ಆ. ಇಂದು ನೀನು ಹ್ಮ್. ಬ್ರಾಹ್ಮಣರಂತೆ ಬೇಡುತ್ತಾ ಇದೆಯಲ್ಲ, ಹ್ಮ್. ಇದು ಭೂಷಣವಲ್ಲ. ಆ, ನೀನು ವೇಷ ಮಾಡಿದ್ದಲ್ಲ, ಹ್ಮ್. ಪಾರ್ಥನಾಗಿ ಬಂದದ್ದು. ಹ್ಮ್. ಅವನಾಗಿ ಕೇಳು, ಕುದುರೆಯನ್ನು ಬಿಡುವುದೇ ಇಲ್ಲ, ಕಪ್ಪವನ್ನು ಕೊಡುವುದಿಲ್ಲ, ಯುದ್ಧಕ್ಕೆ ಸಿದ್ಧರಾದೆವು. ಹೌದಲ್ವಾ? ಹ್ಮ್. ನಿನಗೆ ಹಾಗಾದ್ರೆ ನೀತಿ ಗೊತ್ತಿಲ್ಲ. ಏನು ಭೂತಾಳದಲ್ಲಿ ಒಂದು ನೀತಿ ಅಂತ ಗೊತ್ತಿಲ್ಲ. ಎಳೆಯವನಾದಂತ ನನ್ನ ಬುದ್ಧಿ ಸರಿಯಾಗಿ ಬದಿಯದೇ ಇರುವುದಕ್ಕೆ ಇದೆ ಕಾರಣ. ಓಹೋ. ಜೀವನದಲ್ಲಿ ಹ್ಮ್. ಎಲ್ಲ ಅನುಭವವನ್ನು ಹೊಂದಿದಲ್ಪ ಪಾತನು ಹೇಳುವ ಮಾತು ಏನು? ನಿನ್ನನ್ನು ಕಂಡಾಗ ಹ. ನನ್ನ ಮಗಳನ್ನೇ ಕಂಡಂತಹ ಹ್ಮ್. ಪ್ರೀತಿಯು ಕೇಳ್ತಾನೆ. ಹ. ಏನು ಮಾಡುವುದು ಹೇಳು. ಹ್ಮ್. ನಿನ್ನಂತೆ ಆತನಿಗೆ ಹೋರಾಟದ ಉಲ್ಲಾಸದಿಂದ ಹ್ಮ್. ನಾನಿಲ್ಲದ ವೇಳೆಯಲ್ಲಿ ಚಕ್ರವ್ಯೂಹವನ್ನು ಹುಟ್ಟು ಅಸುನೀಗಿಲ್ಲ. ಅವನು ನಿನ್ನಂತೆ ಪರಾಕ್ರಮಿಯಾಗಿದ್ದ. ಅವನಂತೆ ಕಾಣುತ್ತಿರುವಂತಹ ನಿನ್ನನ್ನು ಕಂಡಾಗ ಅಯ್ಯೋ ನನ್ನ ಮಗ ಇರ್ತಿದ್ರೆ ಹೀಗೆ ಇರ್ತಿದ್ದ. ಓಹೋ. ಯೋಚನೆ ಮಾಡು. ಪುತ್ರವಾತ್ಸಲ್ಯ. ನಿನ್ನ ಅಪ್ಪನು ಕೂಡ ಹಾಗೆ ನಿನ್ನ ಬಗ್ಗೆ ವಿಶೇಷವಾದಂತಹ ಅಭಿಮಾನವನ್ನು ಹೊಂದಿರಬಹುದು. ಅಂದ್ರೆ ಈ ಮೊದಲು ನಡೆದಂತಹ ಘಟನೆ ಕೂಡ ಹಾಗೆ. ಮಾಹಿಷ್ಪತಿಗೆ ಹೋಗುವಾಗ ಅಲ್ಲಿ ಅರಸನಾದಂತಹ ನೀಲಧ್ವಜನ ಮಗ ಬರೀದ ಕುದುರೆಯನ್ನು ಕಟ್ಟಿದ. ಬೇಕಾದಷ್ಟು ಹೇಳಿದೆ ನಾನು, ಮಗು ಇದು ಸರಿಯಲ್ಲ ಸರಿಯಲ್ಲ, ಕುದುರೆಯನ್ನು ಬಿಡಿ ಬಿಡಿ. ಅವ ಕೇಳಿಲ್ಲ. ಕಟ್ಟ ಕಡೆಗೆ ನನ್ನಲ್ಲೇ ಹೋರಾಡಿ ಇಹಲೋಕದ ಆ ಬಳಿಕ ಅವನ ಅಪ್ಪನಾದಂತಹ ನೀಲಧ್ವಜ ನನ್ನಲ್ಲಿ ಸಂಧಿಯನ್ನು ಮಾಡಿ ನನ್ನ ಜೊತೆ ಸೇರಿಕೊಂಡ. ನನಗೆ ಆಗಾಗ ಅಪರಾಧ ಪ್ರಜ್ಞೆ ಕಾಡುವುದು. ನೀಲಧ್ವಜನು ನನ್ನ ಜೊತೆ ಇರುವಾಗ ಅಯ್ಯೋ ಇವನ ಮಗಳನ್ನು ನನ್ನ ಕೈಯಾರ ಕೊಂದರಲ್ಲ. ಮತ್ತೊಂದು ಈ ಸಾರಿ ಹೇಳುವುದು, ಅದು ಏನು? ಸಾರಿ ಕೊಂದರೆ ಪಾಪವಿಲ್ಲ. ಸಾರಬೇಕು. ಶ್ರೀರಾಮಚಂದ್ರ ತನ್ನ ಮಡದಿಯಾದಂತಹ ಸೀತೆಯನ್ನು ರಾವಣ ಕದ್ದೊಯ್ದರೂ ಕೂಡ ಅವನು ಬದುಕಲಿ, ನನ್ನ ಹೆಂಡತಿಯನ್ನು ಕೊಡುವಂತೆ ಕೇಳಿಕೊಂಡು ಸಂಧಾನ ಮಾಡಿಸ್ತಾರೆ. ಹೆಂಡತಿಯನ್ನು ಅಪಹರಿಸಿದಾತನನ್ನು ಹೇಳದೆ ಕೇಳದೆ ರುಂಡವನ್ನು ಕಡಿಯಬಹುದು, ಯಾವ ಪಾಪವೂ ಇಲ್ಲ. ಆದ್ರೆ ಶ್ರೀರಾಮಚಂದ್ರ ಪುರುಷೋತ್ತಮ ಆ ರೀತಿಯಾಗಿ ನಡೆದುಕೊಂಡಿದ್ದಾರೆ. ಯಾಕೆ? ರಾವಣನಿಗೆ ಹೇಳಲಿಲ್ಲ. ಕಲೆ ಎಲ್ಲವನ್ನು ಕಳೆಕೊಂಡು ಕೊನೆಯ ಘಟ್ಟದಲ್ಲೂ ಕೂಡ ಹೇಳಿದ್ದಾನೆ, ನಿಮಗೆ ಬದುಕುವುದಕ್ಕೆ ಇನ್ನೂ ಅವಕಾಶ ಕೊಡ್ತೇನೆ. ಅಷ್ಟು ತಗ್ಗಿನ ಯಾಕೆ? ಅವನಲ್ಲಿ ಪರಾಕ್ರಮ ಬರಿದಾಗಿದೆ ಎಂಬಂತ ಅರ್ಥ ಅಲ್ಲ, ಅದೊಂದು ರಾಜನೀತಿ. ಇನ್ನು ಪ್ರಪಂಚದಲ್ಲಿ ಗಾಳಿ ಬೆಳಗಿ ಅದೆಷ್ಟೋ ವಸಂತವನ್ನು ಕಾಣಬೇಕಾದಂತಹ ನೀನು ಈ ರೀತಿಯಾಗಿ ಉದ್ದಟತನವನ್ನು ತೋರುವುದು ತರವಲ್ಲ. ಧರ್ಮಜನ ತಮ್ಮನಾಗಿ ರಾಮನ ಜೀವನವನ್ನೇ ಆದರ್ಶವಾಗಿರಿಸಿಕೊಂಡಂತಹ ನಾನು
ಇದು ನಿನಗೆ ಉಪದೇಶ ಮಾಡ್ತಾ ಇದ್ದೇನೆ. ಏನು? ಒಂದು ವೇಳೆ ಯುದ್ಧವೇ ಮಾಡುವುದಾದ್ರೆ ನನಗೆ ಸಮದಂಡಿ ನೀನಲ್ಲ, ನೀನು ಎಳೆಯವ. ಒಂದು ಎಳೆಯ ಬಾಳೆಯ ದಂಡಿಗೆ ಪ್ರಳಯಕಾಲದ ಸಿಡಿಲು ಬಡಿದರೆ ಪರಿಣಾಮ ಏನಾಗಿತ್ತು? ಯುದ್ಧದಲ್ಲಿ ಒಂದು ವೇಳೆ ನನ್ನ ಬಾಣಾಗತಿಯಿಂದ ನೀನು ಸತ್ತು ಹೋದರೆ ನನಗೆ ಲೋಕದಲ್ಲಿ ಹೊಸ ಅಪವಾದ ಬಂದಿತ್ತು. ವೀರ ಪರಾಕ್ರಮಿಯಾದಂತಹ ಪಾರ್ಥ ಹಿಂದೆ ಮುಂದೆ ಯೋಚನೆ ಮಾಡದೆ ಸುಧನನ್ನು ಕೊಂದು ಬಿಟ್ಟ. ಅದಕ್ಕಾಗಿ ಅವು ಇಷ್ಟವಾಗಿ ಯುದ್ಧ ಮಾಡಿದ್ದು ನಿನ್ನ ಪರಾಕ್ರಮವನ್ನು ಬೆಳೆಸಿ. ಇನ್ನು ನನ್ನಲ್ಲಿ ಹೋರಾಡಬೇಕೆಂಬಂತ ಸ್ಥಳ ಬೇಡ, ನಿನ್ನ ಅಪ್ಪನನ್ನು ಕರೆಸಿ ಅವನಲ್ಲಿ ಅದಕ್ಕೆ ಅನುಗುಣವಾಗಿ ನಾನು ಸಿದ್ಧನಿದ್ದೇನೆ. ನೀನಿನ್ನು ಹುಡುಗ ಭೂತಳದಲ್ಲಿ ಸಾರಿಕೊಂಡರೆ ಪಾಪವಿಲ್ಲ. ನಿನ್ನ ಒಳ್ಳೆ ಕಥನ. ಹೌದು, ನಿನ್ನನ್ನು ಒಳ್ಳೆ ಕಥನ ಎನ್ನುವುದಕ್ಕೆ ಎರಡು ನಾನು ಕಾರಣಗಳನ್ನು ಕಂಡುಕೊಂಡೆ. ಏನು? ಒಂದು, ಎಷ್ಟೋ ಸಮಯದಿಂದ ಕಾದಾಡಿ ಪಡೆದಂತಹ ಸತ್ಯಪ್ರಿಯು ಸುಧರ್ಮನಲ್ಲಿ ಕಾಡಾಗಿ ಮಣ್ಣು ಭಾರಾದ್ರೆ ಒಂದು. ಎರಡನೇದಾಗಿ ಧರ್ಮದ ಪೂಜಿಸಿಬಿಟ್ಟಂತ ಈ ಯಜ್ಞಾಶ್ವ ಕೊಂಡೋಗ್ಲಿಕ್ಕೆ ಜನ ಯಾರು ಎನ್ನುವಂತ ಚಿಂತೆಯಲ್ಲಿ ಹೆದರಿ ನೀನು ನನಗೆ ಬುದ್ಧಿವಾದ ಮಾತನ್ನು ಹೇಳ್ತಾ ಇದ್ದೆ. ನನ್ನದಾದ ಪರಾಕ್ರಮದ ಸೇನೆಯನ್ನು ಕಂಡು ಅದುವಿ ಹೋದವರು ನೀನು, ಅದರಿ ಹೋದವರು ನೀನು. ನಿನ್ನ ಸೇನೆಯನ್ನು ತಿರುಗಿ ನೋಡು, ಎಲ್ಲರೂ ಸತ್ತು ಬಿದ್ದಾಗ ಅಪರಿಮಿತದ ಸಂಭ್ರಮ ಎಂಬುದಾಗಿ ಹೇಳಿ ಬಂದವ ನೀನು. ಇಲ್ಲಿ ಸಂಭ್ರಮ ಪಡುವುದಕ್ಕೆ ಸಿಹಿ ತಿಂಡಿ ಹಚ್ಚುವಂತಹ ಕಾರ್ಯ ಏರ್ಪಾಡು ನಮ್ಮಲ್ಲಿ ಇಲ್ಲ. ಸಂಭ್ರಮ ನಿನ್ನ ಪರಾಕ್ರಮವನ್ನು ಕಂಡು ಸಂಭ್ರಮ, ನನ್ನ ಪರಾಕ್ರಮವನ್ನು ಕಂಡು ಸಂಭ್ರಮ ಪಟ್ಟಿದ್ದವುದಾದರೆ ಯುದ್ಧಕ್ಕೆ ಆಹ್ಲಾದವನ್ನು ಕೊಡಬೇಕು. ಯುದ್ಧ ಬದುಕಬೇಕೆಂಬಂತ ಉದ್ದೇಶದಿಂದಲೇ ನಿನ್ನನ್ನು ಬದುಕಿಸುವ ಸಂಭ್ರಮ. ನನ್ನನ್ನು ಬದುಕಿಸುವ ಸಂಭ್ರಮ ಅಲ್ಲ, ನೀನು ಸಾಹಿತಿ ಎನ್ನುವಂತ ಭೀತಿಯಲ್ಲಿ ಸಂಭ್ರಮವನ್ನು ತೋರ್ಪಡಿಸುವ ಮುಖವಾಡ ಮಾತ್ರ ನಿನ್ನದು. ಮತ್ತೆ ಹೇಳ್ತಾ ಇದ್ದೀಗ ಏನು ಅಪ್ಪನನ್ನು ಬರ ಹೇಳು. ಇದು ಉಪ್ಪರಿಗೆ ರನ್ನದುಪ್ಪರಿಗೆಯನ್ನು ಏರಲು ಅಸದಳದಂತ ನೀನು ಅಂಬರವನ್ನು ಏರ್ತೇನೆ ಅಂತ ಹೇಳಿದ್ರೆ ಹೇಗಾಗ್ತದೆ? ನನ್ನನ್ನು ಸೋಲಿಸದೆ, ನನ್ನಲ್ಲಿ ನಿನ್ನಂತ ಪರಾಕ್ರಮವನ್ನು ಹರಿಸದೆ ನನ್ನ ಅಪ್ಪನನ್ನು ಬರಲಿಕ್ಕೆ ಹೇಳಲಿಕ್ಕೆ ನಾನು ಜೀವಂತ ಇದ್ದೇನೆ. ಮೊದಲು ನನ್ನಲ್ಲಿ ಕಾಳ, ಆಮೇಲೆ ಅಪ್ಪನು, ಅಜ್ಜನು ಅಥವಾ ನಿನ್ನ ಕಡೆಯವರು ನೋಡೋಣ. ಸ್ವರ್ಗವನ್ನು ಏನಂತ ನನಗೆ ನೀನು ರನ್ನದಪ್ಪರಿಗೆ ಎಂದು ತೋರಿಸಿ. ಹೌದು, ನೋಡೋಣ. ಇಲಾಖೆಯನ್ನೇ ಕಲಕಿದಂತಹ ಪರಾಕ್ರಮಿಯಲ್ಲಿ ಪರಾಕ್ರಮವನ್ನು ತೋರಿಸಿದ ಬೇಡ ಬೇಡ. ಮೊನ್ನೆ ಮಾಡಿದಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ಈಶ್ವರಗಳ ಗತಿಯೇನಂತೆ ಎಂಬುದನ್ನು ತಿಳಿದು ಕೂಡ ಮತ್ತೆ ಮತ್ತೆ ಯಮನಿಗೆ ಕಲೆ ಕೊಟ್ಟಾಗಿ ಕಳಿಸಿದಲ್ಲ, ನಿನ್ನನ್ನು ಒಂದೇ ಸಲವಿ
ಏನು ಆ, ಪಿನಾಕಿಯನ್ನೇ ಎದುರಿಸಿದಂತ ನಿನ್ನಲ್ಲಿ ಆ, ಸಮರವನ್ನು ಕೊಡುವುದು ಬಹುದೊಡ್ಡವೇ ಎಂಬುದಾಗಿ ಹೇಳ್ತಾ ಇದ್ದಲ್ಲ. ಯಾಕೆ ದೊಡ್ಡದಲ್ಲ, ಆ, ಲೋಕ ಕಲ್ಯಾಣ ಎನ್ನುವುದು ನೆಪ ಮಾತ್ರ ನಿಮ್ಮದು. ಆ, ನಿಮಗೆ ಬಂದಂತಹ ಶಂಕೆಯನ್ನು ನಿವಾರಿಸುವುದಕ್ಕಾಗಿ ಹೌದು. ನೀವು ಯಜ್ಞವನ್ನು ಮಾಡಿದ್ದೀರಿ. ಹ್ಮ್. ಒಂದು ವೇಳೆ ಬಂಧು ಹತ್ಯಾ ದೋಷ ಎನ್ನುವಂತಹ ಆ, ಶಂಕೆ ನಮಗೆ ಹುಟ್ಟಿದ್ದೆ ಹೌದಾದರೆ ಹ್ಮ್. ಬಂಧು ಹತ್ಯೆಯನ್ನು ಮಾಡುವಂತ ಸಂದರ್ಭ ಯಾಕೆ ಬಂತು ನಿಮಗೆ? ಹ್ಮ್. ಒಂದು ವೇಳೆ ಅದು ನಿಮಗೆ ಸಾಧುವೆ ಹೌದಾದರೆ ಆ. ಶಂಕೆ ಬಂದದಕ್ಕೆ ಸಾಧುತ್ವ ಏನು? ಆದ್ರೆ ಒಂದು ಏನು? ಅಶ್ವಮೇಧ ಮಾಡುವುದು ಕೇವಲ ಹಾ. ಬಂಧು ಹತ್ಯಾ ದೋಷ ನಿವಾರಣೆಗಾಗಿ ಅಲ್ಲ, ಮತ್ತೆ ಚಕ್ರವರ್ತಿಗಳು ಮಾಡಲೇಬೇಕಾದಂತ ಯಾವುದು? ಹ್ಮ್. ಈ ಹಿಂದೆ ನಮ್ಮ ಚಕ್ರವರ್ತಿ ಮನೆಯಲ್ಲಿ ಹುಟ್ಟಿದವರು ಹ್ಮ್. ಅದೆಷ್ಟೋ ಒಂದು ಅಶ್ವಮೇಧ ಅದು ವೇದವನ್ನು ಮಾಡಿದ್ದಾರೆ. ಹ್ಮ್. ಇದು ಹ್ಮ್. ಸರ್ವ ಪಾಪ ನಿವಾರಕವಾದಂತ ಯಜ್ಞವಾದ ಮೇಲೆ ಹಾ. ಇದನ್ನು ನಾವು ಮಾಡುದು. ಇದು ಸರ್ವಭಾಪಕದ ಒಂದು ನಿವಾರಕದ ಒಂದಿಗೆ ಆ, ನಿಮ್ಮದಾದಂತಹ ಚಕ್ರಾಧಿಪತ್ಯವನ್ನು ಸ್ಥಾಪಿಸುವುದಕ್ಕೆ ಹೌದು. ಎಂಬುದಾಗಿ ಆ. ನೀನು ಹೇಳಿದ್ದು ಸತ್ಯವೂ ಹೌದು. ಆ. ನಿಮ್ಮ ಚಕ್ರಾಧಿಪತ್ಯ ಎಷ್ಟು ಏನೆಂಬುದನ್ನು ನನಗೂ ಪರೀಕ್ಷಿಸಬೇಕು ಎನ್ನುವಂತಹ ಹಂಬಲ ಅಲ್ವಾ? ಉಂಟು. ಹ. ನಾನು ಕಾಲಿಟ್ಟ ಪ್ರದೇಶದಲ್ಲಿ ಹೊಸ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದವ ನಾನು. ಹೌದು. ಚಂಪಕಾವತಿಯಲ್ಲಿ ನಿನ್ನ ವಿನಾಶವಾಗುವುದು ಬೇಡ ಅಂತ ಹೇಳುದು. ಹ್ಮ್. ಆದ್ದರಿಂದ ಹೇಳ್ತಾ ಇದ್ದೇನೆ, ಏನು ನನ್ನ ಪರಾಕ್ರಮದ ಬಗ್ಗೆ ನೀನು ಅಲ್ಲಗಳಿಲ್ಲ ನೀನು. ಹೌದು. ಏನು ನಾನು ಯಾರು ಸ್ವಯಂ ಬಲದಿಂದ ನಾನು ಇಷ್ಟೆಲ್ಲ ಸಾಧನೆ ಮಾಡಿ ನೀನು ಸ್ವಯಂವರದಿಂದ ಮಾಡಿದ್ದಲ್ಲ. ಹಾ. ಇಷ್ಟರವರೆಗೆ ನಿನ್ನ ಬೆಂಗಾವಲಿಗೆ ಇದ್ದವನು ಶ್ರೀಕೃಷ್ಣ ಪರಮಾತ್ಮ. ಹಾ. ಈಗ ನೀನು ಒಬ್ಬನೇ. ಅರನೊಡನೆ ಹೋರಾಡುವಾಗ ಶ್ರೀಕೃಷ್ಣ ಇರಲಿಲ್ಲ. ಹ. ನಿವಾಸಗಾರರನ್ನು ಕೊಲ್ಲುವಾಗ ಶ್ರೀಕೃಷ್ಣನ ಬದಿಯಲ್ಲಿಲ್ಲ. ಅವನ ಆಶೀರ್ವಾದ ಎಲ್ಲಿ ಇದ್ದು ನಮ್ಮ ಮೇಲೆ ಇರ್ತದೆ. ಹಾಗಾದ್ರೆ ಈಗಲೂ ಉಂಟಂತ ಹೇಳುವುದಾ? ಹೌದು. ಎಷ್ಟುಂಟು ನೋಡೋಣವೇ? ಕಾಲಗಳ ಕಣದಲ್ಲಿ ನೀನು ಅದೆಷ್ಟೋ ಸಾಹಸಗಳನ್ನು ಮಾಡಿದವ. ನಿವಾತ ಕವಚರನ್ನು ಬೆಳೆದಂತಹ ಬಲು ಏನಾಯಿತು? ಏನು ಪಿನಾಕಿಯನ್ನು ಸೋಲಿಸಿದ್ದೀಯ, ಹರನನ್ನೊಡನೆ ಸೆಣಸಿ ಪಾಶವಕಾಶ್ಯವನ್ನು ಹೊಡೆದಂತಹ ವೀರತ್ವ ನಿನ್ನದು. ಆ ವೀರಬಾಹು ತಗ್ಗಿ ಹೋಯಿತೆ, ಕುಗ್ಗಿ ಹೋಯಿತೆ. ಹೌದು ಹೌದು, ಕಾರಣ ಏನು? ನಿನ್ನಲ್ಲಿ ಇರುವುದು ಬಡ ಸಾರಥಿ. ಈ ಸಾರಥಿಯಿಂದ ಏನು ಆಗಲಿಕ್ಕಿಲ್ಲ. ಮೊದಲು ಈ ಸಾರಥಿಯನ್ನು ತೆಗೆದರೆ ಎಲ್ಲ ಉದ್ಧಾರ ಆಗುದು. ಅದಕ್ಕಾಗಿ ಬಾಣವನ್ನು ತೆಗೆದು ಸಾರಥ್ಯ ಮೇಲೆ लाइट ब्लिंक करो ना।
ಫ್ಲಾಶ್ ಫ್ಲಾಶ್ ಹಾ ಮತಿಗದಿರಲು ವ್ಯರ್ಥವೋ ಪ್ರಜೆಯು ಪಡೆಯುವುದು ಪ್ರಜೆಯು ಪಡೆಯುವುದು ಯತಿನೇ ಸೂದರನಿಗೆ ಈ ಘನಘೋರ ಸಂಗ್ರಾಮದಲ್ಲಿ ಶ್ರೀ ಲಕ್ಷ್ಮಿಯು ನನ್ನ ಪಾಲಿಗೆ ಒದಗಿ ಬರುತ್ತಾರೆ ಎನ್ನುವಂತಹ ಅಂಧವಿಶ್ವಾಸವನ್ನು ಇರಿಸಿಕೊಂಡು ಆತನ ಅದೆಷ್ಟೋ ಮಾತುಗಳನ್ನೆಲ್ಲ ಖಂಡಿಸುತ್ತಾ ಮುಂದುವರಿದೆ. ಕೊನೆಯ ಹಂತಕ್ಕೆ ಒಂದು ನಿಲ್ಲಿಸಿ ಒಂದು ಮಾತನ್ನು ಹೇಳಿದನಲ್ಲ, ಸಾರಥಿಯಾದಂತಹ ಕೃಷ್ಣನ ಬಲಮೈದಂತೆ ಈವರೆಗೆ ನೀನು ಪ್ರಪಂಚದಲ್ಲಿ ಮೆರೆದಾಡುತ್ತಿ ಪಾರ್ಥ. ಒಂದು ವೇಳೆ ಸಾರಥಿ ಶೂನ್ಯನಾಗಿ ಹೋದರೆ ನಿನ್ನನ್ನು ಗುರುತಿಸುವವರು ಯಾರಿದ್ದಾರೆ ಎನ್ನುವ ಪ್ರಶ್ನೆಯನ್ನು ಕೇಳುವುದರ ಜೊತೆಯಲ್ಲಿ ನನ್ನ ಸಾರಥಿಯನ್ನು ಹಿಂದೆಬಿಟ್ಟನು. ಯಕ್ಷಿಸಿ ಸೂತನ ನಡಿಯೇ ಸೂತನು ವ್ಯಥಿಸಿ ಅವನು ಅಳಿದು ಹೋದನೇನೋ ಸತ್ಯ. ಆದರೆ ಅಳಿದು ಹೋಗುವಂತಹ ಕಾಲಕ್ಕೆ ವ್ಯಥೆಯ ದೊಡ್ಡ ಭಾರವನ್ನೇ ನನ್ನ ತಲೆಯ ಮೇಲೆ ಇರಿಸಿ ಹೋದನು. ನೆಲಕ್ಕೆ ಭಾರವಾಗಿ ಹೋದನೆ ನಾನು. ನೆಲಗೆ ಭಾರವಾಗಿ ಇಂದು ಕುಲಪರಂಪರೆಯಾಡುವರ ಕುಲದ ಕಕ್ಕೀತೆಯೋ ವಾಯಿತೆ ಮಲಿನ ವಾಯಿತೆ ವಿಲದ ಪ್ರತಿಯೋ ಕಡೆಯು ಮಲಿನ ವಾಯಿತೆ ಶಿವ 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 ಸುಲಲಿತ ನೆಲಕ್ಕೆ ಭಾರವಾಗಿ ಬದುಕಬಾರದು. ಒಬ್ಬ ವ್ಯಕ್ತಿ ನೆಲಕ್ಕೆ ಭಾರವಾಗಿ ಬದುಕುತ್ತಾನಂತಾದರೆ ನಮ್ಮನ್ನು ಹೆತ್ತ ಅವ್ಯಗೆ ಸರಿಸಮಾನವಾದಂತಹ ಭೂದೇವಿಯ ಕಣ್ಣೀರಿಗೆ ಪಾತ್ರನಾಗ್ತಾನೆ. ಭೂದೇವಿಯು ಕಣ್ಣೀರು ಸುರಿಸುವುದು ಯಾವ ಕಾಲಕ್ಕೆ ಬ್ರಹ್ಮಾಂಡ ಸಂಪನ್ನೆಯಾದಂತಹ ಆಕೆ ಸಹಿಸಲು ಅಸಾಧ್ಯವಾದಂತಹ ಭಾರವು ತನ್ನ ಮೇಲೆ ಕಾರಣ ಕಣ್ಣೀರನ್ನು ಸುರಿಸುತ್ತಾರೆ. ಈ ಹೊತ್ತು ನಾನು ನೆಲಕ್ಕೆ ಭಾರವಾಗಿದ್ದೆ. ಒಂದು ಹತ್ಯೆ ಆದೇಶದ ಪರಿಮಾಣಕ್ಕೆ ಬೇಕಾಗಿ ಕೈಗೊಂಡಂತಹ ಅಶ್ವಮೇಧ ಪರಿಪೂರ್ಣವಾಗದಿದ್ದರೆ ದೋಷವು ಖಂಡಿತವಾಗಿ ನಮಗೆ ಬರ್ತದೆ ಎನ್ನುವಲ್ಲಿ ನಾನು ಧರ್ಮದ್ರೋಹಿಯಾಗಿ ಹೋದೆ. ಶ್ರೀಕೃಷ್ಣ ಪರಮಾತ್ಮನೇ ಆಡಿದಂತಹ ಮಾತು ಕುಲದ ರಕ್ಷಣೆಗೆ ಬೇಕಾಗಿ ಪಾರ್ಥನನ್ನು ಕಳುಹಿಕೊಡುವುದು. ಹಾಗಿದ್ದರೆ ಶ್ರೀಕೃಷ್ಣ ಅಭಿಮತಕ್ಕೆ ವಿರುದ್ಧವಾಗಿ ನನ್ನ ನಡೆಯನ್ನು ಗೋಚರಿಸುವಂತಾದರೆ ನಾನೊಬ್ಬ ದೈವದ್ರೋಹಿಯಾಗಿರುತ್ತೇನೆ. ಗುರುಗಳಾದಂತಹ ವೇದವ್ಯಾಸರೇ ಕೊಟ್ಟಂತಹ ನಿರೂಪಣೆ ಧರ್ಮರಾಯ ಚಿಂತಿಸಲು ಪಾಪವನ್ನು ತೊರೆಯುವುದಕ್ಕೆ ಬೇಕಾಗಿ ಅಶ್ವಮೇಧ ಎನ್ನುವಂತಹ ಪುತ್ರನಿಗೆ ಮಾಡಿ ಪೂರೈಸು ಅರ್ಥದಲ್ಲಿ ಬಿಟ್ಟು ಹೋಯಿತು ಅಂತಾದರೆ ಗುರುದ್ರೋಹಿಯೂ ನಾನಾಗಿ ಧರ್ಮರಾಯ ಅಣ್ಣ ಭೀಮ ನಮ್ಮ ಸಹದೇವರು ನನ್ನಲ್ಲಿ ಭರವಸೆ ಇಟ್ಟರು. ಅವರ ಭರವಸೆಗೆ ನಾನು ವಿರುದ್ಧವಾಗಿ ನಡೆದದ್ದ ದಿಸೆಯಿಂದಲಾಗಿ ರಾತ್ರಿದ್ರೋಹಿಯಾಗಿ
ರಾಜದ್ರೋಹಿಯಾಗಿ. ಹಾಗಿದ್ರೆ ಇಂತಹ ದ್ರೋಹವನ್ನು ಕಟ್ಟಿಕೊಂಡಂತಹ ನಾನು ಇದರ ಪರಿಮಾರ್ಜನೆ ಎಷ್ಟು ಜನ್ಮಗಳನ್ನು ಇಷ್ಟು ಜನರಿಗಾಗಿದ್ರೋಹಿ. ಹಾಗಿದ್ದರೆ ಇಂತಹ ಸಂದಿಗ್ಧ ಕಾಲಸ್ಥಿತಿಯಲ್ಲಿ ನಿಮ್ಮ ಕರ್ತವ್ಯ ಮೂಢನಾಗಿ ವ್ಯವಹರಿಸಬೇಕಾದಂತಹ ಸ್ಥಿತಿಯಲ್ಲಿ ನಮಗೆ ಒದಗಿ ಬರುವಂತಹ ಚೇತನ ಶಕ್ತಿ ಯಾವುದು? ಭಗವಂತ. ದೇವಕೃಷ್ಣನೇನು ನಮ್ಮ ಭಾವನೆಂದು ನಂಬಿ ಈ ಜಗದಿ ಗೋವಿಂದ ಶವನು ಬಿಡಲು ಜೀವಿಸಿದೆವರಯ್ಯ. ಗೋವಿಂದ ಶವನು ಬಿಡಿದು ಜೀವಿಸಿದೆವರಯ್ಯ. ಮುಂದೆ ನೀ ವಿರೋಧಿಯೊಡನೆ ಕಾದ ಆವ ಬರೆಯಲು ದೇವಾ ಕೃಷ್ಣ 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 ನನ್ನ ಅಬ್ಬೆ ಐವರನ್ನು ನಿನ್ನ ಪಾದ ಮೂಲಕ್ಕೆ ಕರೆಯಿತು. ಈ ಮಕ್ಕಳನ್ನು ಉದ್ಧರಿಸಬೇಕು ಕೃಷ್ಣ ಅಂತ ಹೇಳಿದಾಗ ನೀನು ಆಡಿದಂತಹ ಮಾತು ನೀನು ಕೃಷ್ಣ. ನಮ್ಮ ಪ್ರಾಣಾಹಿ ಪಾಂಡವ ನಿನ್ನ ಪ್ರಾಣದಂತೆ ನಮ್ಮನ್ನು ಸಂರಕ್ಷಿಸುತ್ತೇನೆ ಅಂತ ನಮ್ಮ ಅಬ್ಬೆಗೆ ಮಾತು ಕೊಟ್ಟಂತಹ ಪುಣ್ಯಾತ್ಮ. ಆದ್ದರಿಂದಲೇ ಪ್ರಪಂಚ ಮುಖದಲ್ಲಿ ಪಾಂಡವ ಪ್ರತಿಷ್ಠಾಪನಾಚಾರ್ಯ ಎನ್ನುವಂತಹ ಬಿರುದನ್ನು ಪಡೆದಿರುವಿ. ಅಂದಿನಿಂದ ಇಂದಿನವರೆಗೆ ನಿನ್ನ ನುಡಿಯನ್ನು ಮೀರಿ ನಡೆದವರು ನಾವು ತಿಳಿದೆಯೋ ತಪ್ಪು ಮಾಡಿದೆವು ಎಂತಾದಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನೀನು ನಿಂತು ನಮಗೆ ಸಹಕರಿಸಿ ನಮ್ಮನ್ನು ಉದ್ಧರಿಸಿದ ನಮ್ಮ ಮಾನವನ್ನು ಉಳಿಸಿ ಬದುಕಿನಲ್ಲಿ ಎದುರಿಸಿದಂತಹ ಸಮಸ್ತ ಕಷ್ಟ ಕೋಟಲೆಗಳನ್ನೆಲ್ಲ ಸಾಕ್ಷೀಭೂತವಾಗಿ ನಿಂತಹ ಪರಮಾತ್ಮ ಸ್ವರೂಪಿ ನೀನು ನಮ್ಮನ್ನು ಇಲ್ಲಿವರೆಗೆ ತಂದು ಮುಟ್ಟಿಸಿದೆಯಲ್ಲ ಪುಣ್ಯಾತ್ಮ. ಈಗ ಕೈ ಬಿಟ್ಟಿಯ ನೀನು ಇದೋ ಚಂಪಕಾವತಿಯಲ್ಲಿ ವಿರೋಧಿಯೊಡನೆ ಸತ್ತು ಹೋಗಿದ್ದೇನೆ. ಕುಲಕ್ಕೆ ಅಪಕೀರ್ತಿಯಾಗಬಹುದಾದಂತಹ ಕೃತ್ಯವನ್ನು ನಿನ್ನ ಹೊರಗೆ ಬಂದಿದೆ ಪರಮಾತ್ಮ. ಅನ್ಯತಾ ಗತಿರ್ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಾಮಿ. ಅಶ್ವಮೇಧ ಯಾಗ ಪ್ರಾರಂಭಗೊಂಡಾಗಿನಿಂದಲೂ ಹಸ್ತಿನಾವತಿಯಲ್ಲೇ ನಾನು ಇದ್ದವನು. ಅಶ್ವದ ಬೆಂಗಾವಲಿಗಾಗಿ ಭಾರತನು ಚಂಪಕಾ ನಗರವನ್ನು ಸೇರಿಕೊಂಡಿದ್ದಾರೆ. ಚಂಪಕಾ ನಗರದಲ್ಲಿ ಆದರೂ ಭಕ್ತಾಗಣ್ಯನಾದ ಹಂಸಧ್ವಜನ ಯುದ್ಧ ಸೇನಾನಿ ಸುಧರ್ಮನಿಂದ ನಮ್ಮ ಪಾರ್ಥನಿಗೆ ಸೋಲಾಯಿತು. ಸಮರಭೂಮಿಯಲ್ಲಿ ಬಿದ್ದು ನನ್ನನ್ನೇ ಸ್ಮರಿಸುತ್ತಾ ಇದ್ದಾನೆ. ಭಕ್ತರಾದೀನ ದೇವ ಎನ್ನುವುದನ್ನು ತೋರಿಸಿಕೊಡುವ ಅನಿವಾರ್ಯತೆ ಈ ಕಾಲಕ್ಕೆ ನಡೆದು ಬಂದೊದಗಿದೆ. ವಿಷಯವನ್ನು ಧರ್ಮಜನಿಗೆ ಕುಂತಿದೇವರಿಗೆ ತಿಳಿಸದಂತ ನಾನು ತಡ ಮಾಡದೆ ಗರುಡ ವಾಹನನಾಗಿ ನೇರವಾಗಿ ಬಂದು ನಿಂತದ್ದೇ ಚಂಪಕಾ ನಗರ ಸಮರಭೂಮಿಯಲ್ಲಿ. ಬಂದ ಕ್ಷಣದಲ್ಲಿಗೆ ಗೋವಿಂದ ನುಡಿದು ಗೋವಿಂದ ನುಡಿದು ಬಂದ ಕ್ಷಣ ಅಲ್ಲಿಗೆ ಕಶ್ಯಪ ಮುಖ್ಯ ಮುನೀಶ್ವರರು ದಶಬಿಂಬಿಪ ಪರಬ್ರಹ್ಮಣೋ ಪಾದಗೆ ಬಂದದ ಅಲ್ಲಿಗೆ
ಗೋವಿಂದ ನುಡಿದು ಭಗವಂತ ಸಮರಭೂಮಿಯಲ್ಲಿ ತಂದಿನಾನಂದನಿರುವಂತ ನೀನು ಒಂದೇ ಪದದಲ್ಲಿ ನನ್ನನ್ನು ಸ್ಮರಿಸುತ್ತಾ ಇರಬೇಕು. ಯಾಕೆ ಈ ರೀತಿ ಸೋಲಾಯಿತೆ ನಿನಗೆ? ಆತ ನನ್ನ ಮರಣಮಾತ್ರದಿಂದ ಸಮರಭೂಮಿಯಲ್ಲಿ ಬಿದ್ದಿರುವ ನಮ್ಮವರೆಲ್ಲರೂ ಅದು ಎದ್ದು ನಿಂತು ನನಗೆ ಶರಣಾಗಿದ್ದಾರೆ. ನಿನ್ನ ರಥವನ್ನು ಅಳಿದು ರಥವು ಬರಿದಾಗಿದೆ ಎಂಬುದಾಗಿ ನಾನು ಭಾವಿಸಿಕೊಳ್ಳಬೇಕು. ನಾನೇ ರಥವನ್ನು ಏರುತ್ತೇನೆ, ಕುದುರೆಯ ವಾಗೆಯನ್ನು ಕೈಯೇ ಹಿಡಿದಿಲ್ಲ. ಏನನ್ನು ಕಾಣುತ್ತಾ ಇದ್ದೇನೆ ನಾನು? ಸಮರಾಂಗಣದಲ್ಲಿ ಸೂತನು ಅಲಿದ ಎಂಬುದಾಗಿ ಪಾತ್ರ ದುಃಖಿಸುತ್ತಾ ಇದ್ದ ಹಾಗೆ ಪಕ್ಕನೆ ಗಗನ ಅಂತರದಲ್ಲಿ ಕೋಲ್ಮಿಂಚೊಂದು ಮಿಂಚಿ ಮಾಯವಾದ ಮಿಂಚಿನ ಬಳ್ಳಿಯೊಂದು ನೆರೆಗೆ ಇಳಿದಂತೆ ಭಗವಂತನು ಏನನ್ನು ಕಾಣುತ್ತಾ ಇದ್ದೇನೆ ನಾನು? ಪಾತ್ರ ಸಾರಥ್ಯದಲ್ಲಿ ಸಂಭವಿಸುವಂತ ಭಗವಂತ ಶ್ರೀಮನ್ನಾರಾಯಣ ಅವರನ್ನು ತಂದು ಕುಳಿತುಕೊಂಡಿದ್ದೇನೆ. ಓ ಕಮಲದ ನಯನ ಕಾಲಿಯ ಮತನ ಕಿಸನ ಯೋಗನ ಚರಣ ಜನಕ್ಕೆ ಕುಜನ ಕುಲ ಕುಟಾರ ಪೂರ್ಣವತಾರ ಕೃಷ್ಣ ಕೇಶವ ಕೌಸ್ತುಭಾವನ ಒಬ್ಬನೇ ಆಗಿ ಬ್ರಹ್ಮಾಂಡ ಮಾಡುವುದನ್ನಾಗಿ ಒಬ್ಬನೇ ಆಗಿ ಎಲ್ಲರನ್ನೂ ಸಲಹುವಂತ ಭಗವಂತನಾಗಿ ಇಂದು ಬಂದು ಸತತವಾಗಿ ಎಲ್ಲರನ್ನು ಕಾಪಾಡುವಂತಹ ಭಗವಂತನಾಗಿ ಇಂದು ನೀನು ಅವನ ರಥದ ಮೂರ್ತಿಯಲ್ಲಿ ಗಂಡುತನಕ್ಕಿದು ಸಾರ ಹೊರಡುವಂತಹ ಸಂದರ್ಭದಲ್ಲಿ ಅಪ್ಪಾಜಿ ಹೇಳಿದಂತಹ ಮಾತು ಮಗನೇ, ಭಗವಂತ ಮೆಚ್ಚುವಂತೆ ನೀನು ಕಾಳಗವನ್ನು ಸುಡುಗೆ ಎಂಬುದಾಗಿ ಭಗವಂತ ಮೆಚ್ಚಿ ಬಂದಿದ್ದಾನಲ್ಲ, ಇವನಲ್ಲೇ ಮಾತನಾಡ ಸ್ವಾಮಿ ಮಾಡಲಿಲ್ಲ ಬಂದಿದ್ದೆ. ಮಗ ಜನವ ಚೋರು ಚರಿತ ಸತತದೇವನ್ನು ಪಾಂಡವರಿಗೆ ಪರಿಪಾಲಿಸುವವನು ನೀನು. ನಿರ್ಣಾಯಕವಾದಂತಹ ಹಂತದಲ್ಲಿ ನಾವಿದ್ದೇವೆ. ಒಂದು ವೇಳೆ ಈ ಹೊತ್ತಿನಲ್ಲಿ ಯುದ್ಧ ಮಾಡುವುದಾದ್ರೆ ಮಾಡಲಿ ನಿನ್ನ ಭಾರತ ಪ್ರತಿಜ್ಞೆಯನ್ನು ಮಾಡಿ ಯುದ್ಧ ಮಾಡಲಿ. ಭಾಷೆಯನ್ನು ಮಾಡಲಿ ಅಂತ ಭಗವಂತನಲ್ಲಿ ಹೇಳಿದೆಯಲ್ಲ, ಇದು ಭಾಷೆಗೆ ಮುಂದಾಗುತ್ತಾ ಇದ್ದೇನೆ. ಏನು ಎಲ್ಲವೋ ನಿನ್ನನು 3 ಬಾಣದಿ ಹೊರವರಿಯಲ್ಲಿ ಹುಡುಗನಾದರೆ ಅತಿ ಕಿಲ್ಪೇಶರ ಗತಿಗೆ
ಏನು ಮಾಡಿದ್ದೇನೆ. ಸುಧರ್ಮನ ಭವನವನ್ನು ಸಾಗಿಸುತ್ತಾ ಹಾ, ಪಕ್ಕನೆ ಪ್ರತಿಜ್ಞಾಬದ್ಧನಾಗಿದ್ದೀಯಲ್ಲ. ಹಾ. ಅವನನ್ನು ಬಾಣದಿಂದ ನೀನು ಕೊಲ್ಲುವೆನೆಂಬುದಾಗಿ ಹೇಳಿದೆ. ಶರವನ್ನು ಪ್ರಯೋಗಿಸಿ ಪ್ರತಿಜ್ಞೆ ಮಾಡುವುದಕ್ಕೆ ಆ ಕಡೆಯಿಂದಲೇ ಪ್ರಚೋದನೆ ಸಿಕ್ಕಿತ್ತು ದೇವರೇ. ಅಯ್ಯ, ಹಾ, ನೀನು ಯಾವುದೇ ಪ್ರತಿಜ್ಞೆಯನ್ನು ಮಾಡಿದ್ರು ಹಾ, ಈ ಕಾಲಕ್ಕೆ ಮಾಡಿದ ಪ್ರತಿಜ್ಞೆ ಉಂಟಲ್ಲ, ಹೌದು. ನನ್ನನ್ನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಸಿದೆ. ಯಾಕೆ ಭಗವಂತ? ಭಗವಂತ, ನಿಮ್ಮ ಕುಂತಿ ಮಹಾದೇವರಿಗೆ ನಾನು ಭಾಷೆಯನ್ನು ಕೊಟ್ಟವನು ಹೌದು. ಹಾ, ಮಮ ಪ್ರಾಣ ಹಿ ಪಾಂಡವ ಅನ್ನುವಾಗಿ ನಿಮ್ಮನ್ನ ನನ್ನ ಕಣ್ಣಿನ ರೆಪ್ಪೆಯಲ್ಲಿ ಇದುವರೆಗೆ ಪಾಲಿಸಿಕೊಂಡು ಬಂದು ಅಂದ ಹಾಗೆ ಯಾವ ಕಾಲಕ್ಕೂ ನನ್ನ ಮಾತನ್ನು ನೀನು ಮೀರಿದವನಲ್ಲ. ನನ್ನಲ್ಲಿ ಕೇಳದೆ ನನ್ನಲ್ಲಿ ಹೇಳದೆ ಯಾವ ಕಾರ್ಯರಂಗಕ್ಕೆ ಅಡಿಯನ್ನು ಮುಂದಿಟ್ಟವನಲ್ಲ. ಆದರೆ ಈ ಕಾಲಕ್ಕೆ ನಾನು ಒಂದು ಕೇಳದೆ ನನ್ನೊಂದು ಹೇಳದೆ ಭಕ್ತರಿಗೆ ಪ್ರತಿಜ್ಞಾಬದ್ಧನಾಗಿ ಬಿಟ್ಟಿಯ. ನೀನು ಹೇಳಿದ ಮಾತು ಹೇಗಾಯಿತು ಗೊತ್ತಾ? ಈ ಹಿಂದೆ ಅನೇಕ ಬಾರಿ ಬೇರೆಗೆ ಪ್ರತಿಜ್ಞೆಯನ್ನು ಮಾಡಿ ಆ ಪ್ರತಿಜ್ಞೆ ನೀನು ಹೊರಬರಲಾರದೆ ತೊಳಲಾಡುವಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಬಂದಿರಲಿಲ್ಲವೇ? ನೆನಪು ಮಾಡು ಆ ಜಯದತ್ತನ ಪ್ರಕರಣವನ್ನು. ಮೂಡಿದ ಸೂರ್ಯ ಕಂದೋದರೊಳಗೆ ಆತನನ್ನು ವಧಿಸುತ್ತೇನೆಂಬುದಾಗಿ ಪ್ರತಿಜ್ಞಾಬದ್ಧನಾದಂತಹ ನಿನಗೆ ಆತನನ್ನು ಕೊಲ್ಲುವುದಕ್ಕೆ ಸಾಧ್ಯವಾಯಿತೆ ಹೇಳು. ಆ ಕಾಲಕ್ಕೆ ನಾನು ಸ್ಪಷ್ಟ ಭವಣೆ ಎಷ್ಟು ನಿನ್ನನ್ನು ಉಳಿಸಿಕೊಳ್ಳುವಲ್ಲಿ, ನಿನ್ನ ಭಾಷೆಯನ್ನು ಉಳಿಸಿಕೊಳ್ಳುವಲ್ಲಿ ನಾನು ಮಹತ್ತರವಾದ ಘೋಡೆಯನ್ನು ಪಡೆಯಬೇಕಾಯಿತು. ಅದೇ ಪುನರಾವರ್ತನೆಯಲ್ಲಿ ಇಲ್ಲಿ ಆಗುತ್ತಾ ಇದೆಯಲ್ಲ ಭಗವಂತ, ನಿನ್ನ ಮಾತಿಗೆ ಪ್ರತಿ ಮಾತನಾಡ್ತೇನೆ ಅಂತ ಹೇಳಬಹುದು. ನೀನು ನನ್ನ ಪಾಲಿಗೆ ಭಗವಂತನೂ ಹೌದು, ಆತ್ಮೀಯ ಸತನೂ ಹೌದು. ಹೌದು. ಪಾಂಡವರಲ್ಲಿ ನಾನು ಧನಂಜಯನಾಗಿದ್ದೇನಂತ ನಿನ್ನ ನಲ್ನುಡಿ ಈಗಲೂ ಕಿವಿಯಲ್ಲಿ ಅನುವಲಿಸುತ್ತಾನೆ. ಸತ್ಯವೇ ಹೌದು. ಈಗ ದಯದ್ರಥನ ವಧೆಯ ಪ್ರಕರಣವನ್ನು ನೆನಪು ಮಾಡಿ ಗೊತ್ತೇನೆ. ಆ ಕಾಲಕ್ಕೆ ನಿಂದ ಆಗಲಿಲ್ಲ. ನಿನ್ನನ್ನು ಉಳಿಸಿಕೊಳ್ಳುವಲ್ಲಿ ನಾನು ಮಹತ್ತರವಾದಂತಹ ಪ್ರಯತ್ನವನ್ನು ಪಟ್ಟಿದ್ದೇನೆ. ಸ್ಪಷ್ಟಪಟ್ಟು ನಮಗೆಲ್ಲ ಹಿರಿಯರು ಬೋಧಿಸುತ್ತದೆ, ಒಂದ ಯಾರಿಗೂ ಉಪಕಾರ ಮಾಡಬೇಡ, ಮಾಡಿದ್ರೆ ಮತ್ತೆ ಹೇಳಿಕೊಡ್ಬೇಡ. ನೀನು ಭಗವಂತ ಈಗ ನಾನು ಹೀಗೆ ಮಾಡಿದ್ದೇನೆ ಹಾಗೆ ಮಾಡಿದ್ದೇನೆ ಅಂತ ನೀನು ಹೇಳುವುದಲ್ಲ. ನೀನು ಮಾಡಿರುವುದರಿಂದ ನನಗೆ ಸಮಸ್ಯೆ ಯಾವುದರಲ್ಲಿ ಗೊತ್ತಾ? ಮತವರಿಯಲ್ಲಿ ನೀನು ನುಡಿದೆ. ಯಾವ ಮತ? ಮತವರಿಯದೆ ನುಡಿದೇನೆ ಸಮರಭೂಮಿಯಲ್ಲಿರುವ ನೀವಿರೋರು ನನ್ನ ಭಕ್ತರೇ ಆಗಿಲ್ಲ. ನನ್ನೆರಡು ಕಣ್ಣುಗಳಂತೆ ನೀವಿರುತ್ತವರು. ಇಲ್ಲಿ ಅವನನ್ನು ವಧಿಸುತ್ತೇನೆಂಬುದಾಗಿ ನೀವು ಹೇಳಿದಂತಹ ಭಾಷೆಗನುಗುಣವಾಗಿ ಮತವನ್ನು ಅರಿಯದೆ ನೀನು ಮಾಡಿದ ಮಾತು ನಾನು ಅಕ್ಷರವನ್ನು ಪಟ್ಟಿದ್ದೇನೆ. ಆತನಾದರೂ ಸಾಮಾನ್ಯರಲ್ಲ, ಪರಮ ವೈಷ್ಣವ ಭಕ್ತರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಏಕಭಕ್ತಿ ಮತವನ್ನು ಪಾಲಿಸುತ್ತಾ ಇದ್ದಾರೆ. ಮಿತ್ರವಾಕ್ಯ ಪರಿಪಾಲನಾರ್ಥವಾಗಿ ಆತನು ಹೆಜ್ಜೆಯನ್ನು ಮುಂದಿಟ್ಟಿದ್ದಾನೆ. ಅಂತವನನ್ನು ವಧಿಸುವುದು ನಿನ್ನಿಂದ ಸಾಧ್ಯವೇ ಹೇಳು? ಭಗವಂತ, ದುರ್ಜಯನಾಗಿದ್ದಾರೆ ಆತನು. ನಿನ್ನನ್ನು ಧ್ಯಾನಿಸುವಂತಹ ಕಾಲಕ್ಕೆ ಬಂದವನಿಗೆ ನಾನು ಧ್ಯಾನಿಸಿದ ಒಂದೇ ಉದ್ದೇಶವನ್ನು ಇರಿಸಿಕೊಂಡು ನನ್ನ ವಿರೋಧಿಯಲ್ಲಿ ಆವ ಪರಿಯಲ್ಲಿ ಕಾದಲಿ ದೇವ ನನ್ನ ಕುಲಕೀರ್ತಿಗೆ ಅಪಕೀರ್ತಿಯ ಒದಗಿಯುವಂತಹ ಸನ್ನಿವೇಶ ಉಂಟಾಗಿದೆ ಎನ್ನು ಹಾಗೆ ಸ್ಮರಿಸುವಾಗ ನಿನ್ನ ಪ್ರವೇಶ ಆಗಿದೆ. ಆಗ ನನ್ನ ಮೈಯಲ್ಲೆಲ್ಲ ಶಕ್ತಿ ಸಂಚಯವಾಯಿತು. ಕಾರಣ ಏನು? ನನ್ನ ಮನದಲ್ಲಿ ಯಾವ ಸಂಕಲ್ಪ ಇತ್ತು ಅದನ್ನು ನೆರವೇರಿಸುವುದಕ್ಕೆ ಬೇಕಾಗಿ ಭಗವಂತನ ಆಗಮನ ಆಗಿದೆ ಎನ್ನುವ ಕಾರಣಕ್ಕಾಗಿ ಕೇಳದೆಯೇ ನಾನು ಭಾಷೆಯನ್ನು ಹಾಕಿದ್ದು. ಆದ್ದರಿಂದ ತಪ್ಪು ಅಂತ ನನಗೆ ಅನಿಸುತ್ತಿಲ್ಲ. ಸರಿ, ಆದರೆ ನೀನು ಭಾಷೆಯನ್ನು ಹಾಕಿರುವುದರಿಂದ ನೀವು ಇರುವರು ನನ್ನದೇ ಭಕ್ತರಾಗಿರುವುದರಿಂದ ಯಾರನ್ನ ಕೈ ಬಿಡುವುದು ಯಾರನ್ನ ಹಿಡಿಯುವುದು ಅನ್ನುವಂತ ಜಟಿಲ ಸಮಸ್ಯೆಯಲ್ಲಿ ನಾನು ಸಿಕ್ಕಿಕೊಂಡಿದ್ದೇನೆ. ಅವನಲ್ಲಿ ಅಷ್ಟು ವಿಶೇಷತೆ ಏನು? ಅವನು ಸಾಮಾನ್ಯನಲ್ಲ, ಏಕಭಕ್ತಿ ವ್ರತವನ್ನು ಪಾಲಿಸ್ತಾ ಇದ್ದಾನೆ. ಮಿತ್ರವಾಗಿ ಪರಿಪಾಲನವಾಗಿ ಅಡಿಯನ್ನು ಮುಂದಿಟ್ಟಿದ್ದಾನೆ. ಪರಮ ವೈಷ್ಣವನಾಗಿದ್ದಾನೆ. ನನ್ನ ಭಕ್ತರಲ್ಲಿ
ಸಾಧ್ಯತೆ ಹೇಳು. ಓಹೋ, ಧರ್ಮ ಸಂಕಟ ಇದೆ. ಆ, ಭಗವಂತ ತಿಳಿದೇನು? ಭಗವಂತ ತಿಳಿದೇನು ನಿನ್ನಯ್ಯ ಚಿತ್ತ ದುಂಬಳಿಕೆ. ಇಬ್ಬರು ಭಕ್ತರು ಒಂದೇ ಕಾಲದ ಕಣದಲ್ಲಿ ಸಂಗ್ರಾಮವನ್ನು ಕೊಡುವಾಗ ಯಾರನ್ನು ಬದುಕಿಸುವುದು, ಯಾರನ್ನು ಮುಗಿಸುವುದು ಎನ್ನುವಂತ ಚಿಂತೆ. ಭಗವಂತ ಮರ್ಕಟಾರ್ಭಕ ಮಾರ್ಗರಾರ್ಭಕದಲ್ಲಿ ನಾನು ಮಂಗನ ಮರಿಯಾಗಿ ನಿನ್ನನ್ನು ಅಪ್ಪಿಕೊಳ್ಳುತ್ತೇನೆ. ಅವ ಬೆಕ್ಕಿನ ಮರಿಯಾಗಿದ್ದಾನಲ್ಲ, ಅವನನ್ನು ನೀನು ಹಿಡಿದುಕೋಡು. ಸತತ ಪಾಂಡವ ಪಾಲಕ ಎಂಬಿ ಬಿರುದು ನಿನಗೆ ಸ್ಥಾಯಿಯಾಗಿ ಇದ್ದಲ್ವಾ? ಪ್ರತಿಜ್ಞೆ ಕೂಡಲೇ ಮಾಡು. ಅವಸರವಾಗಿ ನಾನು ಶರವನ್ನು ಪ್ರಯೋಗಿಸುವುದು ಬೇಡ. ಇದಕ್ಕೆ ಅತಿಯಾದ ಬಲವನ್ನು ನಾನು ಧಾರೆ ಎಳೆಯಬೇಕು. ಗೋವರ್ಧನಗಿರಿಯನ್ನೆತ್ತಿ ಗೋವುಗಳನ್ನ ಪಾಲಿಸಿ ಗೋಕುಲವನ್ನು ಸಂರಕ್ಷಿಸಿದ ಸರ್ವ ಪುಣ್ಯವನ್ನ ಈ ಬಾಣಕ್ಕೆ ದಾರಿ ಎಳೆದಿದ್ದೇನೆ. ಈ ಬಾಣವನ್ನು ಭಗವಂತನಲ್ಲಿ ಪುಣ್ಯಸಾಗಿದ್ದಾರೆ. ನಿನ್ನ ಶಿಷ್ಯನು, ನಿನ್ನ ರಚಿತವಾದಂತಹ ಭಕ್ತನು ಕೂಡುವಂತಹ ಬಾಣವನ್ನು ಭಗವಂತನಾಗಿ ಪುಣ್ಯಸದೇ ಇದ್ದರೆ ನಿನ್ನ ಭಕ್ತನಲ್ಲ. ಎರಡನೆಯ ಬಾಣವನ್ನ ಹೂಡುವುದಕ್ಕೆ ನೀನು ಸಿದ್ಧನಾಗಿದ್ದೀಯ. ಬಲ ಸಾಕಾಗ್ಲಿಕ್ಕಿಲ್ಲ. ಕೃಷ್ಣವತಾರದಲ್ಲಿ ಹೇಳಿದಂತಹ ಸರ್ವ ಪುಣ್ಯವನ್ನ ಈ ಬಾಣಕ್ಕೆ ನಾನು ಪ್ರಯೋಗಿ. ಒಂದು ವೇಳೆ ಈ ಬಾಣವನ್ನು ನಾನು ತುಂಡರಿಸಿದೆ ಇಟ್ಟು ಉಳಿದೇನೆಂದಾದರೆ ಇವರೇ ಅತ್ರಿ ಅನಸೂಯತೆಯಲ್ಲಿ ಈವರೆಗೆ ಪಾವಿತ್ರ್ಯದ ದಂಪತಿಗಳು ಅವರು ಏಕಾಂತದಲ್ಲಿರುವಂತಹ ಹೊತ್ತಿನಲ್ಲಿ ಅವರನ್ನು ಎಡಕಾಲಿಂದ ಕೆಳಗಿದ ಪಾಪನಾಗಿರುವವರೇ ಈ
ಬಹಳ ಹಿಂದಕ್ಕೆ ನಾವು ಕೈ ಹಾಕಬೇಕಾಗಿದೆ. ರಾಮಾವತಾರದಲ್ಲಿ ನಾನು ಮಾಡಿರುವಂತಹ ಯಾವ ಪುಣ್ಯ ವಿಶೇಷ ಉಂಟು ಅದನ್ನ ಈ ಬಾಣಕ್ಕೆ ನಾನು ದಾರಿ ಏರಿದ್ದೇನೆ. ತನ್ಮೂಲಕವಾಗಿ ಅವನ ವಧೆಯನ್ನು ನೀನು ಮಾಡಿದೆ. ಕೃಷ್ಣಾವತಾರದ ಪುಣ್ಯವೇನು ಸಾಕಾಗಿದೆ. ಸಾಕಾಗಿ ಪುಣ್ಯದಲ್ಲಿ ದೋಷವೋ ನನ್ನಲ್ಲಿ ದೋಷ. ಪುಣ್ಯ ಕಡಿಮೆ ಆಯಿತು. ಆ ಕಾರಣಕ್ಕಾಗಿ ಪರಮ ವೈಷ್ಣವನಾದ ಆತನು ಉಳಿದುಕೊಂಡಿದ್ದಾನೆ. ಕೃಷ್ಣನ ಚರಿಸೆಗೆ ಆ ಹಿಂದೆ ಹೋಗಿಯಲ್ಲ ಪುಣ್ಯಾತ್ಮ, ಆ ಪುಣ್ಯ ಹೋಗಿ ರಾಮಾವತಾರದಲ್ಲಿ ಹಾ. ಆ ಪುಣ್ಯವನ್ನು ಇದರಲ್ಲಿ ದಾರಿ ಏರಿದ್ದೇನೆ. ಅಷ್ಟೇ ಸಾಕ. ಇನ್ನು ಕೊಡುವಂತಾರೆ. ಈ ಬಾಣವನ್ನು ಪ್ರಯೋಗಿಸುವಲ್ಲಿ ತ್ರೈಮೂರ್ತಿಗಳನ್ನು ಆಹ್ವಾನಿಸಿದ್ದೇನೆ. ಬ್ರಹ್ಮದೇವನು ಕೊನೆಯದಾಗಿ ಪರಮೇಶ್ವರನು ಬಾಣದ ತುದಿಯಲ್ಲಿದ್ದುಕೊಂಡು ನಾನೇ ಸ್ವತಃವಾಗಿ ಮಧ್ಯಭಾಗದಲ್ಲಿದ್ದುಕೊಂಡು ಸಹಕರಿಸುತ್ತೇನೆ. ಇಂತಹ ಅಮೋಘ ಬಾಣವನ್ನು ಪ್ರಯೋಗಿಸುವುದಕ್ಕೆ ನನಗೂ ಶಕ್ತಿಯನ್ನು ದಯಪಾಲವು. ಇಂತಹ ಶಕ್ತಿಯನ್ನು ಕರುಣಿಸಿದ್ದೇನೆ. ಇದನ್ನು ಸುರಿದುಕೊಂಡು ಯಾರು ಶ್ರೀಮನ್ನಾರಾಯಣ ಕರೆಯ ಧರ್ಮವನ್ನು ಪ್ರತಿ ಸಾರಿಯೂ ರಕ್ಷಿಸುವುದಕ್ಕಾಗಿ ಒಂದು ಅವತಾರವನ್ನು ಎತ್ತಿ ಬರುವುದು. ಕಮಲಿಗೆ ಹೋದಂತಹ ಧರ್ಮವನ್ನು ಯುಗದಲ್ಲಿ ಬಗೆ ಬಗೆಯ ಅವತಾರವನ್ನು ಎತ್ತಿ ಅವತರಣಿಕೆಯನ್ನು ಮಾಡಿದವರು ನಿನ್ನ ಪ್ರಿಯ ಶಿಷ್ಯನಾದಂತಹ ಧನಂಜಯ 2 ಬಾಣಗಳನ್ನು ಹೂಡಿದಾಗ ಪಥಮಧ್ಯದಲ್ಲಿ ಇನ್ನು ಮುಂದೆ ನನಗೆ ನಿನ್ನಲ್ಲಿ ಮಾತನಾಡುವಂತಹ ಅವಕಾಶವು ಲಭ್ಯ ಉಂಟು. ನಾನಲ್ಲಿ ಆದರೂ ಸನ್ನಿಧಾನದಲ್ಲಿ ಖಂಡವಿಲ್ಲದಂತಹ ಪುಣ್ಯ ಅದು ಎಂದಿಗೂ ಖಂಡಿಸಲಾಗದ ಪುಣ್ಯ. ಇದರಲ್ಲಿ ಅದನ್ನು ಬಾಣಮುಖೇನವಾಗಿ ಅರ್ಜುನನ ಬಾಣಕ್ಕೆ ಇಟ್ಟಿದ್ದೇನೆ. ಆ ಬಾಣವನ್ನು ಪಥಮಧ್ಯದಲ್ಲಿ ತುಂಡರಿಸುತ್ತೇನೆ. ಖಂಡವಿಲ್ಲದ ಪುಣ್ಯವನ್ನು ಹೊತ್ತಂತಹ ಬಾಣವನ್ನು ತುಂಡರಿಸಿದ ಹೊತ್ತಿಗೆ ಆ ಪುಣ್ಯವನ್ನು ಸುರಿಗಟ್ಟವರಿಗೆ ನಾನು ನೀವು ಕೇಳಿದಂತೆ ನಾನು ಪ್ರಾರ್ಥನಾ ಬಾಣಕ್ಕೆ ಇರದಂತ ಪುಣ್ಯವು ಅದು ಎಲ್ಲಿ ಹೋಗಿ ಸೇರಬೇಕು ಅಲ್ಲಿ ಹೋಗಿ ಸೇರಬೇಕು. ಎಲ್ಲಿಗೆ ಎನ್ನುವುದು ನಿಗೂಢ. ಹಾಗಾದರೆ ಈ ಬಾಣವನ್ನು ನಾನು ತುಂಡರಿಸಿದರೆ ಸುತ ನೆಂಬಳೆ ಮಾತೆಯು ಇತ ನೆಂಬೇನೆ ನಾನು ಸತ್ತಿಗೆ ಗಂಡನಾದೇ ನಾನು ಈ ಕರೆಗೆ ಅಷ್ಟು ಮಾತ್ರವಲ್ಲದೆ ಕಾಶಿಯೊಳು ಮಹಾಶಿವರಾತ್ರಿಯ ದಿನದಂದು ವಿಪ್ರನೋರ್ವ ಏಕೋಪವಾಸವಿಟ್ಟು
ಪವಿತ್ರವಾದಂತಹ ಶಿವಲಿಂಗಕ್ಕೆ ಅರ್ಪಣ ಮಾಡುವಂತಹ ಹೊತ್ತಿನಲ್ಲಿ ಆತನನ್ನು ಎಡಕಾಲಿನಿಂದ ಕತ್ತಿಯಿಂದ ತಿವಿದರೆ ಯಾವ ಶಾಪವು ಬರುತ್ತದೋ ಆ ಪಾಪವು ಹತಮಧ್ಯದಲ್ಲಿ ಬಾಳನ್ನು ತುಂಡರಿಸಿದರೆ ನನಗೆ ಬರಲಿ. ಸಮರಾಂಗಣದಲ್ಲಿ ನಿನ್ನೊಡನೆ ಗಾಡಿಯಾಗಿ ಗೌರವವನ್ನು ಕೊಟ್ಟಂತ ಆತನು ನನ್ನ ಪರಮ ಭಕ್ತನಾಗಿದ್ದ. ಪರಮ ವೈಷ್ಣವನಾದ ಆತನಲ್ಲಿ ನೀನು ಸಮರಾಂಗಣದಲ್ಲಿ ಮುಂದುವರೆದಾಗ ನಿನ್ನ ಕೈಯಲ್ಲಿರುವಂತಹ ಶರಕ್ಕೆ ಸುತ್ತಾದಂತ ಆತನ ಶಿರವು ಮುಂಡದಿಂದ ಮುಂಡವು ಬೇರ್ಪಟ್ಟು ಅದು ಬಾನಮಂಡಲದಲ್ಲಿ ಲೀನವಾಗಿ ಆ ಭಕ್ತನಿಗೆ ಮೋಕ್ಷವನ್ನು ನಾನು ಕರುಣಿಸಿದ್ದೇನೆ. ಚಂಪಕಾ ನಗರಕ್ಕೆ ಬಂದವ ನೀರು ಅಶ್ವಮೇಧ ಯಾಗ ಹೆಂಗಾವಳಗಳಿಗೆ ಬಂದವರು ಬರುವುದಕ್ಕೆ ಬಲವಾದ ಕಾರಣ ಏನು ಗೊತ್ತಾ? ಈ ಚಂಪಕಾ ನಗರವಾಸಿಗಳಲ್ಲೂ ಭಕ್ತನ ದರ್ಶನಕಾಂಕ್ಷಿಗಳಾಗಿದ್ದವರು ಅವರಿಗೆ ದರ್ಶನ ಕೊಡುವ ನಿಮಿತ್ತವಾಗಿ ಸುಧರ್ಮನಾರು ಅನ್ನುವುದನ್ನ ಈ ಲೋಕಕ್ಕೆ ತೋರಿಸಿಕೊಡುವ ನಿಮಿತ್ತವಾಗಿ ಈ ಒಂದು ಪ್ರಕರಣವು ಇಲ್ಲಿ ಘಟಿಸಿದ್ದಾಗಿ ನಿನ್ನ ಪಾಲಿಗೆ ಕ್ಷಯವು ಲಭಿಸಿದೆ. ಭಗವಂತ ಬಹಳ ಸಂತೋಷ. ಭಯ ಎನ್ನುವುದು ಧರ್ಮ ಇದ್ದಲ್ಲಿ ಇರ್ತದೆ ಎನ್ನುವಂತಹ ಧರ್ಮ ಜಯ. ಹಾಗಿದ್ರೆ ಧರ್ಮ ಇರುವಲ್ಲಿ ಯಾರಿರ್ತಾರೆ? ಭಗವಂತನ ಸನ್ನಿಧಾನ ಇರ್ತದೆ. ಪುಣ್ಯಾತ್ಮನಾದಂತಹ ನಿನ್ನ ಸನ್ನಿಧಾನ ಇರುವುದು ಧರ್ಮಕ್ಷೇತ್ರದಲ್ಲಿ. ಖಂಡಿತವಾಗಿಯೂ ನಮ್ಮ ಗಂಗಾವಳಿ ನಿತ್ಯನ್ನು ಭರವಸೆ ಹೊಂದಿ ಮುಂದೆ ಹೋಗಬಹುದಾದಂತಹ ಕುದುರೆಯನ್ನು ಹಿಂಬಾಲಿಸಿ ನಾವು ಹೋಗುವುದಿದ್ದೇವೆ. ಇನ್ನು ಮುಂದೆ ಯಾವುದಾದ್ರೂ ಸಂಕಟ ಕುರಿತ ಬ್ರಹ್ಮಾಂಡಗಳು ಸಂಕಟ ಅಂತ ಆದರೆ ನಿನ್ನನ್ನು ಪ್ರಾರ್ಥಿಸಿದಾಗ ನೀನು ಹೋಗೊಟ್ಟು ಒಂದು ನಮ್ಮನ್ನು ಸಂರಕ್ಷಿಸಬೇಕು. ನನ್ನ ರಕ್ಷಕ ಸದಾಕಾಲ ನಿಮ್ಮ ಮೇಲೆ ಇಚ್ಛೆ ಮುಂದೆ ಹೋಗ್ತಾ ಇದೆ.
ಪ್ರವೇಶ ಮಾಡಿದೆ. ಜನರಿಗೆ ಅಭಯವನ್ನು ಕೊಟ್ಟು ಪುರದ ದುರ್ಗವನ್ನು ಬಳಿದು ಕುದುರೆಯನ್ನು ಬಂಧಿಸಿ ರಾತ್ರಿಯ ಹೊತ್ತಿನಲ್ಲಿ ಚಾವಡಿಯನ್ನು ಪ್ರವೇಶ ಮಾಡಿದ್ದೇನೆ. ನಮ್ಮ ಈ ಮಣಿಪುರದ ವಿಶೇಷತೆಯನ್ನು ನೋಡಬಾರದೆ. ಪ್ರಪಂಚದಲ್ಲಿ 56 ದೇಶಗಳು ಪ್ರಸಿದ್ಧಿಯನ್ನು ಪಡೆದಿದೆ. ಅದರಲ್ಲಿ ಒಂದು ಈ ನಮ್ಮ ಮಣಿನಗರವಾಗಿದೆ. ಇಲ್ಲಿಯ ವಿಶೇಷತೆ ವೈಭವವೇ ಬೇರೆ. ಅರಮನೆ ಉಪವನ ನಿರ್ಜೀವವಾದರೂ ಸಜೀವವಾಗಿ ಕಾಣುತ್ತಾ ಇದೆ. ಮಾತ್ರವಲ್ಲ, ಸುತ್ತ ಗೋಡೆಯನ್ನು ನಿರ್ಮಿಸಬಾರದೆ. ಕೆತ್ತಿಸಲಾಗಿದೆ. ಮಾತ್ರವಲ್ಲ, ಈ ಮಣಿಪುರದ ವಿಶೇಷದ ಬಗ್ಗೆ ಮಾತಾಡಿ ಕಾಲಹರಣ ಮಾಡುವುದು ಸರಿಯಲ್ಲ. ನಾನು ಬಂದದ್ಯಾಕೆ ಆ ಕುರಿತಾಗಿ ಆಲೋಚನೆ ಮಾಡಬೇಕು. ಹೊರಗೆ ತರಬೇಕು. ವಿಶೇಷ
ಮೊದಲಾಗಿ ನಿಮಗೆ ವಂದಿಸಿಕೊಂಡಿದ್ದೇನೆ. ನಮಸ್ಕಾರವನ್ನು ಪ್ರಾಯದಲ್ಲಿ ವಯೋವೃದ್ಧರು ತಾವು. ನೀವು ಈಗ ಮಂತ್ರಿಗಳಾಗುವುದರಿಂದಲೇ ನಾನು ಇಷ್ಟು ಸುಸಾಂಗವಾಗಿ ರಾಜ್ಯಾಡಳಿತವನ್ನು ಮಾಡುವುದಕ್ಕೆ ಸಾಧ್ಯವಾಯಿತು ಎಂಬುದನ್ನು ಹೇಳುವುದಕ್ಕೆ ತುಂಬಾ ಹೆಮ್ಮೆ ಪಡ್ತಾ ಒಂದು ಇದ್ದೇನೆ. ರಾಜ್ಯವಾಗಲಿ ಒಬ್ಬ ರಾಜನಾಗಲಿ ಹಾಳಾಗುವುದು ಕೆಡುವುದು ಎರಡೂ ಒಬ್ಬ ಮಂತ್ರಿಯಿಂದಲೇ. ಅಲ್ಲವೇ? ಅಯ್ಯ, ಆದ್ದರಿಂದಲೇ ನಿಮ್ಮ ಮೇಲೆ ಅಪಾರವಾದ ಪ್ರೀತಿ, ಭಕ್ತಿ, ಗೌರವ ನನಗೆ. ಈ ಹೊತ್ತಿನಲ್ಲಿ ನಿಮ್ಮನ್ನು ಹೀಗೆ ಕರೆಯುವುದಕ್ಕೆ ಬಲವಾದ ಕಾರಣವಿದೆ. ಏನು? ಬೇರೆ ಏನು ಅಲ್ಲ, ನಮ್ಮ ಪುರಕ್ಕೆ ಒಂದು ಕುದುರೆಯ ಪ್ರವೇಶವಾಗಿದೆ. ಬಂದಂತಹ ಕುದುರೆಯನ್ನು ನಾವು ಲಾಯದಲ್ಲಿ ಕಟ್ಟಿದ್ದೇವೆ. ಬಂದಂತಹ ಕುದುರೆ ಯಾರದ್ದು, ಏನು ಅದರ ವಿಶೇಷತೆ ಎಂಬುದು ಅದರ ಓಲೆಯಲ್ಲಿ ಒಕ್ಕಣೆ ಇರಬಹುದು, ಹಣೆ ಬರಹ ಅದರಲ್ಲಿ ಇರಬಹುದು. ಅದನ್ನು ನೀವು ತಂದು ವಾಚಿಸಿಕೊಳ್ಳಬೇಕಾಗಿ ವಿನಂತಿ. ಓಲೆ ಅಲ್ಲಿ ಸೇರಿ ಹೌದು. ಅಲ್ಲಿ ನೀವು ತಂದು ನಾನು ವಾಚಿಸಬೇಕು. ಯಾಕೆ ಕಣ್ಣಿಗೆ ಕಾಣುವುದಿಲ್ವಾ? ಸರಿ ಕಾಣುವುದಿಲ್ಲಲ್ಲ. ನಿಮಗೆ ದೃಷ್ಟಿ ಶಕ್ತಿ ದೃಷ್ಟಿ ಚಕ್ರ ಮಾಡ್ತೇವೆ. ಯಾಕೆ? ದೂರಾಗಿದೆ. ಹೌದು. ಅದಕ್ಕಾಗಿ ಚಕ್ರ ಉಪಯೋಗಿಸುವುದು. ಇಲ್ಲ ಇಲ್ಲ ಚಕ್ರವೇ ಬೇಡ. ಆದ್ರೆ ಒಂದು ಪ್ರಾರಂಭದ ವಾಕ್ಯ ಕಂಡಿದೆ. ಏನದು? ಸ್ವಸ್ತಿಶ್ರೀ. ಸ್ವಸ್ತಿಶ್ರೀ ಅಂದ್ರೆ ಶುಭ ಅಂಕಿತದೊಂದಿಗೆ ಓಲೆಯ ಪ್ರಾರಂಭ. ಶುಭ ಸೂಚನೆ. ಹೌದು. ಒಳ್ಳೆಯದಿದೆ. ಆಹಾ, ಇದು ಗೊತ್ತಾಯ್ತು. ಏನಂತೆ? ಸೋಮವಂಶ ಸಂಜಾತ ಯಮಧರ್ಮರಾಯನ ಸುಪುತ್ರ. ವರ್ತಮಾನ ಕಾಲದಲ್ಲಿ ಧರ್ಮಕ್ಕೆ ಮತ್ತೊಂದು ಹೆಸರು ಎಂದು ಧರ್ಮಕ್ಕೆ ಮತ್ತೊಂದು ಹೆಸರು ಅಂತ ಹೆಸರು ಹೇಳ್ತಾರೆ. ಉಂಟು. ಯಾರಿಗೂ ಧರ್ಮಕ್ಕೆ ಅಂತ ಹೇಳಿದ್ರೆ ಓಹೋ, ಒಳ್ಳೆಯವರ ಶ್ರೇಷ್ಠತೆಯನ್ನು ಸಾರುತ್ತಾರೆ. ಓಹೋ, ಹಾಗೆ ಧರ್ಮಕ್ಕೆ ಧರ್ಮಕ್ಕೆ ಮತ್ತೊಂದು ಹೆಸರು. ಹೀಗೆ ಧರ್ಮರಾಯ ಅಂತ ಕರೆಸಿಕೊಂಡಂತ ಹಸ್ತಿನಾಪುರಾಧೀಶನಾದ ಯಮಧರ್ಮರಾಯನ ಸುತನಂತೆ. ಓಹೋ, ಧರ್ಮರಾಯ ಹಸ್ತಿನಾಪುರ. ಅದನ್ನು ನೀವು ಮಗ ಮಾತ್ರ ಯಮಧರ್ಮರಾಯ. ಯಮಧರ್ಮರಾಯನ ಮಗ ಹಸ್ತಿನಾಪುರಾಧೀಶನಾದ ಧರ್ಮರಾಯನು ಅರ್ಚಿಸಿ ಪೂಜಿಸಿ ಬಿಟ್ಟಂತ ಯಾಗದ ಅಶ್ವ. ಓಹೋ, ಅವರು ಪೂಜಿಸಿ ಬಿಟ್ಟ ಯಾರದ ಅಶ್ವ ಕುದುರೆ. ಅಶ್ವ. ಆಮೇಲೆ ಇಲ್ಲಿ ಒಂದು ಸಾಲು ಮುಗಿಯಿತು. ಹಸ್ತಿನಾಪುರವತಿ ಅವಿವಿಕ್ರಮಣಿ ಪ್ರೀತಿ ಅಷ್ಟು ಮಾತ್ರ ಅಲ್ಲ, ಈ ಯಾಜಿಯನ್ನು ಪೂಜಿಸಿ ಬಿಡುವುದಕ್ಕೆ ಬಲವಾದ ಒಂದು
ಕಾರಣ ಉಂಟು. ಏನಂತೆ? 10 ದೋಸೆ ತಿಂದು. ಏನಂತೆ? 10 ದೋಸೆ ತಿಂದು. ಓ ಸ್ವಾಮಿ, ಏನ್ ಬೇರೆ ಸಿಗ್ಲಿಲ್ಲ ಅವ್ನಿಗೆ 10 ದೋಸೆ ತಿಂದ್ರೆ. ಬಂಧು ಹತ್ಯಾ ದೋಷ. ಬಂಧು ಹತ್ಯಾ ದೋಷ ನಿವಾರಣೆ. ಬಂದು 10 ದೋಸೆ ತಿಂದು ಹಾಗೆ ಕಂಡಿದ್ದೀನಿ. ಆ ದೋಷ ನಿವಾರಣೆಗಾಗಿ ಪೂಜಿಸಲ್ಪಟ್ಟಂತಹ ಈ ಕುದುರೆಯನ್ನು ಬಲ್ಪ್ ಉಳ್ಳವರು ಕಟ್ಟಬೇಕು. ಬಲ್ಪ್ ಇಲ್ಲ ಕಲ್ಲು ಉಳ್ಳವರು ಕಟ್ಟಿ ಕಾದಾಡಬೇಕು. ಕಟ್ಟಿ ಕಾದಾಡಬೇಕು. ಒಂದು ವೇಳೆ ಬಲ ಇಲ್ಲದಿದ್ದವರು, ಬಲ್ಪ್ ಇಲ್ಲದವರು ಶರಣಾಗತರಾಗಿದ್ದಾರೆ ಅಂತ ಹೇಳಿ ಕಪ್ಪೆ ಎಂತದದು? ಕಪ್ಪೆ ಮಳೆ ಹೆಚ್ಚಾಗಿದೆ. ಕಪ್ಪ ಅದು ಬರೆಯೋಣ ತಪ್ಪು, ನನ್ನದು ತಪ್ಪ. ಹಾಗೆಲ್ಲ ಅದು ಮಸಿ ಬೇಳೆ ಬಿಟ್ಟಿದ್ದು ಕಪ್ಪೆ ಆಗಿ. ನೀವು ಯಾಕೆ ಅದಕ್ಕೆ ಸಾಗಿದ್ದು? ಹೌದು, ತಂದು ಕೊಡ್ಬೇಕು. ಎಲ್ಲಿಯಾದ್ರೂ ಶಕ್ತಿ ಶಕ್ತಿ ಉಂಟು ಅಂತ ಶೆಟ್ಟಿಗಾರರು ಮುಂದಾದರೆ, ಶಕ್ತಿ ಉಂಟು ಅಂತ ಶೆಟ್ಟಿಗಾರರು ಮುಂದುವರಿದರೆ ಅವರೇ ಮುಂದಾಗಬೇಕು, ಬೇರೆ ನಿಮಗೆ ಯಾವಾಗಿಲ್ಲ. ಶಕ್ತಿ ಶಕ್ತಿಗಾರರಲ್ಲ, ಶಕ್ತಿಗಾರರು ಮುಂದುವರಿಯುವುದಾದ್ರೆ ಅವರನ್ನು ಸದನದಲ್ಲಿ ಸದೆ ಬಡಿದು ಯಮಲೋಕ ಕಟ್ಟಿಸುತ್ತೇವೆ. ಓಲೆಯ ಒಕ್ಕಣೆಯನ್ನು ಓದಿದಾಗ ಸಿಟ್ಟು ನೆತ್ತಿಗೇರುತ್ತಾ ಇದೆ. ನಾಸ್ತಿಕದಿಂದ ಮೂರ್ಛಿಕದವರು. ಹೌದು, ಮೇಲಿಂದ ಕೆಳಗೆ ಹೌದು, ಮೇಲೆ ಬರ್ಬೇಕು. ಮೇಲೆ ಬರ್ಬೇಕು. ಏನು? ಮೇಲೆ ಬರುವ ಹಸ್ತಿನಾಪುರದ ದೊರೆ. ಇದೇ ಹಸ್ತಿನಾಪುರದ ದೊರೆ. ಏನು ಶಕ್ತಿ ಸಾಮರ್ಥ್ಯ ಎನ್ನುವುದು ಬರೀ ಅವರಿಗೆ ಮೀಸಲಾದದ್ದ? ಯಾರಲ್ಲಿಯೂ ಇರಬಹುದು. ಅವರಿಗೆ ಮಾತ್ರ ಕಟ್ಟಿಟ್ಟ ಮುಖ್ಯ. ಹೌದು, ನಮ್ಮಲ್ಲಿಲ್ವಾ? ನಾವೇನು ಕಮಿಷನ್ ಎಂತದ್ದು ಶಕ್ತಿಗಾರ? ಹೌದು. ಹೌದು. ಹಾಗಾಗಿ ಬಂದಂತಹ ಕುದುರೆಯನ್ನು ನಾವು ಕಟ್ಟಬೇಕು. ಕಟ್ಟಿ ಬಬ್ರುವಾರ ಏನು ಎಂಬುದನ್ನು ಅವರಿಗೆ ತೋರಿಸಿಕೊಡ್ಬೇಕು. ಹೌದು. ಮಾತ್ರವಲ್ಲ, ಎಲ್ಲರೂ ಸಕಾಲದಲ್ಲಿ ನಾಳೆ ಯುದ್ಧಕ್ಕೆ ಸಿದ್ಧರಾಗಬೇಕೆಂಬುದನ್ನು ನಿಲ್ಲಿಸಿ. ಕೆಲವರೆಲ್ಲ 60 ದಾಟಿದವರಿಗೆ ಬೇಡ, ಅವರೆಲ್ಲ ಬರುವುದು ಧರ್ಮಕ್ಕೆ ಅಲ್ಲಿ ನೋಡುವುದಾಗ್ಲಿಕ್ಕೆ. ಅವರು ಇನ್ನು ಕೆಲವರಿದ್ದಾರೆ ಅಗ್ನಿವೀರರು. ಯಾರು? ಇಲ್ಲಿಯಾದ್ರೂ ಅಗ್ನಿವೀರರಿಗೆ ತಯಾರಾದ್ರೆ ಮುಂದೆ ಬನ್ನಿ. ಅಗ್ನಿವೀರರಂದ್ರೆ ಬೆಂಕಿ ಇರ್ಲಿ ಗಾಳಿ ಇರ್ಲಿ ಇನ್ನೊಬ್ಬರ ಮನಸ್ಸುವುದಕ್ಕಲ್ಲ. ಎಲ್ಲಿಯ ಯುದ್ಧದಲ್ಲಿ ಬೆಂಕಿ ಬಿತ್ತು ಅಂತಾದ್ರೆ ಆ ಬೆಂಕಿಯನ್ನು ನಂದಿಸ್ಲಿಕ್ಕೆ ಅವರ ಮೇಲೆ ಅಗ್ನಿವೀರರು ಅಂತ ಕರೆದು, ಮತ್ತೆ ಯಾರ್ಯಾರ ಮನೆಯನ್ನ ಬೆಂಕಿ ಹಾಕೋರು ಅಗ್ನಿವೀರರು ಅಂತ ಕರೆದುಕೊಂಡಾಗ ನಮ್ಮಲ್ಲಿ ಅಗ್ನಿವೀರರು ತಯಾರಾಗಿದ್ದಾರೆ. ನಿಮ್ಮಷ್ಟೇ ಪ್ರಾಯ, ನಿಮ್ಮಷ್ಟೇ ಶಕ್ತಿವಂತರು ಯಾರೆಲ್ಲ ಇದ್ದಾರೆ ಅವರೆಲ್ಲ ಇದ್ದಾಗ ಬರ್ಬೇಕು. 40 ದಾಟಿದವರು ಬೇಡ, ಮನೆಯಲ್ಲಿ ರಗಡ ತುಂಬ ಇರ್ತದೆ. 40ರವರೆಗೆ ಇದ್ದವರು ಬೇಡ, ಅವ್ರ ಮೇಲೆ ಇಲ್ಲಿ ಇದ್ದು ಸುಖ ಸಂತೋಷದಿಂದ. ಆದ್ರೆ ಒಂದು ಮಾತ್ರ ಮನೆಯಿಂದ ಪ್ರತಿಯೊಬ್ಬರು ಬರ್ಬೇಕು. ಸಣ್ಣ ಮಗು ಆದ್ರೂ ಅಲ್ಲಿ. ಸಣ್ಣ ಮಗು ಬೇಡ. ಸಣ್ಣ 16ಕ್ಕಿಂತ ಕೆಳಗಿನವರು ಬೇಡ. ಸ್ವಲ್ಪ ಚಿಗುರು ಮೀಸೆ ಬಂದಿರ್ಬೇಕು. ಹೌದು, ಅದಕ್ಕಾಗಿ 16ಕ್ಕಿಂತ ಮೇಲೆ ಇವರು ಬರುದು ಅವಶ್ಯಕತೆ ಇಲ್ಲ. ಅವರ ಕಿವಿಯಲ್ಲಿ ಬಣ್ಣ ಹಚ್ಚಿಕೊಂಡಿದ್ದಾರೆ. ಬೇಡ. ಹೌದು, ಸುಪ್ರು ಕೇಳಲಿಕ್ಕಿಲ್ಲ. ಹಾಗಾಗಿ ನಾಳೆ ಬೆಳಿಗ್ಗೆ ತಳಗೊಂಡು ಸರಿಯಲ್ಲ. ನಾಳೆ ಬೆಳಿಗ್ಗೆ ಯುದ್ಧ. ನಾನು ಸ್ವಲ್ಪ ತಡವಾಗಿ ಬಂದ್ರೆ ನಾಳೆ ಸ್ವಲ್ಪ ಅಲ್ಲ, ನಿಮ್ದು ಈಗ ಎಲ್ಲಾ ಕಾರ್ಯಕ್ರಮಕ್ಕೆ ನೀವು ತಡವಾಗಿ ಬರುವುದು. ಹಾಗಾಗಿ ಸಮಯಕ್ಕೆ ಸರಿಯಾಗಿ ನಿಲ್ಬೇಕು. ಸಪ್ತ ಸಮಯಕ್ಕೆ ಹಾಜರಿರತಕ್ಕದ್ದು. ಹಾ. ಇಲ್ಲದಿದ್ದರೆ ವೇತನವನ್ನು
ದೇವಿ ಚಿತ್ರಾಂಗದೆಯ ದೂತಿಯು ಕೋವಿದಶ್ವತರದ ಪಾತಿಯ ಹಿರಿಯನು ನೋಡುತ್ತ ಮರೆಯಲಿಂಗು ಬಯಲು ವಿಷಯವನ್ನು ಆದಷ್ಟು ಬೇಗ ಅಮ್ಮನಿಗೆ ತಿಳಿಸಬೇಕು. ತುರಗಲಿಗೆ ಅದಾಳಿ ತರುಣಿ ಕಟಕಿ ಕೇಳಿ ಅರಸಿದರು ಹರನ್ನು ಅವರಿದ್ದಲಿ ಬಂದು ಅಂತಹ ಭಯಂಕರ ಆವರಿಸಿಬಿಟ್ಟಿದ್ದೇನು ಕಾರಣ? ಏನು ನನಗೆ ನನ್ನ ಮಾತುಗಳನ್ನು ತಾವು ಪ್ರೀತಿಯಿಂದ ಕೇಳ್ಬೇಕಮ್ಮ. ಚಂದ್ರವಂಶವು ಪ್ರಖ್ಯಾತಗೊಂಡಿದೆ ಭೂತಾಳದಲ್ಲಿ. ಈ ಭೂತಳದಲ್ಲಿ ಪ್ರಖ್ಯಾತಗೊಂಡಂತಹ ಏಕೈಕವಾದಂತಹ ವಂಶ ಅಂದ್ರೆ ಚಂದ್ರವಂಶ. ಅಂತಹ ಚಂದ್ರವಂಶದಲ್ಲಿ ಪಾಂಡವನಿಗೆ ಮಗನಾಗಿ ಜನಿಸಿದ ಧರ್ಮರಾಯನು ಹಸ್ತಿನಾವತಿಯಲ್ಲಿ ಚಕ್ರವರ್ತಿಯಾಗಿ ಮೆರೆಯುತ್ತಿದ್ದಾನಂತಮ್ಮ. ಧರ್ಮವೀರು ಹೌದು. ಅಂತಹ ಧರ್ಮರಾಯ ಬಂಧು ಹತ್ಯೆ ದೋಷಕ್ಕೆ ನಿವಾರಣೆಗೆ ಬೇಕಾಗಿ ಹಸ್ತಿನಾವತಿಯಲ್ಲಿ ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದಾನಂತೆ. ವಿಷಯವನ್ನು ನಾನು ತಿಳಿದವಳೆ. ಹೌದಮ್ಮ. ಅದಕ್ಕೇನೀಗ ಅವನು ಅಲ್ಲಿ ಹಸ್ತಿನಾವತಿಯಲ್ಲಿ ಕುಳಿತಿದ್ದಾನಂತೆ. ಕುಳಿತಿದ್ದಾನೆ ಸತ್ಯ ಹೇಳಲಿಕ್ಕೆ ಅವರು ಬಿಟ್ಟಂತಹ ಕುದುರೆ ನಮ್ಮ ನಗರಕ್ಕೆ ಬಂತಮ್ಮ. ನಮ್ಮ ನಗರಕ್ಕೆ ಅವರ ಕುದುರೆ ಬಂತೆ. ಹೌದಮ್ಮ. ಅಷ್ಟನ್ನು ಹೇಳುತ್ತೀರಾ? ಆ ಕುದುರೆಯ ರಕ್ಷಕನಾಗಿ ಬಂದವ ಯಾರು ಗೊತ್ತೇ? ಯಾರಾದ್ರೂ ಬಂದಿರು ಹೋಗಪ್ಪ. ಅದಕ್ಕೆ ನಮಗೆ ಈಗ ಹೇಳು. ಸಾಮಾನ್ಯರು ಅಲ್ಲಮ್ಮ. ಅಸಾಮಾನ್ಯರು ಯಾರು? 3 ಲೋಕದ ಗಂಡ ಪಾರ್ಥ ಅಮ್ಮ. ಪಾರ್ಥ ಪಾರ್ಥ
ನೀನಾಡಿದಂತಹ ಮಾತುಗಳಿಂದ ಹರ್ಷೋತ್ಸಾಹ ಸಂಭ್ರಿತನಾದೆ ನಾನು. ನಿಜವಾಗಿಯೂ ನಿನ್ನ ಮಾತುಗಳನ್ನು ಕೇಳಿದಾಗ ನನ್ನ ಅಂತರ್ಯದಲ್ಲಿ ಮೂಲ ಭಾವ ಯಾವುದು ಗೊತ್ತೇ? ಅನಂತ ಪ್ರಕೃತಿಯ ಲಾವಣ್ಯದಂತೆ, ಲಾವಣ್ಯವಂತರ ಶೃಂಗಾರದಂತೆ, ಶೃಂಗಾರ ಕಾವ್ಯದ ರಸಲಹರಿಯಂತೆ, ಹಾಗೆ ನೊರೆಯ ತೊರೆಯಂತೆ, ಅಲ್ಲಿ ಅಲ್ಲ ವಸಂತನ ಆಗಮನದಂತೆ ಭಾಸವಾಗುತ್ತಾ ಇದೆ. ಮಹಾಶಯರು ನಮ್ಮಿ ಬಳಿಕಕ್ಕೆ ಬಂದಿದ್ದಾರೆ. ಒಬ್ಬ ಎಲ್ಲ ಮತ್ತೆ ಹುಳನ್ನು ಕಂಡಾಗ ಸಿಗಲಿಯನ್ನು ತೆಗೆದ ಹಾಗೆ ಇವತ್ತು ಉಲ್ಲಸಿಸಿಕೊಂಡಿದ್ದೇನೆ. ಒಬ್ಬ ಆ ಪಾರ್ಥ ಮಹಾಶಯರನ್ನು ಕಾಣಲಿ ಅದೆಷ್ಟೋ ಕಾಲವಾಯಿತು. ಅವರ ಅಗಲಿಕೆಯ ಭಾರದಿಂದ ನನ್ನ ಮನಸ್ಸು ನೊಂದಿತ್ತು. ವಿರಹ ವೇದನೆಯಿಂದ ನಾನು ಬೆಳೆದಿದ್ದೇ ಸಖಿ. ಈ ಹೊತ್ತಿಗೆ ನೀನು ಈ ಸತ್ಯವನ್ನು ಹೇಳಿದ ಬಳಿಕ ನಿಜವಾಗಿಯೂ ಸಂತೋಷವಾಗಿದೆ ನನಗೆ. ಹಾಗೆಂದು ನನಗೆ ಸಂತೋಷವಾಗದೇ ಇದ್ದಿದ್ದೆ ಆ ಪಾರ್ಥ ಮಹಾಶಯ ಯಾರು ಎನ್ನುವುದಾಗಿ ಬರಲಿ. ಅಷ್ಟೇ ಅಲ್ಲ, ಈ ವಿಷಯವನ್ನು ತಿಳಿದಕ್ಕೆ ತಗೊಂಡ ಆ ಪಾರ್ಥ ಮಹಾಶಯನ ಕಾರಣಕ್ಕೂ ನಮ್ಮ ಈ ಸಂತೋಷಕ್ಕೆ ಕಾರಣ ಏನು ಅನ್ನೋದು ಇದಕ್ಕೆ ಅರ್ಥವಾಗಿಲ್ಲವಲ್ಲ. ಅವರು ಬೇರಾರು ಅಲ್ಲ, ನನ್ನ ಗಂಡ ಮಾತ್ರವೇ ಅಲ್ಲ, ನನ್ನ ಗಂಡನ ಕಾರಣ ಸಂತೋಷವನ್ನು ಆ ಸುದ್ದಿಯನ್ನು ನೀನು ಅರಿತುಕೊಂಡಿದ್ದೀಯಾ? ನಿಜವಾಗಿಯೂ ಆನಂದದ ಕಡಲಲ್ಲಿ ನಾನು ತೇಲಾಡ್ತಾ ಇದ್ದೇನೆ. ನನ್ನೊಂದಿಗೆ ನೀವು ತೇಲಾಡಬೇಕು, ಓಡಾಡಬೇಕು. ನಾವೇನು ಮಾಡಬೇಕು ಗೊತ್ತಾ? ಚಂದ್ರಗಾಳಿಯ ನನ್ನ ಅಂತರಂಗದ ಮೃದಂಗ ಪ್ರೇಮದ ನುಡಿಯನ್ನು, ಪ್ರೇಮದ ಹಾಡನ್ನು ಅರ್ಪಿಸ್ತಾ ಇದೆ. ಇಂದ್ರ ನನ್ನ ಈ ಹೊತ್ತು ಇದಿಯಾಗಿ ಗುರುಕುಲಕ್ಕೆ ಬಂದಿದ್ದಾನೆ ಅನ್ನುವಂತಹ ಅದಕ್ಕೆ ಬೇಕಾಗಿ ಚಂದ್ರಗಾಳಿಯ ಸಿರಿಯನ್ನೆಂದರೆ ಉಡುಗೊರೆಯಾಗಿ ಕೊಡ್ತೇನೆ. ಏನು ಮುಖದ ಭಾವ ಕಂಡ್ರೆ ಅಷ್ಟು ಸಾಲದೆ ಹಾಗಾಗಿ ಪೆಟ್ಟಿಗೆಯಲ್ಲಿ ಮಾಡಿಸಿದ ಆ ಪದಕವನ್ನು
ಕೈಗೆ ತೊಡಿಸ್ಬೇಕು. ನಿನ್ನ ಕೈ ಉಂಟಲ್ಲ, 2 ಕೈಗಳಲ್ಲಿ ಬಳೆಗಳನ್ನು ತೊಡಿಸ್ತೇನೆ. ಬಂಗಾರದ ಬಳೆ ಸಂಕಲ ಕರೆಗೆ ಹಾಕ್ತಾ ಇದ್ದಾಳೆ. ಅದು 2 ಕೈಯಲ್ಲಿ ತೊಡಿಸ್ತೇನೆ ಅಂತ ಇದರಿಗೆ ಹೆದರಿಕೆ ಆಯಿತು. ಹಾಗಲ್ಲವೇ ಈ ರೀತಿಯಿಂದ ಉಡುಗೊರೆಯಾಗಿ ನಾನು ಕೊಡುವುದು 2 ಬಂಗಾರದ ಗೊತ್ತಿರ್ತದೆ. ಬಳೆ ಸಣ್ಣ ಇಷ್ಟೇ ದೊಡ್ಡದು ಹೂ ಮಾಡಿಸಿ ಕೊಡ್ತೇನೆ. ಅಲ್ಲೇ ನನ್ನ ಸಂತೋಷಕ್ಕೆ ನೀನು ಪಾಲ್ಗೊಳ್ಬೇಕು. ನೀನು ಹರ್ಷಭಾವ ಸಂಕಟವಾಗಬೇಕು ಅನ್ನುವಂತಹ ಭಾವ ನನ್ನದು. ಹಾಗೆ ನೀನು ಯಾಕೆ ಹೀಗೆ ಮುಖವನ್ನು ಸಣ್ಣಗೆ ಮಾಡಿ ಬೇಸರ ಹುಟ್ಟು ಹಾಗೆ ಮಾಡ್ತಾ ಇದ್ದಿ? ಬೇರೆ ಗೆಳತಿ ಏನಾಯ್ತೆ? ಏನಾಯ್ತು ನಿಮಗೆ? ಏನು ಮಗ? ಚಿತ್ರಾಂಗದಿ ನಿನ್ನ ಪುತ್ರ ವಾಹಿಯ ಗತಿ ಮಂಚಿ ಮುರಿದ ನಿನ್ನ ಕೋಪದಲ್ಲಿ ನಾವು ಎಷ್ಟು ಸಂತೋಷದಲ್ಲಿದ್ದೀವಿ. ಸಹಜತೆ ಇದು. ನನಗೆ ಬಹುಮಾನ ಕೊಡ್ತಿದ್ದೀವಿ. ನಾನು ಒಳ್ಳೆ ಸಂತೋಷ ಪಡುವುದಲ್ಲ. ಈ ಲೋಕದಲ್ಲಿ ದುಃಖವನ್ನು ಯಾರೊಂದಿಗೂ ಹಂಚಿಕೊಳ್ಳಕೂಡದು. ಸಂತೋಷವನ್ನು ಎಲ್ಲರೊಂದಿಗೆ ಹಂಚಿ ಅವರಿಗೂ ಸಂತೋಷವನ್ನು ಕೊಡಬೇಕಾದ್ದು ಮಾನವತೆಯ ಮೂಲಕ ಮಗಳೇ. ಬೇಕಾಗಿ ನನ್ನ ಸಂತೋಷದಲ್ಲಿ ನೀವು ಪಾಲ್ಗೊಳ್ಬೇಕು. ನಾನು ಹೇಳು ಭಯವಂತ ಬಿಡಿಸಿ ಬಿಡಿಸಿ ಹೇಳ್ತೇನೆ. ಭಾಷೆ ಬರದಿದ್ರೆ ಈ ಭಾಷೆಯನ್ನು ನಾನು ಕಲಿಸ್ತೇನೆ ಸರಿಯಾಗಿ ಹಿಡಿಯುವ ಹಾಗೆ. ಭಾಷೆ ಆಗಿ ಹೇಳಿದೆ. ನಮ್ಮ ಭಾಷೆ ಅರ್ಥ ಆಗಲೇನು? ಹಾಗೆಲ್ಲದರ ಭಾವದ ಕೂಡ ಅರ್ಥ ಆಗಿಲ್ಲ. ನಾನು ಏನು ಹೇಳಿದೆ? ನೀವು ಶಿಕ್ಷೆ ಕೊಡುವುದಲ್ಲ, ನಿಮಗೆ ರಕ್ಷೆ ಇದೆ. ನನ್ನೊಂದಿಗೆ ನೀವು ಹೀಗೆ ಇರಬೇಕು. ಈ ಬಲವಾದಂತಹ ಕಾರಣ ಉಂಟು. ಅಲ್ಲ, ನೀನೀಗ ನಮ್ಮ ಕುಲದ ಹೊರಭಾಯಿಯನ್ನು ಏನು ಕಂಡೆ ಅದೆಲ್ಲವನ್ನು ನನಗೆ ಹೇಳಿದ್ದಿ. ಹೌದಾ? ಈಗ ಅದಕ್ಕೆ ಪ್ರತ್ಯೇಕವಾಗಿ ನಾನು ಸಂತೋಷವನ್ನು ನನ್ನ ಮುಂದೆ ತೋರ್ಪಡಿಸಿದ್ದೇನೆ. ಈಗ ಇದಕ್ಕಿಂತಲೂ ಹೊರತಾಗಿ ಬೇರೆ ನಾನು ಕಂಡ ಉಂಟು ಹೇಳುವುದಕ್ಕೆ ಉಳಿದಿದೆಯೇ? ಹೌದು. ನಿಮ್ಮ ಮಗ ಅರ್ಜುನನನ್ನು ಸರಿಯಾಗಿ ಅರ್ಜುನ ತಿಳಿಯದೆ ಆ ಕುದುರೆಯನ್ನು ಬಂಧಿಸಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಕುದುರೆಯನ್ನು ಬಂಧಿಸಿದ್ದಾನೆ. ಹೌದು. ಅದು ಬಿಡಿಸಿಕೊಳ್ಳಬಹುದಲ್ಲ? ಕೋಪದಿಂದ ಕುದಿಯುತ್ತ ಸೇನೆಯನ್ನು ಸಿದ್ಧಗೊಳಿಸಿದ್ದಾನೆ. ನಾಳೆಯ ದಿವಸ ಹಸ್ತಿನಾವತಿಯ ಸೇನೆಯೊಳಗೆ ನಮ್ಮ ಯುದ್ಧ ಬೇಗನೆ ಮುಂದಾಗುವಂತಹ ಅವಘಡವನ್ನು ತಪ್ಪಿಸಬೇಕೆಂದ್ರೆ ಶೃಂಗಾರ ಭಂಗಿಯಾಗಿ ಅನ್ನವನ್ನು ಮೀರಿ ನನ್ನ ಮನವನ್ನು ಎದುರುಕೊಳ್ತೇನೆ. चलो भाई पूरी हो ನಮಸ್ಕಾರ. ಕಿಂಚ ವಿರಾಮ ಗಿತ್ತೊಂದಿಲ್ಲ. ಈಗ ಯಕ್ಷಗಾನ ಪ್ರದರ್ಶನ ಗೊತ್ತಿನ ಸೇವಾ ಕರ್ತೀರಿ ಅದಕ್ಕೆ ಗೌರವ ಮಲ್ಪುನ ಚಿನ್ನ ಕಿಂಚ ಕಾರ್ಯಕ್ರಮ ಮತ್ತೊಂದಿಲ್ಲ. ಈಗ ಹರಿದರ್ಶನ ಈ ಪ್ರಸಂಗರು ನಮ್ಮ ಸೇವಾ ಕೊರ್ತಿನ ಅಶೋಕ್ ಕೋಟೆ ಅರವಿಂದ್ ದಂಪತಿ ಅರವಿಂದ್ ವೇದಿಕೆ ಬರೋಡ್ ಮಾಡೋ ವಿನಂತಿ. ಒಟ್ಟಲ್ಲಿ ನಮ್ಮ ದೇವೇಂದ್ರ ಬನ್ನನ್ ಪಡೆ ನಾಡು ಜನ ಇರ್ತಾರೆ. ಆದ್ರೆ ದೇವೇಂದ್ರ ಬನ್ನನ್ ಬಂದಿನ ಸರ್ ಅಶೋಕ್ ಕೋಟೆ ವೇದಿಕೆ ಬರೋಡ್ ಅದಕ್ಕೆ ಗೌರವ ಮಾಡ್ತಾರೆ. ಪಿಲ್ಲರ್ ಅಸೋಸಿಯೇಷನ್ ಅಧ್ಯಕ್ಷರನ್ನ ಹರಿಜಿ ಅಮೀನ್ ಅಂಚನೆ ಚೆಂಬೂರು ಸ್ಥಳೀಯ ಕಚೇರಿದ ಕಾರ್ಯಾಧ್ಯಕ್ಷರು ಗೌರವ ಕಾರ್ಯಾಧ್ಯಕ್ಷರು ಗೌರವ ಕಾರ್ಯಾಧ್ಯಕ್ಷರು ನಿತ್ಯಾನಂದ್ ಮೋಹನ್ ಸಾಲೆ ಕಾರ್ಯಾಧ್ಯಕ್ಷರು
ವೇದಿಕೆ ಹೊರಡು ಬಂದಿದೆ. अरे भाई ओ भाई जी ಜೊತೆ ಕೋಶಾಧಿಕಾರಿಗಳ जो ಹರಿಶ್ಚಂದ್ರ कर दिया ना ಕುಂದ್ರಾಲ ವೇದಿಕೆಗೆ ಹೊರಡು ಬಂದಿದೆ. ಅಂಜನೆ ದಯಾನಂದ ಪೂಜಾರಿ ಕಾವೇ ರೀತಿ ಚೆಂಬೂರ್ ಸಲಹೆ ಕಚೇರಿದ ಗೌರವ ಕಾರ್ಯದರ್ಶಿ ಗಣೇಶ್ ಪೂಜಾರಿ ವೇದಿಕೆ ಹೊರಡು ಬಂದಿದೆ. ಇದ ಸೇವಕರ್ತಿರನ ಅಶೋಕ್ ಕೋಟೆ ಮೇರೆ ಚೆಂಬೂರ್ ಸಲಹೆ ಕಚೇರಿದ ಉಪ ಕಾರ್ಯಾಧ್ಯಕ್ಷರಾದಲ್ಲಿ ಅಂಚನೆ ಬಿಸಿನೆಸ್ ಮ್ಯಾನ್ ಕೊಡುಗೈ ದಾನಿ ಇಂಚನೆ ಇನ್ನ ಸಹಕಾರಿಗಳಿಗೆ ನನ್ನ ಮಿತ್ರ ಒಪ್ಪೊಡು ವಿನಂತಿ ಸರ್. ಇನ್ನೀತ ನಾಳೆ ಪ್ರಸಂಗ ಇನ್ನಿಟ್ಟು ಬೊಕ್ಕ 4 ಪ್ರಸಂಗಲಾವರುಂಟು ಎಲ್ಲ 23 ತಾರೀಕಿಗೆ ದ್ರೌಪದಿ ವಸ್ತ್ರಾಪಹಾರ ವೀರ ವೃಷಸೇನ ಪಂಪಿನ ಪ್ರಸಂಗ, ಗದಾಯುದ್ಧ, ದ್ರೌಪದಿ ವಸ್ತ್ರಾಪಹಾರ ಗದಾಯುದ್ಧ, ಭೀಷ್ಮ ವಿಜಯ ಮನೆಯಲ್ಲಿ 24 ತಾರೀಕಿಗೆ ಭೀಷ್ಮ ವಿಜಯ, 25 ತಾರೀಕು ಶ್ರೀರಾಮ ಕಾರುಣ್ಯ, ಅಂಚನೆ 24 ತಾರೀಕಿಗೆ ರವಿವಾರ 1:30 ಗಂಟೆ ಪಕ್ಕ ಸಂಪೂರ್ಣ ದೇವಿ ಮಹಾತ್ಮೆ ಈ ಕಾರ್ಯಕ್ರಮ ನಡೆಪೊರಟು ಹೆಚ್ಚಿನ ಸಂಖ್ಯೆ ಮಾತ್ರ ಉಪಸ್ಥಿತರಿದ್ದು ಸಹಕಾರ ಮಲ್ಪೊಡು ಎಂಬ ವಿನಂತಿ. ಅವೇ ರೀತಿ ಹೆಚ್ಚಿನ ಸಂಖ್ಯೆ ಓದೋದಿಲ್ಲ ಈಗ ಮಾತ ಇಂಚಿನ ಸಹಕಾರ ರಣದುಂಬುದಲ ಕಾರ್ಯಕ್ರಮ ಉಪ್ಪಾಡು ಮಾಡಿದ ವಿನಂತಿ ಮತ್ತೆ ಈ ಕುರಿಟಿಗೆ ಕಾರ್ಯಕ್ರಮ ಮುಗಿತು. ಎಲ್ಲ ವಿಶೇಷವಾದ ಶ್ರೀಮಯ್ ಭಟ್ರು ಕಂಡು ಭಾಗವತೆ ಊರ್ದು ಬರೋದಿಲ್ಲದೆ ಆಯ್ತಾ ಅನ್ನ ಸೊರಕೆಯಲ್ಲಿ ನಾವು ಮಾತುಕಲು ಬರಡು ಮಾಡಿದ ವಿನಂತಿ. ಅವೇ ರೀತಿ ಒಣ ಸುತ್ತ ಪ್ರಸಂಗ ಮುಗಿಬೋಕ ತಿರ್ತಿದ ಒಣದೆಲ್ಲ ತಯಾರು ಮಾಡ್ತಿದ್ದಿಲ್ಲ ಆಯ್ತಲ್ಲ ನಿಕ್ಕಲು ಸೇವೆ ಸ್ವೀಕಾರ ಮಾಡ್ಕೊಂಡು ಬಂದ ವಿನಂತಿ. ಮಣಿಪುರದ ದೊರೆ ನಮಸ್ಕಾರಕ್ಕೆ ಊರಿಗೆ ಅರಸನಾದರೂ ನಾಯಿಗೆ ಮಗನಾಗಬೇಕು. ನನ್ನ ತಾಯಿ ಈ ರೀತಿ ಕುಪಿತಳಾಗಿದ್ದಾಳೆ ಎಂದಾದರೆ ಅರ್ಥವೇನು? ನಾನು ಎಲ್ಲಿಯಾದರೂ ತಪ್ಪಿರಬೇಕು. ತಪ್ಪಿದವನು ಜಾರಿ ಬಿದ್ದರೆ ಭೂಮಿಯ ಮೇಲೆ ಭೂಮಿಯ ಆಧಾರದಿಂದಲೇ ಮೇಲಕ್ಕೆ ಹೇಳಬಹುದು. ಹಾಗಾದ್ರೆ ನಾನು ಎಲ್ಲಿ ತಪ್ಪಿದ್ದೇನೆ ಕೂಡಲಿ ಅವನಿಗೆ ಕೇಳಬೇಕು. ಅಮ್ಮ ಮತ್ತೊಮ್ಮೆ ವಂದಿಸಿಕೊಂಡಿದ್ದೇನೆ.
ಈ ಮಗನೇ ನೀನು ಹೇಳಿದಂತಹ ಯಾವುದೇ ಕಾರ್ಯ ಇಂತಹ ಯಾವುದೇ ಒಂದು ಹೆಜ್ಜೆಯಾಗಲಿ ನಿನ್ನ ಪಥ ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಯುವಕರಿಗೆ ಅದು ಆದರ್ಶಪ್ರಾಯವಾಗಿರ್ಬೇಕು. ಇದು ನೀನು ಸಾಮಾನ್ಯವಾಗಿ ಹೇಳು ಕಂದ, ರಾಜದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ರಾಜಕೀಯ ಸೂತ್ರವಾರಿಯಾಗಿ ಮುನ್ನಡೆಯುತ್ತಿರುವಂತಹ ಅರಸ ನೀನು. ಉತ್ತಮ ಮಣಿಪುರದ ಅರಸ ಅನ್ನುವ ಹಾಗೆ ಈ ಮಣಿಪುರದಲ್ಲಿರುವಂತಹ ಸಕಲ ನಿನ್ನನ್ನು ಹಾಡಿ ಹೋಗ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದ ಅದೇನು ಮಾಡೋಣ ತಾಯಿಯಾದ ನನ್ನ ಆಶೀರ್ವಾದವನ್ನು ದುರುಪಯೋಗಪಡಿಸಿಕೊಂಡಿಯ ನೀನು ಅದಲ್ಲದೆ ಇದ್ರೆ ಈ ಚಿತ್ರಾಂಗದ ಮಗನಾಗಿ ನಿನಗೂ ಈ ಬುದ್ಧಿ ಬಂತಲ್ಲ ಮಗನೇ. ಏನು ಮಾಡಿದೆಪ್ಪ ನಾನು ಕಂದ, ಈ ಲೋಕದಲ್ಲಿ ಬುದ್ಧಿಜೀವಿಗಳಾದವರು ಮನುಷ್ಯನ ದೇಹವನ್ನು ಒಂದು ಲೋಕಕ್ಕೆ ಹೋಲಿಸ್ತಾರಪ್ಪ. ಮನುಷ್ಯನ ವಿಭಾಗವನ್ನು ಸ್ವರ್ಗಲೋಕಕ್ಕೂ ಮಧ್ಯಭಾಗವನ್ನು ಭೂಮಿಗೂ ಭಾಗವನ್ನು ಪಾತಾಳಕ್ಕೆ ತಿಳಿಸಿದ್ದಾರೆ. ಮನುಷ್ಯನ ಅತಿ ಭಾಗದಲ್ಲಿ ಮೇಲ್ಭಾಗದಲ್ಲಿ ಇರುವುದೇ ಶಿರಸ್ಸಿನಿಂದ ಹೊರಕೊಳ್ಳುವುದೇ ಬುದ್ಧಿ. ಈ ಲೋಕದಲ್ಲಿರುವಂತಹ ಯಾವ ಜೀವಿಯಾಗಲಿ ತನ್ನ ಬುದ್ಧಿಯ ಸದ್ವಿನಿಯೋಗವನ್ನು ಮಾಡಿಕೊಳ್ಳಬೇಕಾದ್ರೆ ಲೋಕದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ದುರುಪಯೋಗ ಮಾಡಿಕೊಳ್ಳಬೇಕಾದ್ರೆ ಹಾಗಾಗಿ ಕೇಳ್ತಾ ಇದ್ದೇನೆ, ಯಾಕೆ ಮಗನೇ ಮತ್ತೆ ಕೆಟ್ಟವರಂತೆ ನಡೆದು ಯಾಕೆ ಇಷ್ಟು ಕೇಳಿದ್ರು ನಿನಗೆ ಅರ್ಥವಾಗ್ತಾ ಇಲ್ಲ ಅಂತ ಭಯ ನಮಗೆ ಮಣಿಪುರಕ್ಕೆ ಬಂದು ಸೇರಿದೆ. ಹೌದು, ಭಯ ಯಾರು ಅನ್ನೋ ಹಾಗೆ ನೀವು ತಿಳಿದುಕೊಂಡೆ. ಚೆನ್ನಾಗಿ ತಿಳಿದಿದೆ. ಯಾರು ಮಗನೇ? ಪಾಂಡವರು, ಪಂಚ ಪಾಂಡವರಲ್ಲಿ ಹಿರಿಯರಾದಂತಹ ಕೈಗೊಂಡಂತಹ ಹರ್ಷವೇಂದ್ರ ತುರಗಾರು ಈ ಹೊತ್ತಿಗೆ ಆ ಕುಂತಿ ಮಗನ ರಾಜ್ಯವನ್ನು ಕಟ್ಟಿ ಅದನ್ನು ತಡೆದು ಮಾತ್ರ ಅಲ್ಲ, ಅವರಿಗೆ ಯುದ್ಧವನ್ನು ಮಾಡುವುದಕ್ಕೆ ಕೊಟ್ಟಿಯಲ್ಲ. ಏನಾಯ್ತು ಈ ಲೋಕದಲ್ಲಿ ಒಂದು ಬರ ಎತ್ತು ರಾಜನಾದಂತಹ ಸಿಂಹವನ್ನು ಎದುರಿಸ್ತೇನೆ ಅನ್ನುವಂತಹ ತವಕದಿಂದ ಅಹಂಕಾರದಿಂದ ಮುಂದುವರೆದ್ರೆ ಅದಕ್ಕೆ ಈ ಲೋಕದಲ್ಲಿ ಬದುಕುಂಟೆ ಮಗನೇ. ಈ ಬಡ ಎತ್ತು ಯಾರು, ಸಿಂಹ ಯಾರು? ಬಡ ಎತ್ತು ಎತ್ತು ಅನ್ನುವಂತಹ ಉದಾಹರಣೆ ಬಡ ಅಂತ ಹೇಳಿದ್ರೆ ನಾನು ಶಕ್ತಿಯಲ್ಲಿ ಕಿರಿದಾದವರನ್ನು ಬಡ ಅಂತ ಹೇಳೋದು ನಾವು. ಆ ಒಂದು ಅರ್ಥವೂ ಇದೆ. ನೀನು ಕಿರಿಯನಾದವ, ಶಕ್ತಿ ಏನು ಅನ್ನೋದನ್ನು ಇನ್ನೂ ತಿಳಿದಿರ್ತಿದೆ ಮಗನೇ. ಈ ಲೋಕದಲ್ಲಿ ಕಟ್ಟಾಳುವಿನ ಭೂಲೋಕಕ್ಕೆ ಗಂಡ ಅಣಿಸುವಿನ ಮಾತಾ ಅಂತ ಬೈರಿಗದ ಸಿಂಹಸ್ವರೂಪನಾಗಿ ಬೆಳೆಯುತ್ತಿರುವಂತಹ ಅನಂತ ಮನುಷ್ಯನೊಳಗೆ ಹೇಳು. ಹಾಗಾಗಿ ಆದ ಸಿಂಹ ಸದೃಶ ನೀನು ಜಿಂಕೆಯೋ ಬಡ ಎತ್ತು. ಹಾಗಾಗಿ ಹೇಳ್ತಾ ಇದ್ದೇನೆ, ಈ ಪಥವನ್ನು ಹಿಡಿದು ನೀನು ಮುಂದೆ ಹೋದೆ ಎಂದಾದ್ರೆ ನಮಗೆ ಜೀವದ ಬದುಕುವುದಕ್ಕಾಗಲಿ ಜೀವಿಸುವುದಕ್ಕಾಗಲಿ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಏನು ಯಾಕೆ ಗಂಡ ಅವರಿಗೆ ಯಾವಲ್ಲ ಮಗನೇ, ಅವರು ನಿನ್ನ ಅಪ್ಪ, ನನ್ನ ಗಂಡ. ऑटो फोकस है ना, ऑटो फोकस
ಗುಣವಾಗಿ ಅದು ಸರಿಯೇ ಸರಿ ಅಲ್ವೇ? ಆದರೆ ಭಾರತಮಾಶಯ ನನ್ನ ತಂದೆ ಎಂಬುದು ನನಗೆ ಖಂಡಿತವಾಗಿಯೂ ತಿಳಿಯಲಿಲ್ಲ. ಒಂದು ವೇಳೆ ತಿಳಿಯುತ್ತಿದ್ರೆ ಖಂಡಿತವಾಗಿಯೂ ಕುದುರೆಯನ್ನು ನಾನು ಕಟ್ಟಿರುತ್ತಲಿಲ್ಲ. ಆದ್ರೆ ಅಪ್ಪ ಅನ್ನೋದಕ್ಕೆ ಕೆಲವೊಂದು ವಿಷಯಗಳು ಅಪ್ಪ ಅಂತ ನಾವು ಆಗ್ತದೆ. ಈಗ ನಿನಗೆ ಯಾವ ಸಂಶಯ ಕುರಿತು ಮಗನೇ? ತಂದೆಯಲ್ಲಿ 5 ರೀತಿಯಲ್ಲಿ ತಂದೆಗೆ ಸಮಾನರಾದವರಿದ್ದಾರೆ. ಉಪನಯನ ಮಾಡಿದವರು, ವಿದ್ಯೆಯನ್ನು ಕಲಿಸಿದಂತ ಗುರು, ಆಪತ್ತಿನ ಕಾಲದಲ್ಲಿ ರಕ್ಷಣೆ ಮಾಡಿದವರು, ಜನ್ಮಕ್ಕೆ ಕಾರಣನಾದವರು. ಇದರಲ್ಲಿ ಪಾರ್ಥ ಮಹಾಶಯ ಯಾವ ವಿಧದಲ್ಲಿ ನನಗೆ ತಂದೆ ಎಂಬುದನ್ನು ಹೇಳಬಹುದೇ? ಕಂದ ಕೇಳಲು ಪಾತ್ರನಂದು ಸೀತಾಯೊಂದಿಗೆ ಬಂದು ಕುಡಿದ ಎಲ್ಲ ಕಂದ ಕೇಳಲು ಪಾತ್ರನಂದು ತೀರ್ಥ ಯಾತ್ರೆಗೆ ಬಂದು ಕೂಡಿದ ಎಲ್ಲ ಪಿಂದಾರು ಇವಾಗ ಇಂದು ಉಳದೆ ನೋಡಿದಂತು ಗರ್ಭವಾದೆ ಇಂದು ಕೂಡಲೇ ನೋಡಿದಂತು ಗರ್ಭವಾದೆ ತಂದೆ ಕೊಟ್ಟಿರುವ ರಾಜ ಬೆಂಗಾಳ ಜನನಿ ಕಂದ ಕೇಳಲು ಪಾರ್ಥನಂದು ತೀರ್ಥಾಲದೆ ಬಂದು ಕೂಡಿದ ಎಲ್ಲ ಓ ಕಂದ, ಅಮ್ಮ, ಎಲ್ಲವೂ ಬಹಳ ಹಿಂದಿನ ಕಂದ ಕೇಳು. ಪಾರ್ಥ ಮಹಾಶಯ ಬಹಳ ಹಿಂದೆ ಬಂದು ಈ ಮಣಿಪುರವನ್ನು ಸೇರಿದ್ದು ನನ್ನನ್ನು ಕಂಡಾಗ ಅವರಿಗೆ ನಿಜವಾಗಿಯೂ ಪ್ರೇಮಾಂಕುರವಾಯಿತು. ಪರಸ್ಪರ ಗಾಂಧರ್ವ ವಿಧಿಯಿಂದ ನಾವೇನಾದ್ರು ಮದುವೆಯನ್ನು ಮಾಡಿಕೊಂಡೆವು. ಆ ಬಳಿಕ ಕೆಲವು ಸಮಯ ಇಲ್ಲೇ ಕಳೆದು ತನ್ನ ಕರ್ತವ್ಯ ನಿಷ್ಠತೆಯನ್ನು ಬೆಳೆಸಲಿಕ್ಕೆ ಬೇಕಾಗಿ ಅವರು ಮುಂದುವರಿದು ಮಗನೇ. ಹಾಗೆ ಹೋದ ಅವರು ಮರಳಿ ಬಂದದ್ದು. ನಮ್ಮೀವರ ಸುಖ ದಾಂಪತ್ಯ ಅಲ್ಲ, ನಮ್ಮೀವರ ಪ್ರೇಮದ ಪ್ರತೀಕವಾಗಿ ಮಗನೇ ನಮ್ಮ ಪ್ರೇಮ ಎಂಬ ನಂದನವನದಲ್ಲಿ ಅರಿವಿಲ್ಲಂತಹ ಸ್ವರ್ಣ ಕುಸುಮ ನೀನು ಕೊಡುವಾಗ ಇವತ್ತಿಗೆ ನಿನ್ನ ತಂದೆ ಪಾರ್ಥ ಮಹಾಶಯ ಅನ್ನುವಂತಹ ಸತ್ಯವನ್ನು ತಿಳಿಯದೆ ನೀನು ಸತ್ಯವನ್ನು ಮಾಡಿದೆ. ಇದು ಅಪರಾಧವಲ್ಲವಪ್ಪ. ನಿನ್ನ ತಂದೆಯ ಬಗ್ಗೆ ತಿಳಿಯದೆ ನೀನು ಮಾಡಿದೆ. ಎಲ್ಲಾದರೂ ನನ್ನ ಗಂಡನ ಮೇಲೆ ನೀನು ನೇರವಾಗಿ ಹಾವಳಿಯನ್ನು ಮಾಡುವ ಯುದ್ಧವನ್ನು ಮಾಡುವ ಪ್ರಮಾದ ಮಗನೇ. ಪ್ರಮಾದ ಆದುದನ್ನು ಸರಿಪಡಿಸಿದ್ದಕ್ಕೆ ದಾರಿ ಇದೆ. ದಾರಿ ಇದೆ. ಹೇಗೆ ಅದನ್ನು ನೀವು ಕಂದ. ಈಗ ನಿನ್ನ ತಂದೆಗೆ ನಾನು ಹೆಂಡತಿ ಅನ್ನೋದು ಗೊತ್ತುಂಟು, ಮಗ ಹುಟ್ಟಿದವರಿಗೆ ಗೊತ್ತಿಲ್ಲ. ಹಾಗೆಂದು ಅವರಿಗೆ ಆಶ್ಚರ್ಯ ಮೂಡುವ ಹಾಗೆ ನಡಿಬೇಕು. ಕುದುರೆಯನ್ನು ಕಟ್ಟಿದ್ಯಲ್ಲ, ಆ ಕುದುರೆಯನ್ನು ಬಿಟ್ಟುಕೊಟ್ಟು ಅದರೊಂದಿಗೆ ಸಕಲ ವಿಶೇಷವಾದಂತಹ ವಸ್ತುಗಳನ್ನು, ಕಪ್ಪ ಕಾಣಿಕೆಯನ್ನು, ಮಂಗಲಾಂಗಿರು, ಮಾತೆಯರ ಸೇವಕರು ಇವರೆಲ್ಲರನ್ನು ಒಳಗೂಡಿಕೊಂಡು ಪಾರ್ಥಮಹಾಶಯನ ಪಾದಕ್ಕೊಪ್ಪಿಸಿ ಶರಣಾಗತಿಯನ್ನು ಒಪ್ಪಿಕೊಂಡೇ ತಾನೇ ಸೂಚಿಸದೆ ಇಲ್ಲಾದ್ರೆ ಪಾರ್ಥಮಹಾಶಯ ಸಂತೋಷದಿಂದ ನಿನ್ನನ್ನು ಒಪ್ಪಿ ಅಪ್ಪಿ ಪ್ರೀತಿಯಿಂದ ಮುಗಿಸುವುದು ಮಗನೇ. ಈ ಕಥೆ ಅನ್ನೋದು ಸುಖಾಂತ್ಯ ಆಗುವುದಕ್ಕೆ, ಅಂಗರಮಯವಾಗುವುದಕ್ಕೆ ಸಾಧ್ಯವಿದೆ. ಹಾಗಾಗಿ ಖಂಡಿತ ನಿಮ್ಮ ಅಪ್ಪಳಿಗೆ ಮಂಗಳಾಂಗಿರನ್ನು ಕಪ್ಪ ಕಾಣಿಕೆಯನ್ನು ಜೊತೆಗೆ ನನ್ನ ರಾಜ್ಯವನ್ನು ನನ್ನ ತಂದೆಯವರಿಗೆ ಒಪ್ಪಿಸುತ್ತೇನೆ. ತಂದೆಯನ್ನು ಅತಿ ಶೀಘ್ರವಾಗಿ ನಿಮ್ಮಲ್ಲಿಗೆ ತರುತ್ತೇನೆ. ಜನನಿಯ ಕರು ಕರು ಇಬ್ಬರು ಗುಡಿ ಮೊದಲು
ಕಾಲದಲ್ಲಿ ನಾವೇ ಬಣ್ಣ ಬದಲಾಗ್ತೀವಿ. ಅಲ್ಲ ಕುದುರೆಯನ್ನು ಉರಿಯುತ್ತೆ, ಕಿರಿಕಿರಿಯಾಗಿ ಕಿರಿಕಿರಿ ಈಗ ಸಮಸ್ಯೆ ಏನು ಮಾಡುವುದು ಎಂಬುದಾಗಿ ಎಲ್ಲಿಂದ ಪ್ರಾರಂಭಿಸಿ ಎಲ್ಲಿಂದ ಮುಂದೆ ಮಾಡಬೇಕು, ಎಲ್ಲಿ ಮಂಗಲ ಮಾಡಬೇಕು ಅಂತ ಸ್ವಲ್ಪ ಸಮಯದಲ್ಲಿ ಮಾಡುವ. ಹೌದು. ಈಗ ಕುದುರೆಯನ್ನು ಕಟ್ಟಿದ್ದೇವೆ, ಯುದ್ಧವನ್ನು ಸಾರಿದ್ದೇವೆ. ನಾನು ಹೇಳಿದೆ ಎಲ್ಲರೂ ತಯಾರಾಗಿ ಬಂದಿದ್ದಾರೆ ನೋಡಿ, ಎಲ್ಲರೂ ತಯಾರಾಗಿದ್ದಾರೆ. ಆಗ ಈಗ ಅಲ್ಲಿ ಕೂಡ ಅವರು ನಮ್ಮ ನಿರೀಕ್ಷೆಯಲ್ಲಿ ಇರ್ಬೋದು, ಯುದ್ಧದ ನಿರೀಕ್ಷೆಯಲ್ಲಿ ಇರ್ಬೋದು. ಹೌದಾ? ಈಗ ನಾನು ಮೊದಲು ನೀವು ಮೊದಲಿನ ಕೆಲವು ಸಮಯ ಹೇಗಂತೂ ಮರೆತೋಗಿ ಇದಕ್ಕೆ ಕ್ರಾಯ ಎಷ್ಟು ಅಂತ ಕೇಳಿ ಯುದ್ಧ ಮಾಡುವವರು ಈಗ ಸ್ವಲ್ಪ ಹೊಟ್ಟೆ ಬೆಳೆದಿದೆ, ಏನು ಸಮಸ್ಯೆ ಏನಾದರೂ ಗೊತ್ತುಂಟಾ? ನಾವು ಯುದ್ಧ ಸಾರಿದ ಮೇಲೆ ನಮ್ಮ ತಾಯಿ ಹೇಳಿದ ಮಾತು, ಆ ಮಾಡುತ್ತಾನೆ ನಿನಗೆ ತಾತ ಮಾಡುತ್ತಾನೆ ನನಗೆ ತಾತ. ನಾನು ಒಮ್ಮೆ ಬಾಳಿಗೆ ಬಿದ್ದಾಯ್ತು, ಯಾರ್ಯಾರಿಂದ ಅಪ್ಪ ಅಂತ ಕರೀತೀನಿ. ನನಗೆ ಅಪ್ಪ ನನಗಲ್ಲ, ಅದು ನಿನಗೆ ಅಪ್ಪ ಅಂತ. ನಿನಗೆ ಅದು ಕುದುರೆಯ ಬೆಂಗಾವಲಾಗಿ ಬಂದಂತಹ ಭಾರತ ಮಹಾಶಯ ನನಗೆ ಅಪ್ಪ ಎಂಬುದಾಗಿ ನನ್ನ ತಾಯಿ ಹೇಳಿದ ಮಾತು. ತಾಯಿ ಹೇಳಿದ ಮೇಲೆ ಎರಡು ಮಾತು. ಹೌದು. ಈಗ ನನಗೆ ಚಿಂತೆ ಅದು ವಿಜಯ ನಮಗಾಯ್ತು. ಅಲ್ಲ, ವಿಜಯ ಆಗ್ಬೇಕಾದ್ರೆ ಅವರು ಒಪ್ಪಿಕೊಳ್ಬೇಕು. ನಾವೀಗ ಕುದುರೆಯನ್ನು ಕಟ್ಟಿದ್ದೇವೆ, ಯುದ್ಧವನ್ನು ಸಾರಿದ್ದೇವೆ. ಈಗ ನಾವು ಕಪ್ಪ ಕಾಣಿಕೆಯನ್ನು ಕೊಟ್ಟರೆ ಅವರು ನಮ್ಮಲ್ಲಿ ಹೇಳಿ ಎಂಬುದಾಗಿ ಸಂಬೋಧಿಸಿದರೆ ಯಾಕೆ ಮತ್ತೆ ದೊಡ್ಡ ಉಪಾಯ ಇರುವಾಗ ಅಮ್ಮನಿಗಿಂತ ದೊಡ್ಡ ಬೇರೆ ದೇವರು ಉಂಟ? ಅದಿಲ್ಲ. ಅಮ್ಮನೇ ಯಾವ ಅಮ್ಮ ಹೇಳಿದ್ದು ಅಂತ ಕೇಳಿದ್ರೆ ಅದೇ ಸಮಸ್ಯೆ. ಚಿತ್ರಾಂಗದಲ್ಲಿ ಅಮ್ಮನ ಹೆಸರು ಹೇಳಿದ್ರೆ ಅಮ್ಮನ ಪರಿಚಯ ಅದು ಎಷ್ಟು ಹಿಂದಿನ ಇನ್ನಷ್ಟು ವರ್ಷ ಆಯ್ತು ಅಂತ ಹೇಳ್ತಾರೆ. ಕೆಲವರಿಗೆ ಇವತ್ತಿದ್ದು ನಾಳೆ ಗೊತ್ತಿಲ್ಲ. ಇಷ್ಟು ವರ್ಷದ 15-16 ವರ್ಷ ನಮಗೆ ಹಿಂದಿನ ಕೆಲವು ನೆನಪಿರ್ತದೆ. ನೆನಪಿಡ್ಬೇಕು. ಏನು ಹೇಳಿದ್ದದ್ದು ಇವತ್ತಿನ ಅಲ್ಲ, ನಿನ್ನೆಲ್ಲ ಹೇಗೆ ಏನು ಹೇಳಿ ಕಳಿಸಿದ್ರು ಅದು ನಮಗೆ ನೆನಪಿರುವುದಿಲ್ಲ. ಈಗ ಏನ್ ಮಾಡೋದು? ಈಗ ಒಂದು ಕೆಲಸ ಮಾಡ, ಏನು ನೀನ್ ಯಾರು ಅಂತ ಪರಿಚಯ ಹೇಳಿದ್ರೆ ಆಯ್ತಲ್ವ? ಆಯ್ತಲ್ಲ. ಅಲ್ಲ, ಅಮ್ಮ ಹೇಳಿದ್ದಾರಂತ ಆಯ್ತು. ಬೇಕಾದ್ರೆ ಸಾಕ್ಷಿಗೆ ಪುರಾವೆ ಅಮ್ಮನ್ನೇ ಕರ್ಕೊಂಡು ಬಂದ್ರೆ ಕೇಳದಿದ್ರೆ ಕೇಳದೆ ಆದ್ರೆ ಈಗ ಓದ ಬೇಡ, ಮಂಗಳ ಏನಾಗ್ತದೆ ಗೊತ್ತುಂಟ? ಹೆಣ ಬೀಳ್ತದೆ. ಆ ಹೆಣ ಹೋಗ್ಲಿಕ್ಕೆ ಜನ ಮತ್ತೆ ಎಲ್ಲ ಯುದ್ಧದಲ್ಲೇ ಸಿಗಾಗ್ತದೆ. ತಾಯಿ ಹೇಳಿದ ಮೇಲೆ ಹೆಚ್ಚಿನವರೆಲ್ಲ ಇಲ್ಲಿ ಖಾಲಿ ಯಾರು ಇಲ್ಲ. ಕೈಯಲ್ಲಿ ಏನಿಲ್ಲ, ಈಗ ಖಾಲಿ ಮುಖ ನೋಡುದು ಮಾತ್ರ. ಹೀಗೆ ಮುಖ ನೋಡಿದ್ರೆ ಸ್ವಲ್ಪ ಇವರು ಹೊರಟು ಹೋಗ್ತಾರೆ, ಅಲ್ಲಿವರೆಗೆ ನಾವು ಮುಗಿಸ್ತೇವೆ ನಮ್ಮ ಕಥೆ. ಆದಷ್ಟು ಬೇಗ ಮಂಗಳಾಂಗಿಯರ ಜೊತೆ ಒಂದು ಮಂಗಳಾಂಗಿಯರು, ಮಂಗಳ ಮುಖಿಯರು, ಅವರು ಬೇಡ ನಮ್ಗೆ. ಬೇಡ ಮಂಗಳಾಂಗಿಯರು, ಮಂಗಳಾಂಗಿಯರು ಅಂದ್ರೆ ಕುದುರೆಯನ್ನು ಬಿಡಿಸಿ ನಮ್ಮಲ್ಲಿ ಬೇಕಾದಷ್ಟು ಕುದುರೆಯನ್ನು ಬಿಡಿಸುವುದರ ಜೊತೆಗೆ ಅದಕ್ಕೆ 1000 ಕುದುರೆಯ ಜೊತೆಗೆ ಕಪ್ಪ ಕಾಣಿಕೆ, ಒಂದು ಕುದುರೆಗೆ ಬದಲಾಗಿ 1000 ಕುದುರೆ, ಅದರಷ್ಟೇ 1000 ಪೆಟ್ಟಿಗೆ. ಹೌದು, 1000 ಮಂಗಳಾಂಗಿ. ನಮ್ಮಲ್ಲಿ ಮಣಿಪುರದಲ್ಲಿ ಕಡಿಮೆ ಎಲ್ಲವನ್ನು ನಮ್ಮ ಕಂಬವೇ ವಜ್ರ. ಹಾಗಾಗಿ ಆದಷ್ಟು ಬೇಗ ಒಲ್ಲವರೇ ಒಲ್ಲವರು ನಮ್ಮ ಈ ವಜ್ರದ ಕಂಬದ ಏನಾದ್ರೂ ಆದ್ರೆ ನಾವು ಕೇಳಿದ್ದೇವೆ. ಸಕಲ ಮುಂದೊತ್ತಿ ಬಂದವರು ನಾವು. ಅಂಗ ವಂಗ ಕಾಳಿಂಗ ಕಾಶ್ಮೀರ ಕಾಮೋಜ ಕಾಮರೂಪ
ಕೇರಳದಂತಹ ದೇಶಗಳ ದರ್ಪವನ್ನ ಕೆಳಗಿಳಿಸಿ ಕಪ್ಪಗಾಣಿಕೆಯನ್ನ ಹತ್ತಿನಾವತಿಗೆ ಕಳಿಸಿಕೊಟ್ಟವರು ನಾವು. ಒಬ್ಬರಲ್ಲ ಇಬ್ಬರಲ್ಲ, ಮಹಾಪರಾಕ್ರಮಿಗಳು ಶ್ರೀಹರಿಯ ಭರವ ಭಕ್ತರು ನಮಗೆ ಬಂದಾಗಿದ್ದಾರೆ. ಅವರೆಲ್ಲರೂ ಕಪ್ಪ ಕಾಣಿಕೆಯನ್ನ ಕೊಟ್ಟು ಶರಣಾಗಿದ್ದಾರೆ. ಅಯ್ಯೋ, ಮಣಿಪುರವನ್ನು ನಾವು ಸೇರಿದ್ದೇವೆ. ಭಕ್ತಿ ವಾಹನ ಕಟ್ಟಿದ್ದಾನೆ ಅನ್ನುವಾಗ ನಾವು ಜಾಗೃತರಾಗಿರಬೇಕು. ಯಾಕೆ ಯುದ್ಧಕ್ಕೆ ಹೊರಡುತ್ತೇನೆ ಎನ್ನುವಾಗಲೇ ನಭೋಮಂಡಲದಿಂದ ಪಕ್ಷಿ ಸಂಕುಲವೇ ಬಂದು ನನ್ನ ತಲೆಯನ್ನು ಮೆಟ್ಟಿ ಭೂಮಿಯನ್ನು ಮುಟ್ಟಿ ಮೇಲೆ ಹಾರಿ ಹೋಯಿತಲ್ಲ, ಇದು ಅಪಶಕುನ ಅಂತ ನೀವು ಕೆಲವರು ಹೇಳಿದ್ದೀರಿ. ಶ್ರೀಹರಿಯ ಕರುಣ ನಮ್ಮ ಮೇಲಿರುವಾಗ ಯಾವ ಅಪಶಕುನವೂ ನಮಗೆ ಗಣ್ಯವಲ್ಲ. ಅದಕ್ಕಾಗಿ ಯುದ್ಧ ಕೈಯಲ್ಲಿ ಆಯುಧವನ್ನ ಅಂತ ಶ್ರೀಹರಿಯನ್ನ ಮನಸ್ಸಾಸ್ಮರಿಸಿ ಹೊರಟವರು ನೀವು. ಆದ್ದರಿಂದ ಕಾಲಾಡುವರೆ ನಿಮ್ಮಲ್ಲಿ ಹೇಳುತ್ತಾ ಇದ್ದೇನೆ, ಎಲ್ಲರೂ ಸಿದ್ಧರಿದ್ದೀಯೇ? ಅವರನ್ನು ಸೋಲಿಸಿ ಕಪ್ಪವನ್ನು ಕೊಡಿಸುವಂತಹ ಕಾರ್ಯವನ್ನು
ಜನರಿಗೆ ನಿಮ್ಮ ಪರಾಕ್ರಮದ ಅರಿವು ಇರಲಿಕ್ಕಿಲ್ಲ. ಆದುದರಿಂದಲೇ ಆ ನಮ್ಮ ಯಾಗದ ಸಸೋದರ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿದ್ದಾನೆ. ಒಂದು ವೇಳೆ ನಮ್ಮ ಪರಾಕ್ರಮ ತಿಳಿದು ಮುಂದೆ ಬಂದರೆ ಅಪ್ಪ ಕಾಣಿಕೆಯನ್ನು ನಾವು ತಂದು ಕೊಡ್ತೇವೆ. ನಿಮ್ಮೆಲ್ಲರ ಮಾತನ್ನು ಕೇಳಿ ಸಂತೋಷವಾಯಿತು. ಅವನು ಚಿಕ್ಕವನೆಂದು ನಾವು ನಗಣ್ಯ ಮಾಡಬಾರದು. ಅವನ ಈ ರಾಜ್ಯವನ್ನು ತಾನುವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಮಹಾವೀರಾದಿವೀರನೀತನಿರಬಹುದು ಎಂಬುದನ್ನು. ಆದ್ದರಿಂದ ಅವನ ಸೇನೆ ಬರುವ ತನಕ ನಾವು ಯುದ್ಧಕ್ಕೆ ಸಿದ್ಧರಾಗಿ ಮುನ್ನಡೆಯೋಣ. ಬರುವ ತನಕ ಕಾಯೋಣ. ಇದೆಲ್ಲ ಶನಿಯವರೆಲ್ಲ ಕುಡ್ಕೊಂಡು ಬಂದಿದ್ದಾರೆ. ಏನು ಹೇಳಿದ್ರೆ ಏನೋ ಆಗ್ತದೆ. ತುಂಬಾ ಬಂದಿದ್ದಾರೆ. ಈಗ ನಾವು ತಂದಂತ ತತ್ವ ಕಾಣಿಕೆ ನಮ್ಮ ಅಪ್ಪನಾದಂತಹ ಪಾತಮ ಬೇರೆ ಎಲ್ಲರೂ ಮುಖ ಒಂದೇ, ನಾಮ ಒಂದೇ. ಈಗ ಅಪ್ಪ ಯಾರು ಅಂತ ಎಲ್ಲಿ ನೋಡ್ಬೋದು? ಅದಕ್ಕಾಗಿ ನೀವು ಕೆಲಸ ಮಾಡ್ತೀವಿ. ನನ್ನ ಅಪ್ಪ ಯಾರು ಎಂಬುದನ್ನು ಹುಡುಕಿಕೊಂಡು ಪರಿಚಯ ಮಾಡಿಕೊಂಡು ಆಮೇಲೆ ಸಿಕ್ಕಿದ್ರೆ ಸಿಕ್ಕಿಯಾಗ ಸಾಲ ಸಾಲತಿಯಾಗಿ ವಿಚಾರ ಮಾಡ ಯಾರಿಂದ ಶುರು ಮಾಡೋದು. ನಮಸ್ಕಾರ. ತಮ್ಮ ಹೆಸರು? ಏನಂತೆ ಯಾರೇ ನಮಗೆ ಬೇಕಾದದ್ದು ನಮ್ಮ ಅಪ್ಪ. ಮಜಾ ಆಗಿದೆ. ನಮ್ಮ ಊರಿಂದ ಹೇಳಿಕೊಂಡು ಹೋಗುವ ಭಾಷೆ ಬರ್ತದೆ ನಿಮಗೆ? ಮೀಸೆ ಬರಲಿಲ್ಲ, ಮದುವೆ ಅಲಂಕೃತವಾಗಿದ್ದು ಹೇಳುದಿಲ್ವಾ? ಊರ ಅದು ನಿಮಗೆ ಈ ಬಂದವರ ಹೆಸರು ಬೇಕಲ್ಲ, ಅದನ್ನು ಬರೀ. ಊರು ಪಾಪ ಇಲ್ಲ, ಅವರಿಗೆ ಗೊತ್ತಿಲ್ಲ. ವಿಲಾಸ ಅಗತ್ಯವಿಲ್ಲ. ನಮಸ್ಕಾರ. ನಮಸ್ಕಾರ. ನಮ್ಮ ಸರ್ವನಾಗರ ತಮ್ಮ ನಾನು ಒಂದು ದೇಶದ ಅಧಿಪತಿ ಮಹಾರಾಜ. ಮಹಾರಾಜ. ನಿಮ್ಮ ಹೆಸರು ಸ್ವಾಮಿ? ಸೋಮದೇಶದ ಅರಸ ನನಗೆ ಹಾಗೆ ಅನಿಸಿತು. ನೀವು ಸಾಯ್ಬಾರ ಅನುಸಾಲ್ವ ಸಾಯ್ಬಾರ ಯಾರ ಹೆಸರು ಹೇಳಿದ್ಯಾ ಅವರಿಂದ ಬಡಿಸಬೇಕು. ಅನುಸಾಲ್ವ ಅನುಸಾಲ್ವ ನೀವು ಕೊಡ್ತೀರಾ? ಕೇಳಿ ಸರಿ ಇಲ್ವಾ ಅಂತ ನೀವು ಕೊಡ್ತೀರಾ? ಏನು ಸಾಲ್ವ ಸಾಲ ಅಲ್ಲ, ಹೆಸರು ಅನುಸಾಲ್ವ. ನಿಮ್ಗೆ ಆಳುವರು ಏನಾಗಬೇಕು? ಆಳುವರು ಅಲ್ಲ, ನೀವು ಸಾಲು ಆದ್ರೆ ಆಳುವ ಮತ್ತೆ ಆಳುವ ಬೇರೆ ಸಾಲ್ವ ಬೇರೆ. ಹೌದೌದು. ಇದು ನೀವು ಕ್ರಿಯಾಪದ ಅಲ್ಲ. ಯಾವತ್ತೂ ಅದೇ ಆಗಿದೆ. ಇವತ್ತು ಜನ್ಮ ನಕ್ಷತ್ರ ಹಾಳಾಗಿದೆ. ಆದ ಕಾರಣ ಇದು ಸಾಲ
ಕೊಡುವುದಿಲ್ಲ. ನೀವು ಬಾಳ ತಮ್ಮ ಅಲ್ಲ, ಅನಿಸ ಅಲ್ಲ. ಇವರು ನೋಡುವಾಗ ಒಂದು ಚಂದ ಕಂಡ್ರೆ ಕಪ್ಪು 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 ಕಪ್ಪಾಗಿ ಚಂದನಾಗಿ ಹೊಳಿತಾ ಇದ್ದಾರೆ. ಇವರಲ್ಲಿ ಸ್ವಲ್ಪ ಮಾತು ಮೀಸೆಯಲ್ಲಿ ಹೊರಟಿದೆ. ಇಬ್ಬರಿಗೆ ಬಂದವರಿಗೆ ಒಬ್ರು ಮಾತು. ನಮಸ್ಕಾರ. ಇದು ಕಪ್ಪಡಿ ಗಟ್ಟಿ ಬಾರಿ ಚಂದ ಕಾಣುತ್ತೀರಿ. ಸ್ವಲ್ಪ ಕಪ್ಪಾಗಿದ್ದು ಪ್ರದ್ಯುಮ್ನ. ನೀವು ಇಷ್ಟದವರಿಗೆ ಮಾಡಬೇಕು. ಅಪ್ಪನಾಗೆ 16 ಅಲ್ಲ 32. ಕೇಳಿದ್ದು ಅಪ್ಪನಿಗಿರುವಾಗ ಅಪ್ಪನಿಗೆ ಸ್ವಲ್ಪ ಅಪ್ಪನಿಗೆ 16,000 ಹೇಳ್ತಾರೆ, ಇವರಿಗೆ 32. ನೀವು ಸಾಂಬಾರನ್ನು ಒದಗಿಸಿದ್ದು ನೀವೇ. ಅವನು ಅದೇ ಸಂಬರಾಸುರ ಇಂಗ್ಲಿಷ್ ಪ್ರದ್ಯುಮ್ನ. ಒಳ್ಳೆ ಕಪ್ಪಾದ ಒಳ್ಳೆ ಮಾತಾಡ್ತಾರೆ. ನಾಯಕ ಕಲಿಪರ್ತ ಯಾರ ಇನ್ನೊಂದು ಹೆಸರು ಉಂಟಂತೆ. ಸ್ವಲ್ಪ ಜಾಸ್ತಿ ಆಮೇಲೆ ಮತ್ತೆ ಅದರೊಂದು BMS ಯಾರು ಅಲ್ಲ, ಅವರ ಹೆಸರು ನನ್ನ ಹತ್ತಿರಕ್ಕೆ ಕೇಳ್ತೀನಿ. ಒಂದು ಕಲಿಪರ್ತ, ಮತ್ತೊಂದು ಅರೆಜಿನ್ನ, ಆಮೇಲೆ ಅದು ಆ ಗಾಂಧೀಜಿಯನ್ನು ಒಟ್ಟುಕೊಂಡು ಹೋಗಿವರೆ. ಕೈಯಲ್ಲೊಂದು ಗಾಂಧಿ, ಯಾವ ಗಾಂಧಿ? ಕೈಯಲ್ಲಿ ಅದು ನಮಗೆ ಬರ್ತದ. ಎಲ್ರಿಗೂ ಬಿಲ್ಲು ಕೊಡೋದು ಇವರೇ. ಇವರೇ ನಿನ್ನ ಹೆಸರಿನ ಅವರೇ ಬಿಲ್ಲು ಬರ್ತದೆ. ಈಗ ನಿನ್ನ ಕೈಯಲ್ಲಿ ಬರ್ತಿದ್ದು ಎಲ್ಲ ನಾವು ಸಂಪಾದನೆ ಮಾಡಿ. ಇನ್ನೊಂದು ಹೆಸರು ಉಂಟಲ್ಲ, ಇನ್ನೊಂದು ಹೆಸರು ಉಂಟು, ತುಂಬಾ ಪ್ರಸಿದ್ಧಿ ಪಟ್ಟ ಗಿರ್ಗಿಟ್. ಇದ್ದಾರಲ್ಲ ಇವರು ಗಿರ್ಗಿಟ್. ಗಿರ್ಗಿಟ್ ಅಂದ್ರೆ ಕಿರೀಟಿ. ಮತ್ತೆ ಸತ್ಯ ಸಾಕ್ಷಿ, ಸವ್ಯಸಾಕ್ಷಿ, ಸವ್ಯಸಾಕ್ಷಿ. ಓಹೋ, ಈಗ ಬರ್ತಾ ಇದ್ದು ಜನ ಯಾರು ಅಂತ. ಆ ಕುಂಟಿ ಮಗಲ್ವ ನನ್ನ ಗುರುಗಳು ಸೂರ್ಯಮಂಡಲ. ಯಾವ ಮಂಡಲ? ಸೂರ್ಯಮಂಡಲ. ನಾನು ಒಬ್ಬರು ಉಳಿದಿದ್ದಾರೆ. ಹೌದೌದು. ಓಹೋ, ಇವರೇಯಾ? ಇವರು ದೊಡ್ಡ ಕಿರೀಟ ಕಟ್ಟಿದ್ದಾರೆ. ಅರ್ಧ ಕಿರೀಟವೋ ಬಂಗಾರ. ನಮಸ್ಕಾರ. ನಮಸ್ಕಾರ. ಕಲಿಪಾರ್ಥ ಅಂದ್ರೆ ನೀವು? ಕಲಿಪಾರ್ಥ ನನ್ನ ಅಪ್ಪ. ಅವ ಕಲಿಯಲ್ಲಿ ಪಾರ್ಥ. ಕಲಿಪಾರ್ಥ ಅದೇ ನಾನು ಕೇಳಿದ್ದು. ಅದೇ ನಾಲ್ಕು ಅಡ್ಡ ಬೀಳುವುದು. ಅಡ್ಡ ಬೀಳಲಿಕ್ಕೆ ನನಗೀಗ 20, ಬರೇ 20 ಕಡಿಮೆ 100ಕ್ಕೆ. ಹಾಗಾದ್ರೆ ಅಷ್ಟರಾಗ ಇದ್ಯಲ್ವ? ಇನ್ನೊಂದು ಇದೆಯಾ? ನೀವೆಲ್ಲ ಇದ್ರೆ ನಾನು ಬ್ರಹ್ಮ ಬರೆದು ಕೊಟ್ಟಿದ್ದಾನೆ ನನಗೆ. ಮೊನ್ನೆ ಮಾತಾಡಿದ ಬ್ರಹ್ಮನಲ್ಲಿ. ಮತ್ತೆ ಎಂತದೊಂದು ಔತಣ ಕೂಟ ಇತ್ತು ಬ್ರಹ್ಮನಲ್ಲಿ. ಏನು? ನೀವು ತಿನ್ಲಿಕ್ಕಿಲ್ಲ, ನಾವು ತಿನ್ನುವಂಥದ್ದು ನೀವು ತಿನ್ಲಿಕ್ಕಿಲ್ಲ. ಇದು ನೀವೇ ಹೇಗೆ ಕಾಣ್ತದೆ ನಿಮಗೆ? ನೋಡೋದು ಚಂದ ಕಾಣ್ತೀವಿ. ಮೀಸೆ ಕಟ್ಟಿಕೊಂಡಿದ್ದು ದೊಡ್ಡದಾಗಿ. ಅದೇನೆ ನಿನ್ನಾಗಿ ನಾವು ಮೀಸೆ ಕಟ್ಟಿಕೊಂಡು ಬರುದಲ್ಲ, ಇದು ಬಂಗಾಳ ಮೀಸೆ. ಇದು ಇಷ್ಟೇ ಮೀಸೆ. ಹೌದೌದು, ಯಾರ್ಯಾರಿದ್ದಲ್ಲ ಆಯ್ತಾ, ನನ್ನ ಸ್ವಂತದ್ದೇ. ನಮಸ್ಕಾರ. ಏನ್ ಎಂತದ್ದು ಹೇಳು? ನಮಸ್ಕಾರ ಅಂತ ಹೇಳಿದ್ರೆ
ಏನು ಪ್ರತಿ ನಮಸ್ಕಾರ ಕೊಡೋದು ಇವರಲ್ಲಿಲ್ಲ. ನಾವಾದ್ರೆ ನಮಸ್ಕಾರ ಕೊಟ್ರೆ ನಮಸ್ಕಾರ ಅಂತ ಹೇಳ್ತೇವಲ್ಲ. ಹೇಳು. ಈಗ ನಮ್ಮ ತಂದೆಯವರು ಸಿಕ್ಕಿದ್ರು ತಂದೆಯವರು ಸಿಕ್ಕಿದ್ರು ಮಾತಾಡಿದ್ರೆ ಬಾರಿ ಒಳ್ಳೆ. ನಿನ್ನಷ್ಟು ಚಂದ ಅಂದ್ರೆ ಅಲ್ಲ, ಅವರ ಮುಖದಾಗಿ ನೀನು ಆಮೇಲೆ ಬಂದ, ಅವ್ರ ಮೊದಲು ಬಂದಿದ್ದೀನ, ಅವರ ಮುಖದಾಗಿ ನೀನು 100ಕ್ಕೆ 100 ರತ್ನ ವಜ್ರ ವೈಡೂರ್ಯ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ ಎಲ್ಲ ಕಪ್ಪ ಕಾಣಿಕೆಯನ್ನು ಧರಿಸಬೇಕು. ಅಂತರ್ಯಾಮಿಗಳೇ ಸುಮಂಗಲೆಯನ್ನು ಒಡಗೂಡಿಕೊಂಡು ಬಂದು ಕಪ್ಪ ಕಾಣಿಕೆಯನ್ನು ಹೊತ್ತುಕೊಂಡು ಕಾಲವುಡದಲ್ಲಿ ಸುರಿದು ಕಾಲಿಗೆರಗಿ ಕುಳಿತಿದ್ದಾನಲ್ಲ, ಅಲ್ಲ ಯಾವ ಊರಿನ ಅರಸನು ಇವನು ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿ ಕಾರಣಕ್ಕೆ ನಾನು ಬರುತ್ತೇನೆ ಅಂತೇಳಿ ಚಾಲಕನ ಮೂಲಕ ತಿಳಿಸಿದಂತಹ ಈತ ಮಂತ್ರಿ ಮಾರ್ಬಲ ಇವರೆಲ್ಲರನ್ನು ಕೂಡಿಕೊಂಡು ಈಗ ನನ್ನ ಕಾಲದಲ್ಲಿ ಕಪ್ಪ ಕಾಣಿಕೆಯನ್ನ ಸುರಿಸಿ ತಲೆ ತಗ್ಗಿಸಿ ಕುಳಿತುಕೊಂಡಿದ್ದಾನಲ್ವಾ? ಯಾವನೋ ಇವನು? ಯಾವ ಕಟ್ಟಿತ್ತು ಸತ್ಯ. ಆ ಬಳಿಕ ನನ್ನ ತಾಯಿ ಚಿತ್ರಾಂಗದ ದೇವಿ ನಿಮ್ಮ ಗುರುತನ್ನು ತಿಳಿಸಿದಳು. ಬಳಿಕ ನೀವು ತಂದೆ ಎಂಬುದಾಗಿ ತಿಳಿಯಿತು. ಕಪ್ಪ ಕಾಣಿಕೆಯನ್ನು ತರುವುದರ ಜೊತೆಗೆ ನಿಮ್ಮ ಕುದುರೆಯನ್ನು ಬಿಡಿಸಿಕೊಂಡು ಜೊತೆಯಲ್ಲಿ ಸಾವಿರ ಕುದುರೆಯನ್ನು ತಂದಿದ್ದೇನೆ. ನನ್ನನ್ನು ಮಗನೆಂದು ಸ್ವೀಕರಿಸಿ ಒಪ್ಪಿ ಅಪ್ಪಿಕೊಂಡು ನನ್ನನ್ನು ಉತ್ತರಿಸಬೇಕು.
ಮಗನಂತೆ, ದಾಖಲೆ ಇಲ್ಲದಂತೆ ಬಂದು ಕಾಲಿಗರಗಿದ್ದಾನೆ. ಮತ್ತೆ ಕಾಲಿಗರಗಿದ್ರೆ ಇವನು ಕುದುರೆಯನ್ನು ಕಟ್ಟಿ ಹಾಕಿದ್ದು ಯಾಕೆ? ಒಂದು ವೇಳೆ ಕ್ಷಾತ್ರಿಯನಾದ ನನ್ನ ಮಗ ಹೌದಾದ್ರೆ ಹೀಗೆ ಮಾಡ್ಲಿಕ್ಕೆ ಇಲ್ಲ. ಆದ ಕಾರಣ ಇವ ನನ್ನ ಮಗ ಅಲ್ವೇ ಅಲ್ಲ. ನಿನ್ನ ನೀನು ಹೇಳುವ ಮಾತೆಲ್ಲವೂ ಸರಿಯೇ. ಕುಮಾರನಾದವನು ಈ ಕೆಲಸ ಮಾಡಬಾರದಿತ್ತು. ಇವನ ಮುಖವನ್ನು ನೋಡುವಾಗ ನಿನ್ನ ಮುಖದ ಹಾಗೆ ನಿನ್ನ ಮುಖದ ಸಂಸ್ಕೃತಿಯಾಗಿದ್ದಾನೆ. ಅವನು ಬಿಳಿದ್ದಾನೆ ಅಂತ ಹೇಳಿ ಹಾಗೆ ನಿನ್ನ ಮುಖ ಅವರ ಮುಖ ನೋಡುವಾಗ ಮತ್ತೊಬ್ಬ ಮಾತೆ ಎದ್ದು ಬಂದಾನ ಎಂದು ಕಾಣುತ್ತಾರೆ. ಆದುದರಿಂದ ನಮಗೂ ಕೂಡ ಸಂಶಯ ಬರ್ತದೆ. ನಿಮ್ಮ ಮಗನಂದೇ ನನ್ನ ಮಗ ಆಗ್ಲಿಕ್ಕೆ ಅವನು ಸಾಧ್ಯವೇ ಇಲ್ಲ. ಆ ಚಿತ್ರಾಂಗದೆಯು ಅವಳಿಗೆ ಹುಟ್ಟಿದ ಮಗ ಇವ. ಅವಳು ಯಾರನ್ನೋ ಗಾಂಧಾರರನ್ನು ಗಂಧಗಳನ್ನು ಕೂಡಿ ಪಡೆದಂತಹ ಪಿಂಡ ಇದು. ನನ್ನ ಮಗ ಹೀಗಾಗಲಿಕ್ಕಿಲ್ಲ. ನನ್ನ ಮಗ ಇರುವುದಿದ್ರೆ ಒಬ್ಬನೇ ಒಬ್ಬ ಮಗ ಇದ್ದ. ಅವರ್ಯಾವಲ್ಲ ಅಂದು ಕುರುಕ್ಷೇತ್ರದ ರಣರಂಗದಲ್ಲಿ ಪ್ರಚಂಡ ವೀರನೆಂದು ಪ್ರವೃತ್ತಿಯನ್ನು ಮಾಡಲು ಕೋಲಗುರುಳಂತಹ ದ್ರೋಣಾಚಾರ್ಯನ ಗಟ್ಟಿಯಂತಹ ಅದಕ್ಕೆ ಒಳ ಹೋಗಿ ಅವರನ್ನು ಸದ ಮಾಡಿದು. ಕಡೆಗೆ ಅವರೆಲ್ಲರೂ ಕೂಡಿ ನನ್ನ ಮಗನ ಅಂತ ಅಭಿಮನ್ಯುವನ್ನ ಸುತ್ತುಗೂಡಿ ಕೊಂದರು. ನನ್ನ ಮಗ ಅವನೊಬ್ಬನೇ ಅವನರಳಿ ಹೋಗಿದ್ದಾನೆ. ಇವನಂತಹ ಪಿಂಡ ನನ್ನ ಮಗ ಆಗಲು ಸಾಧ್ಯವಿಲ್ಲ. ಚಕ್ರಾಂಗದೆಯು ಯಾರೋ ಯಾವ ಬಾಯಿಂದ ನೀನು ನನ್ನ ಮಗ ಅಲ್ಲ ಎಂಬುದಾಗಿ ಹೇಳಿದೆಯ, ಅದೇ ಬಾಯಿಂದ ಬಬ್ರುವಾಹನ ನಿನ್ನ ಮಗ ಹೌದು ಎಂಬುದಾಗಿ ಹೇಳಿಸಿದ ಹೋದರೆ ಪನ್ನಗೇಂದ್ರನ ಮೊಮ್ಮಗಲ್ಲ, ತಾಯಿಗೆ ಏನು ಜರದೆ?
ಆಗಲ್ಲ. ಮಂತ್ರಿಶೇಖರ ಏನು ನೋಡ್ತಾ ಇದ್ದೀರಿ? ಇವರಿಗೆ ಕಪ್ಪೆಲ್ಲ ಕಾಣಿಕೆಗೆಲ್ಲ ಅರಮನೆ ಸೇರ್ಬೇಕು. ಇವರಿಗೆ ಕಪ್ಪೆಲ್ಲ ಇವರಿಗೆ ಗೊಂಕೂರು ಕಪ್ಪೆ. ಯುದ್ಧಕ್ಕೆ ಬಂದೆ. ಸ್ವಲ್ಪ ನನ್ನ ಮನೆಗೆ ಬರುವಾಗ. ಅವರ ಜೊತೆ ಮಾಡಿ ಬಂದವರು ನಾವು. ನೀನು ಮೊದಲೇ ಅಶ್ವವನ್ನು ಬಿಟ್ಟು ಕೊಡುತ್ತಾ ಇದ್ದರೆ ಇನ್ನ ಹಣೆಬರ ಏನೆಂಬುದು ನನಗೂ ಸೋತು ಕುದುರೆಯನ್ನು ಒಪ್ಪಿಸಿ ಸೋಟುದಿಂದ ಅವನ ಜೊತೆ ಸೇರಿದ ಅಪ್ಪಿ
ತಂದೆ ಎಂದು ಹೇಳಿ ಪಾಲಕ್ಕೆ ಒಪ್ಪಿಸಿದ್ಯಾ? ಇದ್ದದ್ದನ್ನು ಇದ್ದ ವೀರನಾದವನು ಮಾಡುವಂತಹ ಕೆಲಸವ ಮತ್ತೆ ಪಾರ್ಥನ ಮಗನೆಂದು ಹೇಳಿಬಲ್ವ ನೀನು ಮಾಡುವ ಕೆಲಸ. ಆದ್ದರಿಂದಲೇ ಮಗ ಎಂಬುದಾಗಿ ಹೇಳಿದ್ದು. ಈಗ ಏನ್ ತಪ್ಪದರಲ್ಲಿ? ಮಗನಾಗಿದ್ದರೆ ಒಂದು ವೇಳೆ ಪಾರ್ಥನ ಮಗನೇ ಆಗಿದ್ದರೆ ಆ ಕೆಲಸ ಮಾಡುತ್ತಿರ್ಲಿಲ್ಲ. ಮತ್ತೇನ್ ಮಾಡ್ಬೇಕು? ತಂದೆಯನ್ನು ಹೋರಾಡಿ ಅದಕ್ಕೆ ತಂದೆಯ ಮಗನೆಂದು ತೋರಿಸುತ್ತಿದ್ದೆ. ಸಾಮದಿಂದ ಒಪ್ಪಿಸಿಕೊಳ್ಳಿಕ್ಕೆ ನೋಡುವುದು. ಒಪ್ಪದಿದ್ರೆ ನಿನ್ನ ಹಾಗಲ್ಲ. ಮತ್ತೆ ನೀನು ಈಗ ಯುದ್ಧಕ್ಕೆ ಬಂದಂತ ಕಣ್ಣು ಕಾಣುವುದು. ಪಾರ್ಥನಿಂದ ಮೊದಲು ನನ್ನೊಡನೆ ಯುದ್ಧ ಮಾಡಿಕೊಂಡು ಬಹಳ ಸೋಲಾಯ್ತು ನಿನ್ನ. ಯಾಕೆ? ಹೌದೇನೋ? ಬಹಳ ಹಾರಾಡುತ್ತಾ ಇದೀಯ. ಹಾರಾಡುವಾಗೆ ಮಾಡಿ ನಮ್ಮ ಮಗನಂತಹ ಬಸಕೆಯದು ರಣಕಣದಲ್ಲಿ ಮಡಿದು ಬಿಟ್ಟಂತಹ ಸಮಯ. ಅವನ ರುಂಡವನ್ನ ನನ್ನ ತೊಡೆಯ ಮೇಲಿರಿಸಿ ಆಳುತ್ತಿರುವಂತಹ ಸಮಯ. ಕಣ್ಣೀರನ್ನು ಒರೆಸುವ ಮೊದಲು ಒಂದು ಹೇಳಿದಂತಹ ನನ್ನ ಮಾತು ಹೌದೇನೋ? ಹೌದು. ನೀನು ಕೆಲವರನ್ನು ರಣಕಣದಲ್ಲಿ ಸೋಲಿಸುವಂತಹ ಅದಟ್ಟು ತನ ನಿನ್ನಲ್ಲಿರಬಹುದು. ಕೆಲವರೆಲ್ಲ ನಿನ್ನ ಜೊತೆ ಭಾರತದ ಯೋಗ್ಯತೆ ನೀನು ಕಂಡವನಲ್ಲ. ಕುರುಕ್ಷೇತ್ರ ರಣಾಂಗಣದಲ್ಲಿ ದೂರದಲ್ಲಿರುವ ಬೆಟ್ಟ ದೂರಕ್ಕೆ ನೋಡುವಾಗ ಚಂದ ಕಾಣ್ತದೆ. ಹೌದೇನು? ಹತ್ತಿರ ಹೋಗಿ ನೋಡುವಾಗ ಗೊತ್ತಾಗ್ತದೆ ಅದರಲ್ಲಿ ಕಲ್ಲು ಮುಳ್ಳು ಎಷ್ಟು ಉಂಟು ಎಂಬುದಾಗಿ. ಹೌದೇನು? ಹಾಗೆ ಈಗ ನಿನ್ನ ಯೋಗ್ಯತೆ ಹತ್ತಿರ ಬಂದಾಗ ತಿಳಿತು ನನಗೆ. ಹೌದಾ? ನೋಡು, ಕುರುಕ್ಷೇತ್ರ ರಣಾಂಗಣದಲ್ಲಿ ಭೀಷ್ಮಾದಿಗಳು ಕರ್ಣ ಮುಂತಾದವರನ್ನು ಸದಪಿದಂತಹ ಮಹಾವಿಕ್ರಮಿ ದಶನಾಮವನ್ನು ಬೆಳೆದು ಬರೆದಂತಹ ವ್ಯಕ್ತಿ ಎಂಬುದನ್ನು ಅರ್ಥ ಮಾಡಿಕೊಳ್ಳು. ಇಷ್ಟರ ತನಕ ನನ್ನಲ್ಲಿರುವಂತಹ ಈ ಗಾಂಧೀವ ಧನಸ್ಸಿಗೆ ಶಿರ ಕೊಟ್ಟಂತಹ ಸಹಸ್ರಾರಂತಹ ಬಾಲಕರಿದ್ದಾರೆ. ಹಾಗಿರುವಾಗ ಸಾರಿ ಹೊತ್ತಾ ಇದ್ದೇನೆ. ಏನು ಕಾಲಿಗೊರಗು, ಪ್ರಾಣ ಭಿಕ್ಷೆ ಬೇಡು, ಬದುಕಲು ಬಿಟ್ಟೆ.
ನಿನಗುಂಟು. ಹಾ. ಆದರೆ ಕೊಟ್ಟ ಮಾತನ್ನು ಹಾ. ಮೀರುವವ ಈ ಬಬ್ರುವಾಹನಲ್ಲ. ಆಹಾ. ಎಲ್ಲಿಯವರೆಗೆ ನನ್ನನ್ನು ಮಗ ಎಂಬುದಾಗಿ ಒಪ್ಪಿಕೊಳ್ಳುವುದಿಲ್ವೋ ಓಹೋ. ಅಲ್ಲಿಯವರೆಗೆ ನಿನ್ನನ್ನು ಬಿಡುವವನು ಅಲ್ಲ, ನಾನಲ್ಲ. ಯಾರ್ಯಾರಿಗೆ ಹುಟ್ಟಿದವರನ್ನ ಮಗ ಅಂತ ಹೇಳಿದ್ದೆ. ಅದಕ್ಕಾಗಿ ನಿನ್ನ ನಾಲಿಗೆಯನ್ನು ಅಲ್ಲ, ಕತ್ತರಿಸಿ ಅಷ್ಟರ ಮಟ್ಟಿಗೆ ಹಿಡಿಯುವಂತ ಅಪ್ಪನಿಲ್ಲ ನಾನು. ಹಾ. ಯಾರ್ಯಾರಿಗೆ ಹುಟ್ಟಿದವ ಹಾ. ಯಾರನ್ನೋ ಅಪ್ಪ ಹೇಳುವ ಜಾತಿ ನಾನಲ್ಲ. ಅಲ್ಲ, ಗತಿ ಇಲ್ಲದವ ಕೆಲವರಿದ್ದಾರೆ. ಏನು ದೊಡ್ಡವರ ಹೆದರೆತ್ತಿ ಬದುಕೋರು. ಹಾ. ಹಾಗೆ ದೊಡ್ಡ ವ್ಯಕ್ತಿ ಅಂತ ತಿಳಿದಂತ ನಾನು ನನ್ನ ಮಗ ಅಂತ ಹೇಳಿದ್ರೆ ಆಹಾ. ಈ ಲೋಕದಲ್ಲಿ ನಿನಗೆ ಹೆಸರು ಸಿಕ್ಕೊಳ್ಳೋದು ಅಂತ ಹೇಳಿ. ನೀನು ತಿಳಿದುಕೊಂಡ ತಪ್ಪು ಕಲ್ಪನೆ. ಹೌದಾ? ಯಾಕೆ ಗೊತ್ತುಂಟಾ? ಯಾಕೆ? ಮಣಿಪುರದ ದೊರೆ ಹಾ. ಬಬ್ರುವಾಹನ ಹಾ. ಸಿಕ್ಕವರನ್ನೆಲ್ಲ ಅಪ್ಪ ಹೇಳುವುದಕ್ಕೆ ಹಾ. ಅಷ್ಟು ಕೆಳಗಿಳಿದವನು ನಾನಲ್ಲ. ತಾಯಿ ಹೇಳಿದ ಮೇಲೆ ತಿಳಿತು. ಮೊದಲೇ ನಿನಗೆ ಹೇಳಿದ್ದೇನೆ. ತಾಯಿ ತಿಳಿದ ಮೇಲೆ ಗೊತ್ತಾಯಿತು. ಹಾ. ಬಂದು ಹೇಳಿದ ಗುರುತ, ತೀರ್ಥಯಾತ್ರೆಗೆ ಬಂದು ಹೇಳಿದ ಗುರುತನ್ನು ತಂದೆಯ ಕಾಲಿಗೆ ಒಪ್ಪಿಸಿದ್ದೇನೆ. ಹಾ. ಆಮೇಲೆ ನೀನು ಏನು ಹೇಳಿದೆ? ಹಾ. ನನ್ನ ತಾಯಿಯನ್ನು ವೇಷ ಎಂದು ಕರೆದೆಯಾ? ಅಲ್ಲ, ಹಾ. ತಾಯಿಗೆ ಯಾರು ಸಿಕ್ಕಿಲ್ಲ, ತೀರ್ಥಯಾತ್ರೆಗೆ ಬಂದವನನ್ನು ಕಟ್ಟಿ ಅಲ್ಲ, ಪಡೆದಿದ್ದಾಳೆ. ಇದು- ಅವಳಿಗೆ ಸರಿಯಾದ ಗಂಡ ಇರಲಿಲ್ಲ. ಹಾ. ಹೆದರಲ್ಲ. ಮಾಡುವುದಿದೆ. ಹೋದಲ್ಲಿ ಅಲ್ಲ ಹಾ. ಕಟ್ಟಿಕೊಳ್ಳುವುದು, ಹಾ. ಆಮೇಲೆ ಹುಟ್ಟಿದ ಮಕ್ಕಳನ್ನು ಯಾರ್ಯಾರಿಗೆ ಹುಟ್ಟಿದಂತ ಹೇಳುವುದು. ಅದಕ್ಕಾಗಿ ನಿನ್ನ ನಾಲಿಗೆ ಹೇಳ್ತೇನೆ. ನನ್ನ ಜಾಯಮಾನದಲ್ಲಿ ಆಗಿಲ್ಲ. ಅಲ್ಲ, ಅದು ಜಾಯಮಾನ ಏನು ಅಂತ ಮತ್ತೆ ಗೊತ್ತಾಗ್ತದೆ. ಕಟ್ಟಿಕೊಳ್ಳುವಂತದ್ದಲ್ಲ ನಾನು. ಅಲ್ಲಪ್ಪ, ಪ್ರಾರ್ಥನೆ ಕಥೆಯನ್ನು ನಾವು ಹಿಟ್ಟಿನ ಮರದಲ್ಲಿ ಯಾರ ಮಾತನ್ನು ಕೇಳುವುದಕ್ಕೆ ಸಿದ್ಧತೆ. ಯಾಕೆ? ಈ ಮೊದಲು ಗೋಲ್ಮನೆ ಇದ್ದದ್ದು ನಿನ್ನೆ ಎದುರಿಗೆ. ಇವಾಗ ಆತನ ಜೊತೆ ತಾಯಿ ಸೇರಿಕೊಂಡಿದ್ದಾನೆ. ಮಡದಿ ಚಿತ್ರಾಂಗದಿ. ಹೌದು. ಯುದ್ಧದ ಪೂರ್ವದಲ್ಲಿ ಆತನು ನಿನ್ನನ್ನು ಅಪ್ಪನೆಂಬುದಾಗಿ ಸ್ವೀಕರಿಸಿದ್ದಾನೆ. ತಾನು ನಿನ್ನ ಮಗನೆಂಬುದಾಗಿ ಒಪ್ಪಿಕೊಂಡಿದ್ದಾನೆ. ಅದನ್ನು ನೀನು ಸ್ವೀಕರಿಸಲಿಲ್ಲ. ಅಲ್ಲ, ಸಿಕ್ಕಿದವರೆಲ್ಲ ಬಂದು ನೀವು ನನ್ನ ಅಪ್ಪ ಅಂತ ಹೇಳಿದ್ರೆ ನಾನು ಹೇಗೆ ಒಪ್ಪಿಕೊಳ್ಳುದಪ್ಪ? ಸರಿಯಾಗಿ ನೀನು ನೆನಪಿಸಿಕೊಳ್ಳು. ಈ ಹಿಂದೆ ನೀನು ತೀರ್ಥಯಾತ್ರೆಗೆಂದು ಹೊರಟವ ಈ ಮಣಿಪುರವನ್ನು ಸೇರಿದ್ದು ನೆನಪಿದೆ ನಿನಗೆ? ತೀರ್ಥಯಾತ್ರೆಗೆಂದು ಬಂದವನು ಈ ಮಣಿಪುರವನ್ನು ಸೇರಿಕೊಂಡಾಗ ಚಿತ್ರಾಂಗದೆಯನ್ನು ಕಂಡು ಮನ ಒಪ್ಪಿ ಸ್ವೀಕರಿಸಿ ನೀನು ನಾನು ಬಂದದ್ದು ಹೌದು ಅಂತ ನೆನಪಾಗ್ತಾ ಉಂಟು. ಹಾಗೆ ನನಗೆ ಮರೆತ ಹೇಗಾಗ್ತದ್ದು? ಮರೆವಾಗ ಪರವಾದ ಕಾರಣ. ಏನು ಕಾರಣ?
ಕಾರಣಾನಿಮಿತ್ತವಾಗಿ ಹ, ಗಂಗೆಯು ನಿನಗೆ ಹ, ಕುಪಿತಗೊಂಡು ಹ. ಶಾಪವನ್ನು ಕೊಟ್ಟಿರುವುದೇ ನಿನ್ನ ಈ ಮರೆವಿನ ಪ್ರಕರಣಕ್ಕೆ ಕಾರಣವಾಗಿ. ಯಾರ ಶಾಪ? ಗಂಗೆಯ ಶಾಪ, ಗಂಗಾದೇವಿಯ ಶಾಪ. ಆ, ಯಾಕಾಗಿ? ಹೌದಯ್ಯ. ಹ? ಬಲವಾದ ಕಾರಣ ನಿಮಿತ್ತವಾಗಿ ಹ. ಅದು ನಿನಗೂ ತಿಳಿದೇ ಇದೆ. ಆ ನಿಮಿತ್ತವಾಗಿ ನಿನ್ನ ಪಾಲಿಗೆ ಶಾಪ ಒದಗಿ ಯಾವುದೇ ಎಲ್ಲ ಉಂಟು ಅದೆಲ್ಲ ನಿನ್ನ ಪಾಲಿಗೆ ಮರೆಯಾಗುವುದಕ್ಕೆ ಕಾರಣ. ಭಾವ ಅರ್ಥವಾಯಿತು. ಗಂಗೆಯ ಮಗನಾಂತಹ ಭೀಷ್ಮರನ್ನು ಕುರುಕ್ಷೇತ್ರ ರಣಾಂಗಣದಲ್ಲಿ 10ನೇ ದಿವಸದಲ್ಲಿ ನನ್ನ ಬಾಣವನ್ನು ಹೂಡಿ ಸರಳವಂಚವನ್ನು ಗಟ್ಟವನು ನಾನು. ಆ ವಿಷಯವನ್ನು ಯೌವನಾಶ್ವನೊಳಗೆಂತಹ ನೀರಿಗೂ ಹೋಗಿ ಗಂಗೆಯನ್ನು ಪ್ರಚೋದಿಸಿ ಆ ಮೂಲಕವಾಗಿ ಗಂಗೆಯಿಂದ ನನಗೆ ಶಾಪವನ್ನು ಹೊಡೆದಿದ್ದೆ. ಮಗನಿಂದ ನನ್ನ ಬರಬೇಕು ಅಂತೇಳಿ, ಸೋಲಾಗಬೇಕು ಅಂತೇಳಿ. ಮಗದೊಂದು ಪ್ರಕರಣದಲ್ಲಿ ಕಾಂಡವಾಗುವ ದಹನದಲ್ಲಿ ಅಂದು ಅಲ್ವೇ? ಹೌದು, ಅಗ್ನಿಗೆ ಅಧೀನಿಯಾದಂತಹ ಸಮಯ ಕಾಂಡವನವನ್ನೇ ದಹನ ಮಾಡಿ ಅಲ್ಲಿರುವಂತಹ ಗಿಡಮೂಲ ಔಷಧಿಗಳನ್ನ ಆ ಅಗ್ನಿಯ ಹೊಟ್ಟೆಯನ್ನು ರೂಪಿಸಿದೆಯಲ್ಲ. ಹೌದು. ಆವಾಗ ತಕ್ಷಕನೆಂಬಂತಹ ಹಾವನ್ನು ನಾನು ಬಿಟ್ಟಂತಹ ಅಂತರಿಂದ ಹಾವು 2 ತುಂಡಾಗಿವೆ. ಕೆಳಗಿನ ಭಾವ ಅಗ್ನಿಕುಂಡಕ್ಕೆ, ಮೇಲುವಾಗ ಹಾರಿ ಹೋಗುವಾಗ ಕೊಟ್ಟ ಶಾಪ ಅದ ಆ ನಿಮಿತ್ತವಾಗಿ ನನಗೆ ಮದುವೆಯಾದದ್ದು. ಈ ಕಾಲ ಪರ್ಯಂತರವು ನಿನಗೆ ನಿನ್ನ ಬದುಕಿನ ನಡತೆ ಎಲ್ಲವೂ ಮರೆಯಾಗುವುದಕ್ಕೆ ಕಾರಣವಾಯಿತು. ನನ್ನ ಬರೋಣ ಮಾತ್ರದಿಂದ ಅದೆಲ್ಲವೂ ಸುಖಾಂತ್ಯವಾಯಿತಯ್ಯ. ಹಾಗಾಗಿ ನನ್ನ ಮಗನ ನಿನ್ನ ಮಗ ಅಲ್ಲ ಹೇಳಿದ್ದು ಕೆಲವರು ನಿಮ್ಮ ಮುಖದ ಹಾಗೆಯೇ ವೀರಭಂಗವನಾಗಿದ್ದಾನೆ, ಮೀಸೆ ಮಾತ್ರ ಇಲ್ಲ ಅಂತೇಳಿ. ಹೌದು, ಬಹಳ ದೂರದಲ್ಲಿದ್ದಲ್ಲಿ ಪರಾಕ್ರಮದಲ್ಲಿ 3 ಲೋಕವನ್ನು ಗೆಲ್ಲಲು ಸಮರ್ಥನಾಗಿರುವಂತಹ ಈತನನ್ನು ನೀನು ಪುತ್ರನೆಂಬುದಾಗಿ ಸ್ವೀಕರಿಸು. ಹಾಗಾದ್ರೆ ಅವನೊಂದು ಭಾಷೆ ಹಾಕಿದ್ದಾನೆ. ಕೂಡಿದ ಸಭಾ ಮಧ್ಯದಲ್ಲಿ, ನಮ್ಮೆಲ್ಲರ ಮಧ್ಯದಲ್ಲಿ ನನ್ನನ್ನು ಮಗ ಮಗ ಅಂತೇಳಿ ಕರೆಯುವ ಹಾಗೆ ಮಾಡುತ್ತೇನೆ ಅಂತೇಳಿ. ಅದು ಮಾಡಿ ತೋರಿಸಿದ ನನ್ನ ಮಗ ಅಲ್ವಾ, ನನ್ನ ಮಧ್ಯದಲ್ಲಿ ಹುಟ್ಟಿದವನಲ್ವಾ. ಯಾವಾಗಲೂ ಮಕ್ಕಳು ತಂದೆಗಿಂತಲೂ ಮಿಗಿಲಾದಾಗ ಅದು ಹೆಮ್ಮೆಯ ವಿಷಯ. ಎಡೆದಟ್ಟಿ ನೀವು ಹೇಳಬಹುದು ನಿನ್ನ ಮಗನೆಂಬುದಾಗಿ. ಮುಖ ನೋಡೊಮ್ಮೆ ಮಗನೇ, ನಿನ್ನ ರೂಪಲಾವಣ್ಯ ಮಾತನಲ್ಲಿ ಎತ್ತಿ ತೋರಿಸ್ತಾ ಇದೆಯಲ್ಲ. ಬಬ್ರುವಾಹನ ಒಪ್ಪಿಕೊಳ್ಳುವ ಮೂಲಕ ಮಣಿಪುರದವರೆಲ್ಲರೂ ಸಂತೋಷದಿಂದ ನಕ್ಕು ನಲಿತಾ ಇದ್ದಾರೆ. ಅವರೆಲ್ಲ ಕೊಟ್ಟಂತಹ ಕಪ್ಪ ಕಾಣಿಕೆಯನ್ನ ಈಗಾಗಲೇ ನೀನು ಹಸ್ತಿನಾಪುರಕ್ಕೆ ಕಳಿಸಿದ. ನಿನ್ನ ಮಡದಿ ಚಿತ್ರಾಂಗನೆ ಹೋಗಿ ಮಾತನಾಡ. ಅಲ್ಲ, ಇಷ್ಟು ಮುಂಚೆ ಅದು ನಿಮಗೆ ಹಾಗೆ ಕಾಣುವುದು, ನೀವು ಮುದುಕ ಅಲ್ಲ ಆಯ್ತು. ನನ್ನ ಹೆಸರಕ್ಕೆ ಬೆಳೆದಂತ ಮಗನಿರುವಾಗ ಪ್ರಾಯ ಅಂತ ಗೊತ್ತಾಗಿಲ್ಲ ಮಗ. ನಿನ್ನಂತ ಮಕ್ಕಳು ಬೇಕು. ಮತ್ತೆ ನಿಮ್ಗೆ ತಿರುಗಾಟ ಹೆಚ್ಚಲ್ವಾ? ಅಲ್ಲ, ನಾವು ತಿರುಗಾಟವನ್ನು ತಿರುವುದಿಲ್ಲ. ಎಷ್ಟರ ತನಕ ಈ ಸಮಯದಲ್ಲಿ ಶಕ್ತಿ ಇದೆಯಾ ಅಷ್ಟರ ತನಕ ಇಲ್ಲಿ ಅವರು ಎಷ್ಟರ ತನಕ ಕರೆಯುತ್ತಾರೆ ಅಷ್ಟ ತನಕ ಅವರಿಗೆ ನಿಮ್ಮ ಮಾತು ಸಂತೋಷವಾಗಲ್ಲ. ಅವರು ಬೇಡ ಅನ್ನುವಾಗ ಮತ್ತೆ ದೂರ ಮಾಡಿಕೊಳ್ಳುವುದಿಲ್ಲ. ಅಲ್ಲ, ನಿಮ್ಮ ಮದುವೆ 5 ಬೇಡ ಮದುವೆ ಇಷ್ಟು ವರ್ಷ ನಾನು ಕಾದೆ ಈಗ ಮಾತನಾಡ್ತೀನಿ. ನಾನು ಕಾದಕ್ಕೆ ಅಲ್ಲ, ಉಂಟಲ್ಲ ತಡವಾಗಿ ಉಂಟು ರುಚಿ ಜಾಸ್ತಿ ಅಂತ.
ಹೆಚ್ಚುತನ ಆದ್ರೂ ಕಷ್ಟ ಆಗ್ತದೆ ಅವರಿಗೆ. ಅದು ಹುಳಿ ಅದು ಉಣ್ಣ ಹಾಗೆ ಆಗುದಿಲ್ಲ. ರೋಗಕ್ಕೆ ಕಾರಣ ಆಗ್ತದೆ ಅದು ಸ್ವಾಮಿ. ಇದು ಹುಳಿ ಆಗಲಿಕ್ಕಿಲ್ಲ. ಆದ್ರೆ ಇದು ಯಾವುದು ಹುಳಿ ಆಗುವಂತದ್ದಲ್ಲ ಇದು. ಸಂದರ್ಶನದ ನೆರವಿನಿಂದ ಇದೆಲ್ಲವೂ ಕೈಗುಡಿತು ದೈವಾನುಗ್ರಹ. ನಮ್ಮದಷ್ಟೇ ನಾನು ಹೇಳಬಲ್ಲೆ. ಎಲ್ಲವೂ ಕಾಲಾಯ ತತ್ವೇ ನಮ ಅಂತ ಹೇಳ್ತಾರೆ. ಆಗಿರುವಾಗ ಪ್ರತಿಯೊಂದಕ್ಕೂ ಕಾಲದ ಬೇಕು ನೋಡು. ಅಂದು ನಿನ್ನನ್ನು ಕೂಡಿ ಹೋದ ಬಳಿಕ ಎಲ್ಲ ವಿಷಯವೇ ಮರೆತು ಹೋಯಿತು. ಆಗಲಾದ್ದು ಆಗಬೇಕಾದ್ದು ಎಲ್ಲವೂ ಆಗಿ ಹೋಯಿತು. ನಿಮ್ಮ ನೆನಪಾಗಿಲ್ಲಂತಲೇ ಬೇಸರ ಮಾಡಬೇಡ. ಹಾಗೆಂದು ಇದೆಲ್ಲವೂ ಆದರೂ ಆದರೂ ಸುಖಕ್ಕೆ ಬೇಕಾಗಿ ಸಂತೋಷಕ್ಕೆ ಬೇಕಾಗಿ ಭಗವದ್ ದರ್ಶನ ಭಗವಂತನ ಪಾದದ ಧೂಳಿ ಈ ಮಣಿಪುರಕ್ಕೆ ಆದುದರಿಂದಲಾಗಿ ಈ ಪುಣ್ಯ ಭೂಮಿ ಪವಿತ್ರವಾಯಿತು, ವಿಷ್ಣುಮಯವಾಯಿತು ಅನ್ನುವಂತಹ ಸಂತೋಷ ನಮಗೆಲ್ಲರಿಗೂ ನೋಡಿ ಎಲ್ಲರೂ ಹರ್ಷ ಭಾವಸಮಂತರಾಗಿದ್ದಾರೆ. ಮತ್ತೊಂದು ವಿಷಯವನ್ನು ಹೇಳಬಯಸ್ತೇನೆ. ನನ್ನ ಭಗವಂತ ಆಗಿ ಭದ್ರವಾಹನ ಹುಟ್ಟಿದ ಬಳಿಕ ನಾನು ಕಣ್ಣಾರೆ ಕಂಡವನಲ್ಲ ಎಂಬ ಹಾಗೆ ಸಿಕ್ತು ಅವನಿಗೆ. ಹೌದು. ಈ ಮಗನನ್ನು ಇಷ್ಟ ತನಕ ಬೆಳೆಸಿ ಉತ್ತಮನಾದ ನಾಗರಿಕನಾಗಿ ಮಾಡಿದ್ದೀಯಾ. ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದ ಆ ಧರ್ಮವನ್ನು ಉಳಿದಕ್ಕೋಸ್ಕರವಾಗಿ ಹೆಣ್ಣಾದಂತ ನೀನು ಮಾಡಿದಂತಹ ಪ್ರಯತ್ನಕ್ಕೆ ನಿಜವಾಗಿ ನಾನು ಕೆರವಣಿ. ನಿನ್ನಂತಹ ಹೆಣ್ಮಕ್ಕಳು ಈ ಭಾರತಾಂಬೆಯ ಒಳನಲ್ಲಿ ಹುಟ್ಟಬೇಕು. ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದ ಏಳಿಗೆಯನ್ನ ಬಯಸಿ ಉತ್ತರೋತ್ತರವಾಗುವಂತೆ ನಾವು ಪ್ರಯತ್ನಿಸಬೇಕು. ಅದಕ್ಕಾಗಿ ಮಗನನ್ನು ಬೆಳೆಸಲಿಕ್ಕೆ ನಾನು ಋಣಿಯಾಗಿದ್ದೇನೆ. ತಾಯಿಯಾದವಳು ಮಗನನ್ನು ಬೆಳೆಸುವುದು ಅಥವಾ ಉಳಿಸುವುದು ಇದವಳ ಕರ್ತವ್ಯ. ಇದರಲ್ಲಿ ಉಪಕಾರ ಏನು ಅಂತ ಹೇಳಿ ಹಾಗಲ್ಲ. ತಂದೆಯಾದವಳ ಕರ್ತವ್ಯ ಇದೆ. ತಾಯಿಯಾದವಳು ಈ ಭೂಮಿಗೆ ಆ ಮಗನನ್ನು ಕೊಟ್ಟ ಬಳಿಕ ತಂದೆಯಾದವನ ಕರ್ತವ್ಯ ವಿದ್ಯಾಭ್ಯಾಸವನ್ನು ಕೊಟ್ಟು ಯೋಗ್ಯನಾದಂತಹ ಒಬ್ಬ ವ್ಯಕ್ತಿಯನ್ನಾಗಿ ರೂಪಿಸುವುದು ತಂದೆಯಾದವನ ಕರ್ತವ್ಯ. ತಂದೆಯು ತಾಯಿಯು ಎರಡೂ ನೀನಾಗಿ ಅವರನ್ನು ಬೆಳೆಸಿದ್ಯ, ಅದು ಸಂತೋಷ. ಅಲ್ಲದೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಈ ಪುಣ್ಯ ಭೂಮಿಯಾಗಿ ಅನ್ನುವಾಗ ನಾವು ಧನ್ಯರಾಗಬೇಕು. ಆ ನಾಗೇಶ ಆ ನಾಗೇಶನ ತಂದೆಯು ನೀನೇಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಹಾಗೆ ಕೂಡಿದವರಿಗೆಲ್ಲ ನಮ್ಮವರೆಲ್ಲ ಮಾತುಗಳನ್ನು ಬೆಳೆಸಿ ಕಾತರಿಸ್ತಾ ಇದ್ದಾರೆ. ಅಲ್ಲ, ನಮ್ಮ ದೇವರಿದ್ದಾರಲ್ವ, ಹಾಗೆ ದೇವರ ಬಾಯಿಗೆ ಬಂದ್ರೆ ಅದು ಸಂತೋಷದ ಕೀರ್ತನ ಹಾಗೆ. ಅಲ್ಲ ದೇವರೇ, ನಾನು ಒಂದು ಪ್ರಾರ್ಥನೆ ಮಾಡುದು, ನೀವು ಪ್ರಾರ್ಥಿಸುವಾಗ ಇನ್ನು ಮುಂದೆ ಈ ಮಣಿಪುರದಲ್ಲಿ ಇನ್ನಷ್ಟು ಈ ಸಭೆ ತುಂಬಿ ತುಡುಕಬೇಕು. ಹಾಗೆಯೇ ನಮಗೆಲ್ಲರಿಗೂ ಇವರೆಲ್ಲರ ಪ್ರೋತ್ಸಾಹ ಸಿಗಬೇಕು. ಹಾಗೆ ಒಂದು ಪ್ರಾರ್ಥನೆ ಮಾಡಿ ನಾವು ಪ್ರಸಾದವನ್ನು ಕೊಟ್ಟು ಬಿಡಿ ಅಂತ ಹೇಳ್ತಾ ಇದ್ರು. ಎಲ್ಲಿ ಧರ್ಮ ಉಂಟು ಅಲ್ಲಿ ಜಯವಿದೆ ಎನ್ನುವುದನ್ನ ಈ ಪ್ರಕರಣದಲ್ಲಿ ನಾವೆಲ್ಲ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಅಗಲಿದ ಪರಿವಾರವನ್ನು ಭಗವತ್ ಕೃಪೆಯಿಂದ ಒಟ್ಟುಗಾಯಿತು. ಭಗವಂತನ ದರ್ಶನಾಕಾಂಕ್ಷಿಗಳಂತ ಮಣಿಪುರದವರು ಪಾವನಿತರಾದರು. ನಿನ್ನ ಅಣ್ಣನಂತೂ ಹರ್ಷದಲ್ಲಿ ನಲಿದಾಡುತ್ತಾ ಇದ್ದಾರೆ. ಈಗಾಗಲೇ ಮಣಿಪುರದಿಂದ ಕೊಡಲ್ಪಟ್ಟಂತ ಯಾವ ವಸ್ತುಗಳನ್ನ ನಮ್ಮ ಹಸ್ತಿನಾಪುರಕ್ಕೆ ನೀನು ಕಳಿಸಿದವನಿಗೆ ಅಲ್ಲವೇ ಮಣಿಪುರದ ಪ್ರಜಾವರ್ಗದವರು ಪರಿವಾರದವರೆಲ್ಲರೂ ನಮ್ಮ ಯಾಗದ ಪುಣ್ಯ ಕಾರ್ಯದಲ್ಲಿ ತಾವೆಲ್ಲರೂ ಭಾಗಿಯಾಗುವುದಕ್ಕೆ ಮುಂದಾಗಿದ್ದಾರೆ. ಇದೇ ರೀತಿಯಲ್ಲಿ ಭಗವತ್ ಕೃಪೆಯಲ್ಲಿ ಮುಂದಾದವರಿಗೆ ಭಗವಂತನ ಕೃಪೆಯು ಸದಾ ಇರಲಿ ಅನ್ನುವ. ಅಷ್ಟು ಮಾತ್ರವಲ್ಲ, ಈ ಪುಣ್ಯ ಕಥಾಭಾಗವನ್ನು ಯಾರು ಹೇಳಿದ್ದಾರೋ, ಯಾರು ಆಡಿಸಿದ್ದಾರೋ ಅವರ ಕುಟುಂಬ ಸಂಸಾರಕ್ಕೆ ನಾವು ನಂಬಿದಂತಹ ಬ್ರಹ್ಮಶ್ರೀ ನಾರಾಯಣ ಸ್ವಾಮಿಯು ಹಾಗೂ ಆ ಕಟ್ಟಿ ವಿದ್ಯಾಲಯಸ್ಥರಿಯು ಹಾಗೂ ಧರ್ಮಸ್ಥಳಶ್ರೀ ಮಂಜುನಾಥೇಶ್ವರ ಸ್ವಾಮಿಯು ನಮ್ಮ ಕುಲದೇವಿಯು ಕುಲದೈವವು ಅವರನ್ನು ಸದಾ ಅನುಗ್ರಹಿಸಿ ಇನ್ನಷ್ಟು ಇನ್ನು ಮುಂದೆ ಇಂತಹ ಸತ್ಕಾರ್ಯಗಳು ಮಾಡುವಂತಹ ಭಾಗ್ಯವನ್ನ ಅವರಿಗೆ ದೇವರಲ್ಲಿ ಪ್ರಾರ್ಥಿಸಿ ಈ ಮಾರೋ ಪ್ರೆಷರ್ ಮಾರೋ ಪ್ರೆಷರ್ ಮಾರೋ
ठीक है